Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेषशून्यवादि पाश्चात्यदेशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಗವದ್ಗೀತೆಯ 2ನೇ ಹಂತದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ನಿನ್ನೆಯ ಒಂದು ಭಾಗ 19ನೇ ಒಂದು ಶ್ಲೋಕದವರೆಗೂ ಓದ್ಕೊಂಡು ಬಂದಿದ್ದೀರಿ ಅಂತ ತಿಳ್ಕೊತೀನಿ. ಓದಿದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ, ಇಲ್ಲ ಅಂತಂದ್ರೆ ಇನ್ನೂ ಅಂದ್ರೆ ನಿಮ್ಗಿನ್ನೂ ಅದ್ರಲ್ಲಿ ಡೌಟ್ಸ್ ಇರುತ್ತೆ ಅನ್ಕೋತೀನಿ. ಹರೇ ಕೃಷ್ಣ. ಓದಿದ್ರೆ ಎಲ್ಲರೂ ಭಕ್ತಿ ವೃಕ್ಷದಲ್ಲಿ ಡಿಸ್ಕಷನ್ ಮಾಡಿದ್ರೆ? ಇವತ್ತು ಭಕ್ತಿ ವೃಕ್ಷ ಇರ್ಲಿಲ್ಲ ಮಾತಾಜಿ. ಇರ್ಲಿಲ್ಲ ಮಾತಾಜಿ. ಓಕೆ. ನಿನ್ನೆ ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿದಿದ್ವಿ, ಎಷ್ಟರ ಮಟ್ಟಿಗೆ ನಿಮ್ಗೆ ತಿಳಿತು ಅದನ್ನ ಸ್ವಲ್ಪ ಹೇಳಿದ್ರೆ ನಾವು ಮುಂದುವರಿಸೋಣ. ಹರೇ ಕೃಷ್ಣ. ಪ್ರಕೃತಿ ಪುರುಷ ಪ್ರಜ್ಞೆ ಇಂದು ಅಧ್ಯಾಯದ ಹೆಸರು. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಏನೆಲ್ಲ ತಿಳ್ಕೊಂಡ್ವಿ ವಿಚಾರ ಈ ಒಂದು ಅಧ್ಯಾಯದಲ್ಲಿ. ಹರೇ ಕೃಷ್ಣ. ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ವಿ? ದೇಹ ಮಾತಾಜಿ. ಕ್ಷೇತ್ರ ಅಂದ್ರೆ ದೇಹ. ಕ್ಷೇತ್ರಜ್ಞ ಅಂತಂದ್ರೆ ಆತ್ಮ, ದೇಹವನ್ನು ತಿಳಿದವನು. ಇಬ್ಬರಿದ್ದಾರೆ. ಕ್ಷೇತ್ರವನ್ನ ತಿಳಿದವರು ಇಬ್ಬರಿದ್ದಾರೆ, ಆತ್ಮ ಪರಮಾತ್ಮ ಅಂತ. ಆತ್ಮ ಮತ್ತೆ ಪರಮಾತ್ಮ. ನಂತರ ಕ್ಷೇತ್ರ ಕ್ಷೇತ್ರಜ್ಞ. ನಂತರ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಪಂಚಭೂತಗಳಿಂದ ಆದಂತ ಈ ಸೃಷ್ಟಿ, ಈ ಒಂದು ಐಹಿಕ ಜಗತ್ತನ್ನ ನಾವು ಪ್ರಕೃತಿ ಅಂತ ಕರಿತೀವಿ. ಪುರುಷ ಅಂದ್ರೆ ಯಾರು? ಪುರುಷ ಅಂದ್ರೆ ಈ ಒಂದು ಪ್ರಕೃತಿಯನ್ನ ಯಾರು ಭೋಗಿಸ್ತಾನೆ
ಈ ಪ್ರಕೃತಿಯ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸ್ತಾನೆ, ಅವನೇ ಆ, ಆ, ಪುರುಷ. ಆದ್ರೆ ಇಲ್ಲಿ ಆ, ಏನೊಂದು ವಿಚಾರ ನಾವು ತಿಳ್ಕೊತೀವಿ ಅಂತಂದ್ರೆ, ಜಗತ್ತಿನಲ್ಲಿ ನಾರ್ಮಲ್ ಆಗಿ ನಾವು ಹೇಳುವಾಗ ಸ್ತ್ರೀ ಪುರುಷರು ಅಂತ ಹೇಳ್ತೀವಿ. ನಮ್ಮ ಪ್ರಕಾರ ಸ್ತ್ರೀಯರು ಅಂದ್ರೆ ಹೆಂಗಸರು, ಪುರುಷರು ಅಂದ್ರೆ ಗಂಡಸರು ಅಂತ. ಆದ್ರೆ ಒಂದು ಆಧ್ಯಾತ್ಮಿಕ ಡೆಫಿನೇಷನ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಪುರುಷ ಅಂತಂದ್ರೆ ಏನು ಅಂದ್ರೆ ಭೋಗಿಸುವವನು ಪುರುಷ ಅಂತ. ಆದ್ರೆ ಭೋಗಿಸುವವನು ಪುರುಷ, ನಿಯಂತ್ರಣ ಮಾಡುವವನು, ಸಾಧಿಸುವವನು ಪುರುಷ ಅಂತಂದ್ರೆ, ಹಾಗೆ ನೋಡಿದ್ರೆ ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ನಾವೆಲ್ಲ ಆ ಜೀವಿಗಳು ನಮ್ಮ ನಿಜ ಸ್ವರೂಪ ಏನು ಹರೇ ಕೃಷ್ಣ? ಕೃಷ್ಣನ ಸೇವಕರು ಮಾತ್ರ. ಕೃಷ್ಣನ ಸೇವಕರು ಅಂದ್ರೆ ಯಾರೆಲ್ಲ ಭಗವಂತನಿಗೆ ಸೇವೆ ಮಾಡ್ತಾರೆ ಅವರೆಲ್ಲರೂ ಕೂಡ ಪ್ರಕೃತಿಯ ಭಾಗ ಆಗ್ತಾರೆ. ಹಾಗೆ ನೋಡಿದ್ರೆ ಇಲ್ಲಿ ಗಂಡಸರು ಅಂತ ನಾವು ಯಾರನ್ನ ಕರಿತಾ ಇದೀವಿ ಅವರು ಕೂಡ ಪ್ರಕೃತಿನೇ ಆಗ್ತಾರೆ. ಆದ್ರೆ ಅವರು ಕೂಡ ಭಗವಂತನ ಸೇವಕರಾಗ್ತಾರೆ. ಆದ್ರೆ ನಾವೇನ್ ಮಾಡಿದೀವಿ, ನಮ್ಮ ಅದು ನಿಜ ಸ್ವರೂಪದಲ್ಲಿ ನಾವು ಪ್ರಕೃತಿ, ಆದ್ರೆ ನಾವು ಅದನ್ನ ಮರ್ತಿದೀವಿ. ಯಾವಾಗ ಭಗವಂತನಿಗೆ ಏನಂತ ಹೇಳ್ತೀವಿ, ಬಂಡಾಯ ಎದ್ದು ನಾವು ಭಗವಂತನ ಹಾಗೆ ನಾವಾಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಐಹಿಕ ಜಗತ್ತಿಗೆ ವಾಪಸ್ ಇಲ್ಲಿ ಬಂದು ಈ ಒಂದು ಅಶಾಶ್ವತವಾದ ದುಃಖಾಲಯದಲ್ಲಿ ಬಿದ್ದಿದ್ದೀವಿ. ಆದ್ರೆ ಇಲ್ಲಿ ನಮ್ಗೆ ಆ ಒಂದು ಪ್ರಜ್ಞೆ ಇಲ್ಲ, ದುಃಖಾಲಯ ಅಶಾಶ್ವತ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಇನ್ನೂ ನಮ್ಮಲ್ಲಿ ಇರುವಂತಹ ಒಂದು ವಿಚಾರ ಏನು ಅಂತಂದ್ರೆ, ಭಗವಂತನನ್ನ ಪ್ರತ್ಯೇಕಗೊಂಡು ಅಂದ್ರೆ ಅವನನ್ನ ಬಿಟ್ಟು ನಾವೇ ಸ್ವತಂತ್ರವಾಗಿ ಈ ಒಂದು ಪ್ರಕೃತಿನ ಭೋಗಿಸುವಂತ ಒಂದು ಆ ಆ ಒಂದು ಇಚ್ಛೆಯನ್ನ ಇಟ್ಕೊಂಡಿದೀವಿ. ಆ ಕಾರಣದಿಂದ ಇಲ್ಲಿ ಯಾರೆಲ್ಲ ಜೀವಾತ್ಮಗಳು ಬಂದಿದ್ದಾರೆ, ಅದು ನಾವು ಹೇಳುವಾಗೆ ಗಂಡಸರು ಇರ್ಬೋದು ಅಥವಾ ಹೆಂಗಸರು ಇರ್ಬೋದು, ಎಲ್ಲರಲ್ಲೂ ಕೂಡ ಈ ಒಂದು ಪ್ರವೃತ್ತಿ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಪುರುಷನೇ ಆಗ್ತೀವಿ. ಪುರುಷ ಅಂತಂದ್ರೆ ಇಲ್ಲಿ ದೇವೋತ್ತಮ ಪರಮ ಪುರುಷನಿಗೂ ಈ ಒಂದು ಪುರುಷನಿಗೂ ವ್ಯತ್ಯಾಸ ಇದೆ. ಅಂದ್ರೆ ಇಲ್ಲಿ ಇವನು ಏನಂತ ಹೇಳ್ತೀವಿ, ಅಧಮ ಪುರುಷ ಅಂತ ಕರೀತಾರೆ. ಅಧಮ ಪುರುಷ ಅಂತಂದ್ರೆ ಅವನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಆದ್ರೂ ಕೂಡ ಭಗವಂತನನ್ನ ಅನುಕರಣೆ ಮಾಡೋ ಪ್ರಯತ್ನ ಮಾಡುವಂಥದ್ದು. ಈಗ ಈ ಒಂದು ವಿಚಾರವಾಗಿ ಮುಂದುವರಿಸ್ತಾ ನೋಡೋಣ. ಅಂದ್ರೆ ನಿನ್ನೆ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ಕ್ಷೇತ್ರ ಅಂದ್ರೆ ದೇಹ 24 ಘಟಕಾಂಶಗಳಿಂದ ಆಗಿದೆ ಅಂತ ನೋಡಿದ್ವಿ. ಯಾವ್ದೆಲ್ಲ 24 ಘಟಕಾಂಶಗಳು ಒಂದು ಸಂಖ್ಯಾಯುಗದ ಪ್ರಕಾರ ನೆನಪಿದ್ಯಾ ಹರೇ ಕೃಷ್ಣ? ಪಂಚಭೂತಗಳು ಮಾತಾಡಿ. 5 ಪಂಚಭೂತಗಳು, 5 ಪಂಚಭೂತಗಳು, ಪಂಚಕರ್ಮಗಳು, ಇಂದ್ರಿಯಗಳು, ಪಂಚೇಂದ್ರಿಯಗಳು, ಆತ್ಮ, ಹಾ ಪಂಚಭೂತಗಳು, ಅಗ್ನಿ, ನೀರು, ಗಾಳಿ, ಆಕಾಶ, ವಾಯು, ಇದೆಲ್ಲ ಸೇರಿ ಪಂಚಭೂತಗಳು. ನಂತರ ಬರುವಂತದ್ದು ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು ನಂತರ ಬರುವಂತದ್ದು ಪಂಚ ಕರ್ಮೇಂದ್ರಿಯಗಳು, ಅಂದ್ರೆ ವಾಕ್, ಅಂದ್ರೆ ಮಾತಾಡುವಂಥದ್ದು, ಕೈ, ಕಾಲು, ನಂತರ ಗುದ, ಉಪಸ್ಥ, ಇದೆಲ್ಲ ಸೇರಿ ಕರ್ಮೇಂದ್ರಿಯಗಳು. ನಂತರ ಬರುವಂತದ್ದು 5 ಇಂದ್ರಿಯ ವಸ್ತುಗಳು, ಅಂದ್ರೆ ಕಣ್ಣಿನಿಂದ ಕಾಣುವಂಥದ್ದು ರೂಪ, ಕಿವಿಗಳಿಂದ ಕೇಳುವಂಥದ್ದು ಶಬ್ದ, ಮತ್ತೆ ಮೂಗಿನಿಂದ ಘ್ರಾಣಿಸುವಂಥದ್ದು ಗಂಧ. ಹೀಗೆ 5 ಇಂದ್ರಿಯ ವಸ್ತುಗಳು. ಇದೆಲ್ಲವೂ ಸೇರಿ 20 ಆಯ್ತು. 20 ಆದ್ಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ. ಈ ಮನಸ್ಸು, ಬುದ್ಧಿ, ಅಹಂಕಾರ ಅದು ಸೂಕ್ಷ್ಮವಾದದ್ದು. ನಂತರ ಇವುಗಳಿಂದ ಆಗುವಂತ ಪ್ರತಿಕ್ರಿಯೆಗಳು, ಅಂದ್ರೆ ಈ ಒಂದು ಏನಂತ ನೋಡಿದ್ವಿ ನೆನ್ನೆ, ಬಯಕೆ ಅನ್ನುವಂಥದ್ದು, ಮತ್ತೆ ಅನೇಕ ಒಂದು ಇಂದ್ರಿಯದ ವಸ್ತುಗಳ ಜೊತೆ ನಮ್ಮ ಒಂದು ಸಂಪರ್ಕದಿಂದ ಆಗುವಂತಹ ಒಂದು ಕ್ರಿಯೆ, ಪ್ರತಿಕ್ರಿಯೆಗಳು, ಇವೆಲ್ಲವೂ ಸೇರಿ 24 ಘಟಕಾಂಶಗಳು ಈ ದೇಹ ಅನ್ನುವಂಥದ್ದು, ಈ ಕ್ಷೇತ್ರ ಅನ್ನುವಂಥದ್ದು ಆಗಿರುವಂಥದ್ದು. ಅದನ್ನ ಸಾಂಖ್ಯಯೋಗಿಗಳು ಏನ್ ಮಾಡ್ತಾರೆ, ಅವರು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತಾರೆ. ಯಾವುದು ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಅಂತ. ಹೀಗೆ ಅವರು ವಿಶ್ಲೇಷಣಾತ್ಮಕವಾಗಿ ತಿಳಿತಾ ಹೋದಾಗ, ಅಂದ್ರೆ ತನ್ನನ್ನ ತಾನು ಅರಿಯುವಂಥದ್ದು, ಆ ಕೆಲಸ ಮಾಡ್ತಾ ಹೋದಾಗ ಅವ್ರಿಗೆ ಅಲ್ಲಿ ಪರಮಾತ್ಮನ ಇರುವಿಕೆ ಅದು 25ನೇ ಒಂದು ಅಂಶ. 26ನೇದು, ಸಾರಿ, ಆತ್ಮವನ್ನು ಅರಿಯುವಂಥದ್ದು 25ನೇ ಅಂಶ, ಪರಮಾತ್ಮನನ್ನ ಅರಿಯುವಂಥದ್ದು 26ನೇ ಅಂಶ. ಹೀಗೆ ಅವರು ಈ ನಿಟ್ಟಿನಲ್ಲಿ ಈ ಅಧ್ಯಯನ ಮಾಡುವಂಥದ್ದು ಯಾವ ಉದ್ದೇಶಕ್ಕಾಗಿ ಅಂದ್ರೆ, ಪರಮಾತ್ಮನನ್ನ ಆ ಒಂದು ಅರಿವನ್ನ ಮೂಡಿಸ್ಕೊಳ್ಳೋದಕ್ಕಾಗಿ, ಪರಮಾತ್ಮನನ್ನ ತಿಳಿಯೋದಕ್ಕಾಗಿ ಆ ಯೋಗವನ್ನ ಆ ಅರ್ಥ ಮಾಡ್ಕೋತಾರೆ. ನಂತರ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನಲ್ಲಿ, ಕ್ಷೇತ್ರಜ್ಞ ಅಂತಂದ್ರೆ ಇಬ್ಬರು ಬರ್ತಾರೆ, ಒಂದು ಜೀವ, ಒಂದು ಪರಮಾತ್ಮ. ಜೀವಾತ್ಮ ಅವನ್ ಏನ್ ಮಾಡ್ತಾನೆ, ಏನು ಈ ಇಬ್ಬರಿಗೂ ವ್ಯತ್ಯಾಸ, ಜೀವಾತ್ಮನಿಗೂ ಪರಮಾತ್ಮನಿಗೂ? ಮಾತಾಜಿ, ಪರಮಾತ್ಮನೇ ಜೀವಾತ್ಮವನ್ನ ನಿಯಂತ್ರಣ ಮಾಡೋದು ಮಾತಾಜಿ. ಜೀವಾತ್ಮ ಮತ್ತೆ ಪರಮಾತ್ಮ ಇಬ್ಬರು ಕೂಡ ಒಂದೇ ಮರದಲ್ಲಿ ಇರುವಂತ 2 ಹಕ್ಕಿಗಳು ಅಂತ ಉದಾಹರಣೆ ನಾವು ನೋಡಿದೀವಿ. ಅಂದ್ರೆ ಈ ಜೀವಾತ್ಮ ಏನ್ ಮಾಡ್ತಾನೆ, ಆ ಒಂದು ದೇಹದಲ್ಲಿ ಆಗ್ತಿರುವಂತಹ ಈ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಅವನು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇರ್ತಾನೆ.
ಅಲ್ಲಿ ಪರಮಾತ್ಮ ಏನ್ ಮಾಡ್ತಾ ಇರ್ತಾನೆ, ಅವನು ಹನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಹನುಮಂತ ಅಂತಂದ್ರೆ ಮೇಲ್ವಿಚಾರಕನಾಗಿ ಮತ್ತೆ ಅನುಮತಿ ಕೊಡುವವನಾಗಿ ಮತ್ತೆ ಚೈತ್ಯ ಗುರುವಾಗಿ ಕೂಡ ಅವನು ಕೆಲಸ ಮಾಡ್ತಾ ಇರ್ತಾನೆ. ಈ ಜೀವಾತ್ಮ ಅವನು ಎಂತಹದೇ ಒಂದು ಕೆಟ್ಟ ಕೆಟ್ಟ ಯೋನಿಯಲ್ಲಿ ಅವನು ಜನ್ಮವನ್ನು ಪಡೆದಾಗ್ಲೂ ಕೂಡ ಪರಮಾತ್ಮ ಅವನ ಜೊತೆಯಲ್ಲಿ ಬರ್ತಾ ಇರ್ತಾನೆ. ಆದ್ರೆ ಜೀವಾತ್ಮ ಭಗವಂತನ ತಟಸ್ಥ ಶಕ್ತಿ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಭಗವಂತನ ತಟಸ್ಥ ಶಕ್ತಿ. ತಟಸ್ಥ ಹೇಗೆ ಅಂತಂದ್ರೆ, ನಾವು ಭಗವಂತನ ಜೊತೆ ಸಂಪರ್ಕಕ್ಕೆ ಬಂದಾಗ ನಾವು ಒಂದು ಆಧ್ಯಾತ್ಮಿಕ ಆ ಸ್ಪರ್ಶ ನಮಗೆ ಆಗುತ್ತೆ. ಆದ್ರೆ ನಾವು ಈ ಪ್ರಕೃತಿಯ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ನಾವು ಏನಾಗುತ್ತೆ, ಈ ಭೌತಿಕ ಪ್ರಕೃತಿಯ ಒಂದು ಬಂಧನದಲ್ಲಿ ಸಿಲುಕ್ತೀವಿ. ಹೀಗೆ ಎರಡರ ಮಧ್ಯೆ ಬರೋದ್ರಿಂದ ನಮ್ಮನ್ನ ತಟಸ್ಥ ಶಕ್ತಿ ಅಂತ ಕರೀತಾರೆ. ಆದ್ರೆ ಪರಮಾತ್ಮ ನಮ್ಮ ಹಾಗೆ ಅಲ್ಲ. ಅಂದ್ರೆ ನಾವು ಒಂದು ದೇಹದಿಂದ ಇನ್ನೊಂದು ದೇಹವನ್ನ ಬದಲಾವಣೆ ಮಾಡ್ತಾ ಇರ್ತೀವಿ. ಯಾವಾಗ ಅಂತಂದ್ರೆ ನಮ್ಮ ಒಂದು ಗುಣಗಳಿಗೆ ಪ್ರಭಾವದಿಂದ ನಾವು ಮಾಡುವಂತಹ ಕರ್ಮದ ಪ್ರತಿಕ್ರಿಯೆಗಳೇನಾಗುತ್ತೆ, ಅದರಿಂದ ನಮ್ಗೆ ಇನ್ನೊಂದು ದೇಹ ಸಿಗುತ್ತೆ. ಮತ್ತೆ ನಮ್ಮ ಇಚ್ಛೆಗಳಿಗೆ ಅನುಗುಣವಾಗಿ ಇನ್ನೊಂದು ದೇಹ ಸಿಗುತ್ತೆ. ಆದ್ರೆ ಪರಮಾತ್ಮ ಆ ರೀತಿ ಇಲ್ಲ. ಅವನು ಅಣುರೇಣು ತೃಣಕಾಷ್ಟ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಅವನು ಸಮಾನವಾಗಿ ಅವನು ಹಂಚಿ ಹೋಗಿದ್ದಾನೆ. ಎಲ್ಲದರಲ್ಲೂ ಅವನಿದ್ದಾನೆ. ಎಲ್ಲಾ ಒಂದು ಪ್ರತಿಯೊಂದು ಅಣುವಿನಲ್ಲಿ ಅವನಿದ್ದಾನೆ. ಅವನಿಗೆ ಎಲ್ಲಾ ಒಂದು ಜೀವಾತ್ಮಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳು ಕೂಡ ಅವನಿಗೆ ಗೊತ್ತಿದೆ. ಆದ್ರೆ ಅದಕ್ಕೆ ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅವನಿಗೆ ಅನೇಕ ತಲೆಗಳು, ಕಣ್ಣುಗಳು, ಕಿವಿಗಳು, ಕೈಗಳು, ಹೀಗೆ ಅನೇಕ ಬಾಯಿಗಳು, ಅಂದ್ರೆ ಒಂದು ವಿಶ್ವರೂಪದ ಒಂದು ವಿಚಾರವನ್ನ ನೋಡ್ತೀವಿ. ಅಂದ್ರೆ ಬೇರೆ ಬೇರೆ ಜೀವಿಗಳ ಎಲ್ಲಾ ಅನುಭವಗಳನ್ನು ಕೂಡ ಪರಮಾತ್ಮ ಪ್ರತಿಯೊಂದು ಜೀವಿಯ ಒಳಗಿದ್ದು ಅವನು ನೋಡ್ತಾನೆ ಅಂತ. ಆದ್ರೆ ಜೀವಾತ್ಮ ಹಾಗಲ್ಲ. ಅವನು ಯಾವ ಒಂದು ದೇಹದಲ್ಲಿದ್ದಾನೆ ಆ ದೇಹದಲ್ಲಿ ಇರುವಂತಹ ಇಂದ್ರಿಯಗಳ ಅನುಭವ ಮಾತ್ರ ಅವನಿಗೆ ಆಗ್ತಿರುವಂಥದ್ದು. ಈ ಎರಡು ವ್ಯತ್ಯಾಸಗಳನ್ನ ನಾವು ನಿನ್ನೆ ಅಧ್ಯಾಯದವರೆಗೂ ನೋಡಿದ್ದೀವಿ. ಮತ್ತೆ ಪರಮಾತ್ಮ ಅವನ ಒಂದು ಅಸ್ತಿತ್ವವನ್ನು ನೋಡಿದ್ವಿ. ಹೇಗೆ ಅವನು ಅಚಿಂತ್ಯ ಭೇದ ತತ್ವ ಅಂತ ಹೇಳುವಾಗೆ ಅವನು ದೂರದಲ್ಲಿ ಇದ್ದಾನೆ, ದೂರದಲ್ಲಿ ಅವನ ಒಂದು ನಿವಾಸದಲ್ಲಿದ್ದಾನೆ. ಅದೇ ಸಮಯದಲ್ಲಿ ನಮ್ಮೆಲ್ಲರ ಒಳಗೆ, ನಮ್ಮೆಲ್ಲರಲ್ಲೂ ಯಾರು ನಮ್ಮ ಅಷ್ಟು ಹತ್ತಿರ ಇರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹತ್ತಿರದಲ್ಲೂ ಕೂಡ ನಮ್ಗೆ ಅವನಿದ್ದಾನೆ. ಮತ್ತೆ ಅವನು ಎಲ್ಲದರಲ್ಲೂ ಹಂಚಿ ಹೋಗಿದ್ದಾನೆ. ಆಗಂದ ಮಾತ್ರಕ್ಕೆ ಅವನು ನಿರಾಕಾರ ಅಥವಾ ಶೂನ್ಯನಲ್ಲ, ಪರಿಪೂರ್ಣನಾದವನು, ಪೂರ್ಣನಾದವನು. ಆ ಪೂರ್ಣತೆ ಇರುವುದರಿಂದ ಅವನನ್ನ ಎಷ್ಟೋ ಭಾಗಗಳಾಗಿ ಅವನು ಎಲ್ಲಾ ಒಂದು ಜೀವಿಗಳಲ್ಲೂ ಹಂಚಿ ಹೋಗಿದ್ರು ಕೂಡ ಅವನು ತನ್ನ ಒಂದು ಅಸ್ತಿತ್ವವನ್ನು, ಹಾಗೆ ಪರಿಪೂರ್ಣತೆಯನ್ನು ಅವನು ಉಳಿಸ್ಕೊಂಡಿದ್ದಾನೆ. ಹೀಗೆ ಭಗವಂತನ ಬಗ್ಗೆ, ಪರಮಾತ್ಮನ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರಿಸೋಣ. ಶ್ಲೋಕ 20. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಂಶ ಗುಣಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ: ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಅಂತ ಹೇಳ್ತಾ ಇದ್ದಾರೆ. ಜೀವಾತ್ಮ ಅವನ ಒಂದು ಗುಣ ಹೇಗೆ? ಜೀವಾತ್ಮ ಅವನಿಗೆ ಹುಟ್ಟು ಸಾವು ಅನ್ನೋಂಥದ್ದಿದ್ಯಾ? ಇಲ್ಲ ಮಾತಾಜಿ. ಮತ್ತೆ ಆ ಹುಟ್ಟು ಸಾವು ಅನ್ನೋಂಥದ್ದು ಯಾರಿಗೆ ಇರೋದು? ದೇಹಕ್ಕೆ ಮಾತ್ರ ಮಾತಾಜಿ. ದೇಹಕ್ಕೆ ಇರುವಂತದ್ದು. ಈ ದೇಹಕ್ಕೆ 6 ಬದಲಾವಣೆಗಳಾಗತ್ತೆ ಅಂತ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಹಾಗೆ ಹುಟ್ಟು ಸಾವು ಅನ್ನುವಂಥದ್ದು ಕೂಡ ದೇಹಕ್ಕೆ ಇರುವಂತದ್ದು, ಅದು ಆ ಜೀವಾತ್ಮನಿಗೆ ಇರುವಂತದ್ದಲ್ಲ. ಹಾಗಾದ್ರೆ ಜೀವಿ ಅವನು ಅನಾದಿ ಅಂದ್ರೆ ಅವನಿಗೆ ಆದಿ ಅಂತ್ಯಗಳು ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಜೀವಿಗೆ ಆದಿ ಅಂತ್ಯಗಳಿಲ್ಲ ಅನ್ನೋದನ್ನ ನಾವು ಇಲ್ಲಿವರೆಗೂ ತಿಳ್ಕೊಂಡಿದೀವಿ. ಈಗ ಪ್ರಕೃತಿ, ಭೌತಿಕ ಪ್ರಕೃತಿ ನೋಡ್ತಾ ಇದೀವಿ, ಪಂಚಭೂತಗಳಿಂದ ಆದಂತಹ ಪ್ರಕೃತಿ, ಅದು ಕೂಡ ಅನಾದಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ಈ ಒಂದು ಏನು ಒಂದು ಜೀವಾತ್ಮ ಒಂದು ದೇಹವನ್ನ ಪಡಿತಾನೆ, ಅದೆಲ್ಲವೂ ಕೂಡ ಆ ತ್ರಿಗುಣಗಳ ಕಾರಣದಿಂದ, ಆ ಒಂದು ಪ್ರಕೃತಿಯಿಂದ ಆಗಿದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಈ ಪ್ರಕೃತಿ ಮತ್ತೆ ಜೀವಿಗಳು ಹೇಗೆ ಅನಾದಿ ಅಂತ ಹೇಳ್ತಾರೆ ಅಂದ್ರೆ, ಈಗ ನಾವು ನೋಡ್ತೀವಿ ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇರುತ್ತೆ. ಅಂದ್ರೆ ಕಾರಣೋದಕ ವಿಷ್ಣುವಿನಿಂದ ಈ ಇಡೀ ಅಂದ್ರೆ ಅನೇಕ ಬ್ರಹ್ಮಾಂಡಗಳು ಅವನ ರೋಮಕೂಪಗಳಿಂದ ಅವು ಸೃಷ್ಟಿಯಾಗ್ತವೆ. ಮತ್ತೆ ಅವನ ಒಂದು ದೃಷ್ಟಿಪಾತ, ಅದನ್ನೇ ಅಲ್ಲಿ ಸರ್ಗ, ಮೊದಲ ಒಂದು ಸೃಷ್ಟಿ ಅಂತ ಹೇಳ್ತಾರೆ. ಆಗ ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂತಹ ಎಲ್ಲ ಭೌತ ವಸ್ತುಗಳು ಕೂಡ ಅವು ವ್ಯಕ್ತ ಸ್ಥಿತಿಗೆ ಬರುತ್ತೆ. ಆ ವ್ಯಕ್ತ ಸ್ಥಿತಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಎಲ್ಲ ಜೀವಿಗಳ ಒಂದು ಮಾರ್ಪಾಡು ಆಗೋದಕ್ಕೆ ಅಲ್ಲಿ ಜೀವಿಗಳನ್ನ ಅವನು ಆ ಒಂದು ಭೌತಿಕ ಬ್ರಹ್ಮಾಂಡದ ಒಳಗಡೆ ತುಂಬುತ್ತಾನೆ. ಅಂದ್ರೆ ವಾಸ್ತವದಲ್ಲಿ ಪ್ರಕೃತಿ ಮತ್ತೆ ಈ ಬ್ರಹ್ಮಾಂಡ ಅಥವಾ ಈ ಒಂದು ಜೀವಾತ್ಮಗಳು ಎಲ್ಲವೂ ಕೂಡ ಭಗವಂತನಲ್ಲಿ ಸೇರ್ಕೊಂಡಿರ್ತಾರೆ.
ಅವರು ಯಾವಾಗ ಬಂದು ಸೇರ್ಕೋತಾರೆ ಅಂತಂದ್ರೆ ಅವರ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವಾಗ ಭಗವಂತನಿಗೆ ವಿರುದ್ಧವಾಗಿ ಅವನನ್ನ ಹೊರತುಪಡಿಸಿ ಸ್ವತಂತ್ರವಾಗಿ ಅವನ ಹಾಗೆ ನಾವು ಅನುಕರಣೆ ಮಾಡಬೇಕು, ಅವನ ಹಾಗೆ ನಾವು ಯಜಮಾನಿಕೆಯನ್ನ ಸಾಧಿಸಬೇಕು, ಅವನ ಹಾಗೆ ನಾವು ಸೃಷ್ಟಿ ಕಾರ್ಯವನ್ನ ಮಾಡಬೇಕು, ಅವನ ಹಾಗೆ ನಾವು ಎಲ್ಲವನ್ನು ಭೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಕೂಡಲೇ ಅವರನ್ನ ಇಲ್ಲಿಗೆ ವರ್ಗಾವಣೆ ಮಾಡಿಬಿಡ್ತಾರೆ. ಅವರೆಲ್ಲರೂ ಕೂಡ ಮಹಾವಿಷ್ಣುವಿನ ಹೃದಯದಲ್ಲಿ ಇರ್ತಾರೆ. ಅವರು ಮಾತ್ರ ಅಲ್ಲ, ಈ ಪ್ರಕೃತಿ, ಈ ಬ್ರಹ್ಮಾಂಡಗಳು ಕೂಡ ಅವನ ದೇಹದಿಂದ ಏನು ಹೊರಹೊಮ್ಮುತ್ತಿದೆ ಅದು ಕೂಡ ಆ ಒಂದು ಅವ್ಯಕ್ತ ಸ್ಥಿತಿಯಲ್ಲಿ ಭಗವಂತನಲ್ಲಿ ಇರುತ್ತೆ. ಇದೆಲ್ಲವೂ ಕೂಡ ಪ್ರಕಟವಾಗುತ್ತೆ. ಪ್ರಕಟವಾದಾಗ ಭಗವಂತ ಈ ಜೀವಾತ್ಮಗಳನ್ನ ಆ ಒಂದು ಬ್ರಹ್ಮಾಂಡದಲ್ಲಿ ಇರಿಸ್ತಾನೆ. ಅವರ ಅನಂತರ ಏನಾಗುತ್ತೆ, ಅವರಿಗೆ ಒಂದು ರೂಪವನ್ನ ಕೊಡುವಂತ ಕಾರ್ಯವನ್ನ ಬ್ರಹ್ಮ ಮಾಡ್ತಾನೆ. ಅಂದ್ರೆ ಈ ಒಂದು ಕಾರಣೋದಕಶಾಹಿ ವಿಷ್ಣು, ಮಹಾವಿಷ್ಣು ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆ ಹೊಂದುತ್ತಾನೆ. ನಂತರ ಗರ್ಭೋದಕಶಾಹಿ ವಿಷ್ಣುವಿನ ಒಂದು ಹೊಕ್ಕಳ ಬಳ್ಳಿಯಲ್ಲಿ ಬ್ರಹ್ಮನ ಜನನ ಆಗುತ್ತೆ. ಬ್ರಹ್ಮ ನಂತರ 2ನೇ ಹಂತದ ಸೃಷ್ಟಿನ ಪ್ರಾರಂಭ ಮಾಡ್ತಾನೆ. ಆ 2ನೇ ಹಂತದ ಸೃಷ್ಟಿ ಅನ್ನೋದನ್ನ ವಿಸರ್ಗ ಅಂತ ಕರೀತಾರೆ. ಆಗ ಬ್ರಹ್ಮ ಏನ್ ಮಾಡ್ತಾನೆ, ಆಯಾ ಒಂದು ವ್ಯಕ್ತಿಯ ಅಂದ್ರೆ ಅವನ ಒಂದು ಕರ್ಮಗಳಿಗೆ ಅನುಗುಣವಾಗಿ, ಮತ್ತೆ ಅವನು ಮಾಡಿರುವಂತ ಅಂದ್ರೆ ಅವನಿಗೆ ಏನೆಲ್ಲ ಇಚ್ಛೆಗಳಿದೆ, ಆಸೆಗಳಿದೆ, ಅದಕ್ಕೆ ಅನುಗುಣವಾಗಿ ಅವನ ಒಂದು ಅರ್ಹತೆಯನ್ನ ನೋಡಿ ಆ ಒಂದು ಜೀವಾತ್ಮನಿಗೆ ಒಂದು ದೇಹವನ್ನ ಕೊಡ್ತಾನೆ. ಹೀಗೆ ಆ ಒಂದು 2ನೇ ಹಂತದ ಸೃಷ್ಟಿ ಅನ್ನುವಂಥದ್ದಾಗುತ್ತೆ. ಆದ್ರೆ ಈಗ ಈ ಜೀವಾತ್ಮ ಮತ್ತೆ ಪ್ರಕೃತಿ ಇವರೆಲ್ಲರೂ ಕೂಡ ಅನಾದಿ ಅಂದ್ರೆ ಅವರು ಯಾವಾಗ್ಲೂ ಇದ್ರು, ಮುಂದೆನೂ ಇರ್ತಾರೆ. ಈಗ ಒಂದು ಪ್ರಕೃತಿಯಿಂದ ಒಂದು ದೇಹ ಆಗಿದೆ ಅಂತಂದ್ರೆ ಆ ದೇಹ ಅದು ನಾಶ ಹೊಂದಿದ ಮೇಲೆ ಆ ಭೌತ ವಸ್ತುಗಳು ಏನಿದೆ, ಆ ಪಂಚಮಹಾಭೂತಗಳು ಅದು ನಾಶ ಆಗುದಿಲ್ಲ. ಆ ಮಣ್ಣು ಭೂಮಿಯ ಆ ಒಂದು ನೀರು ಗಾಳಿ ಆಕಾಶ ಅದಕ್ಕೆ ನಾಶ ಇಲ್ಲ. ಅದು ಇನ್ನೊಂದು ರೂಪದಲ್ಲಿ ಇನ್ನೊಂದು ಜೀವಕ್ಕೆ ಆಧಾರ ಆಗುತ್ತೆ. ಹೀಗೆ ಈ ಒಂದು ಪ್ರಕೃತಿ ಅನ್ನುವಂಥದ್ದು ಕೂಡ ಅದು ಅನಾದಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಇಲ್ಲಿ, ತನ್ನ ಬಂಡಾಯದ ಸ್ವಭಾವದಿಂದ ಅವನು ಐಹಿಕ ಪ್ರಕೃತಿಯಲ್ಲಿ ಬದ್ಧನಾಗುತ್ತಾನೆ. ಈ ಜೀವಿ ಅಥವಾ ಭಗವಂತನ ಶ್ರೇಷ್ಠ ಶಕ್ತಿಯ ಅಂಶಗಳು ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಹೇಗೆ ಪಡೆದವು ಎಂಬುದನ್ನು ವಾಸ್ತವವಾಗಿ ಮುಖ್ಯವೇ ಅಲ್ಲ, ಆದರೆ ಅದು ವಾಸ್ತವವಾಗಿ ಏಕೆ ಮತ್ತು ಹೇಗೆ ಆಯಿತು ಎನ್ನುವುದು ದೇವೋತ್ತಮ ಪರಮಪುರುಷನಿಗೆ ತಿಳಿದಿರುತ್ತದೆ. ಈ ಐಹಿಕ ಪ್ರಕೃತಿಯಿಂದ ಆಕರ್ಷಿತರಾದವರು ಅಸ್ತಿತ್ವಕ್ಕಾಗಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಧರ್ಮಗ್ರಂಥಗಳಲ್ಲಿ ಪ್ರಭು ಹೇಳುತ್ತಾನೆ. ಆದರೆ ಐಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲಾ ಪರಿವರ್ತನೆಗಳು, ಪ್ರಭಾವಗಳು ಐಹಿಕ ಪ್ರಕೃತಿಯಿಂದ ಆದವು ಎನ್ನುವುದು ನಾವು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲಾ ಪರಿವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ. ಚೇತನದ ಮಟ್ಟಿಗೆ ಎಲ್ಲಾ ಜೀವಿಗಳು ಒಂದೇ. ಅಂದ್ರೆ ಆ ಒಂದು ವೈವಿಧ್ಯತೆ ಅನ್ನುವಂಥದ್ದು ಬೇರೆ ಬೇರೆ ಇರುವಂಥದ್ದು ಆ ಒಂದು ಪ್ರಕೃತಿಯ ಒಂದು ಏನಂತ ಹೇಳ್ತೀವಿ, ಮಾರ್ಪಾಟಿನಿಂದ ಆಗ್ತಿರುವಂತಹ ಬೇರೆ ಬೇರೆ ದೇಹಗಳಲ್ಲಿ ಈ ವೈವಿಧ್ಯತೆ ಇದೆಯೇ ಹೊರತು ಜೀವಾತ್ಮರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಎಲ್ಲಾ ಜೀವಾತ್ಮಗಳು ಕೂಡ ಒಂದೇ ರೀತಿ ಇರುತ್ತೆ ಇರೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಈ ಒಂದು ಐಹಿಕ ಕಾರ್ಯಕಾರಣಗಳು ಏನಾಗ್ತಾ ಇದೆ ಅದೆಲ್ಲದಕ್ಕೂ ಪ್ರಕೃತಿ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪ್ರಕೃತಿ ಕಾರಣ ಅಂತಂದ್ರೆ ಈ ಪ್ರಕೃತಿಯಲ್ಲಿ 3 ಗುಣಗಳಿದೆ ಅಂತ ತಿಳ್ಕೊಂಡಿದೀವಿ, ಹೌದಲ್ವಾ? 3 ಗುಣಗಳು ಯಾವ್ದೆಲ್ಲ ಅದು ಪ್ರಕೃತಿಯಲ್ಲಿ ಇರುವಂತದ್ದು? ಸತ್ವಗುಣ, ರಜಸ್ಸುಗುಣ, ತಾಮಸಗುಣ. ಸತ್ವಗುಣ, ರಜೋಗುಣ, ತಮಗುಣ ಈ ಬಂಧನಗಳು ಯಾವ ಒಂದು ವ್ಯಕ್ತಿ ಈ ಪ್ರಕೃತಿಯಿಂದ ಆದಂತಹ ಒಂದು ದೇಹವನ್ನು ಪಡಿತಾನೆ, ಅವನು ಈ ಒಂದು 3 ಗುಣಗಳಲ್ಲಿ ಕೂಡಲೇ ಬಂಧನದಲ್ಲಿ ಸಿಕ್ಕೊಳ್ತಾನೆ. ಈ ಒಂದು ಗುಣಗಳಲ್ಲಿದ್ದಾಗ ಆ ಗುಣಗಳಿಗೆ ಅನುಗುಣವಾಗಿ ಅವನು ವರ್ತಿಸ್ತಾನೆ. ಆದ್ರೆ ಯಾವುದೇ ಒಂದು ಪರಿಸ್ಥಿತಿ ಇದ್ದಾಗ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಗಳು ನಮಗೆ ಬರುತ್ತೆ ಅನ್ನುವಂಥದ್ದು ಆ ವ್ಯಕ್ತಿ ಯಾವ ಗುಣದಲ್ಲಿದ್ದಾನೆ ಅನ್ನೋದ್ರ ಮೇಲೆ ಅಂದ್ರೆ ಆಧಾರಿತವಾಗಿರುತ್ತೆ. ಹೀಗೆ ಅವನು ಯಾವ ಗುಣದಲ್ಲಿದ್ದಾನೆ ಆ ಗುಣಕ್ಕೆ ಅನುಗುಣವಾಗಿ ಅವನು ವರ್ತಿಸಿದಾಗ ಆ ಒಂದು ಪ್ರತಿಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಮತ್ತೆ ಆ ಒಂದು ಪ್ರತಿಕ್ರಿಯೆಗಳಿಗೆ ಅನುಗುಣವಾಗಿ ಅವನಿಗೆ ಇನ್ನೊಂದು ದೇಹ ಸಿಗುತ್ತೆ. ಅಂದ್ರೆ ಅವನು ಸತ್ವಗುಣದಲ್ಲಿದ್ದಾಗ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಊರ್ಧ್ವ ಲೋಕಗಳಿಗೆ ಅಥವಾ ಸ್ವರ್ಗ ಲೋಕಗಳಿಗೆ ಅಥವಾ ದೇವತೆಗಳಾಗಿ ಜನ್ಮವನ್ನು ಪಡಿಬಹುದು. ಅಥವಾ ಅವನು ರಜೋಗುಣದಲ್ಲಿ ಅವನು ಈ ಒಂದು ಏನಂತ ಹೇಳ್ತೀವಿ, ಅತಿ ಕಾಮ, ಲೋಭ ಇಂತಹ ಒಂದು ವಿಚಾರದಲ್ಲಿ ತೊಡಗಿದ್ದವನಾಗಿದ್ರೆ ಇನ್ನು ಅವನಲ್ಲಿ
ಈ ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟುವಂತ ಆಸೆ ಅವನಲ್ಲಿ ಇರುವುದಾದ್ರೆ ಅವನು ಈ ಭೂಮಿ ಮೇಲೆಯೇ ಮತ್ತೆ ಹುಟ್ಟುತ್ತಾನೆ. ನಂತರ ತಮೋಗುಣದಲ್ಲಿ ಇದ್ದವನು ಎಲ್ಲ ಮಾಡಬಾರದ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ನರಕ ಲೋಕಗಳಿಗೆ ಹೋಗಿ ಕಷ್ಟವನ್ನ ಅನುಭವಿಸ್ತಾನೆ. ನಂತರ ಈ ಭೂಮಿ ಮೇಲೆ ಬೇರೆ ಕ್ರಿಮಿಕೀಟಗಳಾಗಿ ಪ್ರಾಣಿಗಳಾಗಿ ಒಂದು ಜನ್ಮವನ್ನ ಪಡಿತಾನೆ. ಹೀಗೆ ಅವನು ಯಾವ ಒಂದು ದೇಹವನ್ನ ಪಡಿತಾನೆ ಆ ಒಂದು ದೇಹಕ್ಕೆ ಅನುಗುಣವಾಗಿ ಅವನು ಸುಖ ದುಃಖ ಅನ್ನೋದನ್ನ ಅನುಭವಿಸ್ತಾನೆ. ಅಂದ್ರೆ ಈಗ ಉದಾಹರಣೆಗೆ ಹೇಳ್ತಾರೆ 84 ಲಕ್ಷ ಯೋನಿಗಳು ಏನಿದೆ ಅದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಈ ಪ್ರಕೃತಿಯ ಒಂದು ಗುಣಗಳಲ್ಲಿ ಅವರು ಮಾಡಿದಂತಹ ಕಾರ್ಯಗಳಿಗೆ ಸಿಕ್ಕಂತಹ ಪ್ರತಿಕ್ರಿಯೆಗಳು. ಅಂದ್ರೆ ಒಂದು ಕರ್ಮದ ಫಲವಾಗಿ ಅವರು ಬೇರೆ ಬೇರೆ ದೇಹಗಳನ್ನ ಪಡಿತಾರೆ ಅಂತ. ಯಾವ್ದಾದ್ರು ಒಂದು ದೇಹವನ್ನ ಪಡೆದ ಕೂಡಲೇ ಅವನು ಆ ಒಂದು ದೇಹಕ್ಕೆ ಅನುಗುಣವಾಗಿ, ಅಂದ್ರೆ ಈಗ ಏನಂತ ಉದಾಹರಣೆ ಹೇಳ್ತಾರೆ ಅಂದ್ರೆ ನಾಯಿಯ ಜನ್ಮ ಪಡೆದ್ರೆ ಅವನು ನಾಯಿ ಹಾಗೆ ವರ್ತಿಸ್ಬೇಕಾಗುತ್ತೆ. ಹಂದಿಯ ಜನ್ಮವನ್ನು ಪಡೆದ್ರೆ ಅವನು ಬೇಡದನ್ನ ತಿನ್ಬೇಕಾಗತ್ತೆ. ಹೀಗೆ ದೇವತೆಯ ಜನ್ಮವನ್ನು ಪಡೆದ ಅಂತಂದ್ರೆ ಅವನು ದೇವತೆಯ ಸುಖಗಳನ್ನ ಅನುಭವಿಸ್ತಾನೆ. ಹೀಗೆ ಆ ದೇಹಕ್ಕೆ ಬರುವುದಕ್ಕೆ ಕಾರಣ ಏನು ಅಂತಂದ್ರೆ ಈ ಪ್ರಕೃತಿ ಕಾರಣ ಆಗ್ತಾ ಇದೆ. ಆ ಪ್ರಕೃತಿ ಅದರ ಒಂದು ಗುಣಕ್ಕೆ ಅನುಗುಣವಾಗಿ ಅವನಿಗೆ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡ್ತಾ ಇದೆ. ಆದ್ರೆ ಈ ಪ್ರಕೃತಿಗೆ ಅವನು ಹೇಗೆ ಬಂದ, ಅವನು ಈ ಪ್ರಕೃತಿಯ ಬಂಧನದಲ್ಲಿ ಹೇಗೆ ಸಿಕ್ಕಾಕೊಂಡ? ಹರೇ ಕೃಷ್ಣ. ತ್ರಿಗುಣಗಳಿಂದ ಮಾತಾಡಿ. ಅದೇ ತ್ರಿಗುಣಗಳಿಗೆ ಅವನು ಹೇಗೆ ಬಂದ, ಹೇಗೆ ಸಿಕ್ಕಾಕೊಂಡದಕ್ಕೆ? ಅವನ ಪೂರ್ವ ಜನ್ಮದಲ್ಲಿ ಮಾಡಿದ ಅವನ ಹಿಂದಿನ ಜನ್ಮದ ಕರ್ಮಗಳ ಹಿಂದಿನ ಜನ್ಮದ ಕರ್ಮಗಳು. ಆದ್ರೆ ಮೂಲದಲ್ಲಿ ಒಂದು ಕರ್ಮ ಮಾಡಿದ್ದಾನೆ, ದೊಡ್ಡ ತಪ್ಪು ಅವನು ಫಸ್ಟ್ ಮಾಡಿದ್ದು. ಆಗ್ತೇನೆ ಅಂತ ಹೇಳಿ ಪ್ರಭುಜಿ ನಿಮ್ದು ಕ್ಲಿಯರ್ ಇಲ್ಲ ಪ್ರಭುಜಿ, ನಂಗೆ ಕೇಳಿಸ್ತಿಲ್ಲ ಸರಿಗೆ. ಅಂದ್ರೆ ಅವನು ಯಾವಾಗ ಭಗವಂತನನ್ನ ಅನುಕರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಯಾವಾಗ ಭಗವಂತನನ್ನ ಹೊರತುಪಡಿಸಿ ಸ್ವತಂತ್ರವಾಗಿ ತಾನು ಏನನ್ನೋ ಭೋಗಿಸ್ಬೇಕು ಇಚ್ಛಿಸ್ತಾನೆ, ಆಗ ಅವನು ಈ ಪ್ರಕೃತಿಯಲ್ಲಿ ಬಂದು ಸಿಕ್ಕಾಕೊಂಡಿದ್ದ. ಈ ತಪ್ಪು ಅವನು ಮಾಡಿದ ತಪ್ಪು. ಆ ತಪ್ಪಿಗೆ ಶಿಕ್ಷೆಯಾಗಿ ಅವನಿಗೆ ಬಂಧನ ಆಗುತ್ತೆ. ಅಂದ್ರೆ ನಾವು ಹೇಳ್ತೇವೆ ಅಂದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿತ್ತು. ವಾಸ್ತವದಲ್ಲಿ ಎಲ್ಲವೂ ಕೂಡ ಈ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲವೂ ಕೂಡ ಭಗವಂತನಿಗೆ ಸೇರಿತ್ತು. ಈ ಭಗವಂತನಿಗೆ ಸೇರಿದ ವಸ್ತುಗಳನ್ನ ನಾವು ಬಳಸ್ಲಿಕ್ಕೆ ಹೋದ್ರೆ, ಅಂದ್ರೆ ಈಗ ನಿಮ್ಮ ಮನೆಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ನಿಮ್ಗೆ ಯಾರಂತ ಗೊತ್ತಿಲ್ಲ, ಆದ್ರೆ ನಿಮ್ಮನೆಯಲ್ಲಿ ಕೂತು ನಿಮ್ಮನೆ ಒಂದು ವಸ್ತುಗಳನ್ನ ಅವನು ಉಪಯೋಗಿಸ್ತಾನೆ. ಆದ್ರೆ ನಿಮ್ಮನೆಯಲ್ಲಿ ನೀವು ಹೇಗೆ ಆ ಒಂದು ವಸ್ತುಗಳಿಗೆ ಯಜಮಾನರು ಆ ರೀತಿ ಅವನು ವರ್ತಿಸ್ತಾನೆ. ಆಗ ನೀವೇನ್ ಮಾಡ್ತೀರಾ? ಹರೇ ಕೃಷ್ಣ. ನಿಮ್ಮ ಒಂದು ವಸ್ತುಗಳನ್ನ ಇನ್ನೊಬ್ಬರು ಉಪಯೋಗಿಸಿದ್ರೆ ನಿಮ್ಮನೆಗೆ ಬಂದು ನಿಮ್ಮ ಹಾಗೆ ಅಧಿಕಾರದಿಂದ ಒಪ್ಕೊಳ್ಳೋದಿಲ್ಲ ಮಾತಾಜಿ. ಅದಕ್ಕೆ ನಾವು ಏನ್ ಮಾಡ್ತೀರಾ? ಹೇಳ್ತೀವಿ ನಮ್ಮ ವಸ್ತುಗಳು ನೀವು ಯೂಸ್ ಮಾಡ್ಬೇಡಿ ಅಂತ ಹೇಳ್ತೀವಿ. ನಾನು ಕೇಳೋದಿಲ್ಲ. ಅವನು ಏನಂತ ಹೇಳ್ತೀವಿ, ರಾಜಾರೋಷವಾಗಿ ಅವನು ಬಿಂದಾಸಾಗಿ ನಿಮ್ದನ್ನೆಲ್ಲ ಉಪಯೋಗಿಸಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಟೈಮ್ ಮತ್ತೆ ಸೇರ್ಸಕ್ಕೆ ಇಷ್ಟಪಡಲ್ಲ ಮಾತಾಜಿ. ಅವನು ನಿಮ್ಮ ಮನೇಲಿ ಏನಂತ ಹೇಳ್ತೀವಿ, ದರೋಡೆಕೋರರ ಹಾಗೆ ಬಂದು ಕೂತಿದ್ದಾನೆ, ಜಬರ್ದಸ್ತಿ ಕೂತಿದ್ದಾನೆ, ರೌಡಿಸಂ ಮಾಡಿ ಕೂತಿದ್ದಾನೆ, ಹಾಗೆ ಏನ್ ಮಾಡ್ತೀರಿ? ಅವಾಗ ನಾವೂನು ರೌಡಿಸಂ ಮಾಡ್ಬೇಕಾಗುತ್ತೆ ಮಾತಾಜಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಲ್ವಾ, ಕೂಡ್ಲೆ ಅವ್ರೇನ್ ಬಂದ್ ಮಾಡ್ತಾರೆ, ಅವ್ರನ್ನ ಬಂಧಿಸ್ತಾರೆ. ಹಾಗೆ ಪ್ರಕೃತಿ ಭಗವಂತನಿಗೆ ಸೇರಿದ ಸೃಷ್ಟಿಯನ್ನ ಯಾವಾಗ ಇನ್ನೊಬ್ಬ ಬಂದು ಅವನಿಗೆ ಅದು ನಿಜವಾಗ್ಲೂ ಸಂಬಂಧಪಟ್ಟಿದ್ದಲ್ಲ, ಆದ್ರೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದನ್ನ ಯಾವಾಗ ಅವನು ತನ್ನದು ಅನ್ನೋ ರೀತಿಯಲ್ಲಿ ಬಳಸೋಕೆ ಶುರು ಮಾಡ್ತಾನೆ, ಕೂಡಲೇ ಮಹಾಮಾಯೆ ಪ್ರಕೃತಿ ಏನ್ ಮಾಡ್ತಾಳೆ, ಆ ಒಂದು ಯಾರು ಆರೋಪಿ ಇದ್ದಾನೆ ಅವನನ್ನ ಬಂಧಿಸಿ ಬಿಡ್ತಾಳೆ. ಅವಳು ಬಂಧಿಸೋದಕ್ಕೆ 3 ರೀತಿಯ ಒಂದು ಗುಣ ಅಂತಂದ್ರೆ ಈ ಒಂದು ರೋಪ್ ಅಂತಾರೆ, ಅದನ್ನ ಉಪಯೋಗಿಸ್ತಾಳೆ. ಅದನ್ನು ಉಪಯೋಗಿಸಿ ಅವಳು ಅವನಿಗೆ ಕಾಣದ ರೀತಿಯಲ್ಲಿ ಅವನನ್ನ ಬಂಧಿಸಿ ಒಂದು ಬಂಧನದಲ್ಲಿ ಇಡ್ತಾಳೆ. ಹೀಗೆ ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂತಹ ಒಂದು ಬಂಧನದಲ್ಲಿ ನಮ್ಮನ್ನ ಇರಿಸ್ಬಿಡ್ತಾಳೆ. ಆದ್ರೆ ಇಲ್ಲಿ ನಮ್ಮನ್ನ ಯಾರು ಬಂಧಿಸಿದ್ದಾರೆ ಪೊಲೀಸು, ಮತ್ತೆ ಯಾವ ರೀತಿ ಬಂಧಿಸಿದ್ದಾರೆ ಅದ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಈ ಪ್ರಕೃತಿ ನಮ್ಮನ್ನ ಯಾವ ರೀತಿ ಬಂಧಿಸಿದ್ದಾಳೆ, ನಾವು ನಿಜವಾಗ್ಲೂ ಬಂಧನದಲ್ಲಿ ಇದ್ದೀವ ಅನ್ನೋದು ಕೂಡ
ತಿಳಿಯದ ಹಾಗೆ ಆ ಪ್ರಕೃತಿ ನಮ್ಮನ್ನ ಬಂಧಿಸ್ತಾಳೆ. ಮತ್ತೆ ಅದಕ್ಕೆ ತಕ್ಕ ಹಾಗೆ ಅವಳು ನಮ್ಮ ಒಂದು ತಪ್ಪಿಗೆ ಶಿಕ್ಷೆಗಳನ್ನ ಕೊಡ್ತಾಳೆ. ಅಂದ್ರೆ ತಪ್ಪಿಗೆ ಶಿಕ್ಷೆಗಳು ಅನ್ನುವಂಥದ್ದು ನಾವು ಮಾಡುವಂತ ಕರ್ಮಗಳಿಗೆ ಪ್ರತಿಕ್ರಿಯೆಗಳು. ಆ ರೀತಿ ಅವಳು ನಮ್ಮನ್ನ ಆಟ ಆಡಿಸ್ತಾಳೆ ಅಂತಂದ್ರೆ ನಮ್ಗೆ ಬೇರೆ ಬೇರೆ ದೇಹಗಳನ್ನ ಕೊಡ್ತಾ ಹೋಗ್ತಾಳೆ. ಆ ಬೇರೆ ಬೇರೆ ದೇಹಗಳಲ್ಲಿ ನಾವು ಬೇರೆ ಬೇರೆ ರೀತಿ ವರ್ತನೆಗಳನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಾವು ಪರಿಪೂರ್ಣವಾಗಿ ನಮ್ಮನ್ನ ನಾವು ಮರ್ತು ಬಿಡ್ತೀವಿ. ನಾನು ಯಾರು, ನಾನು ಇಲ್ಲಿಗೆ ಏನಕ್ಕೆ ಬಂದೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಅದನ್ನ ಪೂರ್ತಿಯಾಗಿ ಈ ಮಾಯೆ ನಮ್ಗೆ ಮರೆಸಿ ಬಿಡ್ತಾಳೆ. ಆಗ ನಾವೇನ್ ಮಾಡ್ತೀವಿ, ಪ್ರಾಣಿಗಳ ಹಾಗೆ, ಪಕ್ಷಿಗಳ ಹಾಗೆ, ಬೇರೆ ಬೇರೆ ಜೀವಿಗಳ ಒಂದು ಯೋನಿಗಳಲ್ಲಿ ನಾವು ಅದಕ್ಕೆ ತಕ್ಕ ಹಾಗೆ ವರ್ತಿಸೋದಕ್ಕೆ ಶುರು ಮಾಡ್ತೀವಿ. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಒಂದು ಸುಖ ದುಃಖಗಳು ಅದು ಪ್ರಾರಂಭ ಆಗಿದ್ದು ನಮ್ಮಿಂದಲೇ. ಯಾಕೆ ಅಂತಂದ್ರೆ ಇಲ್ಲಿ ಜೀವಾತ್ಮನಿಗೆ ಒಂದು ಅಲ್ಪ ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ಭಗವಂತ ಕೊಡ್ತಾನೆ. ಆ ಅಲ್ಪ ಸ್ವಾತಂತ್ರ್ಯವನ್ನ ನಾವು ಯಾವಾಗ ದುರುಪಯೋಗ ಪಡಿಸ್ಕೋತೀವಿ, ಆಗ ನಮಗೆ ಇಷ್ಟೆಲ್ಲ ದುಃಖಗಳು, ಸುಖ ದುಃಖಗಳು, ಎಲ್ಲ ಕಷ್ಟಗಳು ಅದು ಪ್ರಾರಂಭ ಆಗುತ್ತೆ. ಆ ಒಂದು ಅಲ್ಪ ಸ್ವಾತಂತ್ರ್ಯವನ್ನ ಭಗವಂತ ನಮ್ಗೆ ಕೊಟ್ಟಾಗ ನಾವು ಅದನ್ನ ದುರುಪಯೋಗ ಪಡಿಸ್ಕೊಳ್ದಿರ ಇದ್ದಿದ್ರೆ ಭಗವಂತನ ಆ ಧಾಮದಲ್ಲಿ ನಾವು ಆನಂದವಾಗಿರ್ಲಿಕ್ಕೆ ಆಗ್ತಿತ್ತು. ಆದ್ರೆ ಅದನ್ನ ದುರುಪಯೋಗ ಪಡಿಸಿದ ಕಾರಣ ನಾವು ಇವಾಗ ಸುಖ ದುಃಖಗಳು ಅನುಭವಿಸ್ತಾ ಇದೀವಿ. ಅಂದ್ರೆ ನಾವು ಇಚ್ಛಿಸ್ತೀವಿ. ಆ ಇಚ್ಛಿಸುವಂತಹ ಬಯಕೆ ಎಂತದ್ದಾಗಿರ್ಬೇಕು ಅಂತ ಹೇಳ್ತಾರೆ. ಬಯಕೆ ಭಗವಂತನ ಸೇವೆ ಮಾಡೋದ್ರಲ್ಲಿ ಇತ್ತು ಅಂತಂದ್ರೆ ಅದು ನಿಜವಾದ ನಮ್ಮ ಸ್ವರೂಪ. ಮತ್ತೆ ಅಲ್ಲಿ ನಮ್ಗೆ ನಿಜವಾದ ಆನಂದ ಅನ್ನುವಂಥದ್ದು, ಶಾಶ್ವತ ಜೀವನ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಇರ್ತಿತ್ತು. ಆದ್ರೆ ಯಾವಾಗ ಆ ಒಂದು ಬಯಕೆಯನ್ನ ನಾವು ನಮ್ಮ ಒಂದು ಏನಂತ ಹೇಳ್ತೀವಿ, ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ವಿ, ಆಗ ಕೂಡಲೇ ನಾವು ಈ ಒಂದು ದುಃಖದ ಒಂದು ಜಾಗ, ಈ ಒಂದು ಭೌತಿಕ ಜಗತ್ತು ಇಲ್ಲಿಗೆ ಬಂದು ಆ ಒಂದು ಹಳೆಯ ಸುಖವನ್ನೇ ಹುಡುಕ್ತಾ ಇದೀವಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನು ಆನಂದವನ್ನ ನಾವು ಅನುಭವಿಸಿದ್ವಿ, ಆ ಸುಖವನ್ನ ನಾವು ಎಲ್ಲಿ ಆನಂದ ಇಲ್ವೋ ಅಲ್ಲಿ ಬಂದು ಹುಡುಕ್ತಾ ಇದೀವಿ. ಈ ಒಂದು ಕಾರಣಗಳಿಗೆ ನಾವೇ ಕಾರಣ. ಯಾಕೆ ಅಂತಂದ್ರೆ ನಾವು ನಮ್ಮ ಒಂದು ಅಲ್ಪ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡಿದೀವಿ ಅನ್ನೋದನ್ನಲ್ಲಿ ತಿಳಿತಾ ಇದೀವಿ. ಇಲ್ಲಿ ಪರಮಾತ್ಮನ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ. ಸುಪರ್ಣ ಸಂಯುಜ ಸುಖಾಯ ಸಕಾಯ ಅಂದ್ರೆ ಪರಮಾತ್ಮ ನಮ್ಮ ಹೇಗೆ ನಮ್ಮ ಜೊತೆಯಲ್ಲಿ ಕರುಣಾಮಯಿ ಅಂತ ಹೇಳ್ತಾ ಇದ್ದಾರೆ. ಅವನನ್ನ ಜೀವಾತ್ಮನೊಡನೆ ಇರುತ್ತಾನೆ, ಎಲ್ಲಾ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನಾಗಿ ಇರುತ್ತಾನೆ. ಅಂದ್ರೆ ನಾವು ಇಲ್ಲಿಗೆ ಬಂದಾಗ ಭಗವಂತನ ಮಕ್ಕಳು ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಂಡು ಬಂದಿದ್ದೀವಿ. ಆದ್ರೆ ಅಂದ್ರೆ ಸ್ವಲ್ಪ ದೊಡ್ಡವರಾದಾಗ ಮಕ್ಕಳು ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ. ಅಂದ್ರೆ ತಂದೆ ತಾಯಿನ ಬಿಟ್ಟು ನಾನು ಸ್ವತಂತ್ರವಾಗಿ ಬದುಕ್ತೀನಿ, ನನ್ಗೆ ಸಾಮರ್ಥ್ಯ ಇದೆ, ನಾನೀಗ ದೊಡ್ಡವನಾಗಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಅವನನ್ನ ಬಿಟ್ಟು ಬಂದ್ರು ಕೂಡ ಪರಮಾತ್ಮ ಅವನು ಎಷ್ಟು ನಮ್ಮ ಒಂದು ಹಿತೈಷಿ ಅಂತಂದ್ರೆ ಅವನು ನಮ್ಮ ಜೊತೆಯಲ್ಲೇ ಬರ್ತಾನೆ. ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೊತೆಯಲ್ಲೇ ಬರ್ತಾನೆ. ನಾವ್ ಇಂಥದೇ ಒಂದು ಆದ್ರೆ ಎಷ್ಟು ದೊಡ್ಡ ಸಾಗರದಲ್ಲಿ ನಾವು ಕಳೆದೋಗಿದ್ದೀವಿ, ಆದ್ರೂ ಕೂಡ ಅಲ್ಲಿ ನಮ್ಮನ್ನ ನಮ್ಮ ಬೆನ್ನ ಹಿಂದೆ ನಮ್ಮನ್ನ ಬೆನ್ನು ಬಿಡದೆ ಬರ್ತಾ ಇರುವಂತದ್ದು ಪರಮಾತ್ಮ. ಅವನು ನಿಜವಾದ ಹಿತೈಷಿ ಅಂತ ನಾವಿಲ್ಲಿ ನೋಡ್ತಾ ಇದೀವಿ. ಆದ್ರೆ ಅವನ ಉದ್ದೇಶ ಏನು ಅಂತಂದ್ರೆ ನಮ್ಮನ್ನ ಮತ್ತೆ ಅವನ ಧಾಮಕ್ಕೆ ಕರ್ಕೊಂಡು ಹೋಗುವಂಥದ್ದು. ಇದು ದುಃಖಾಲಯ, ನೀನ್ ಮಾಡ್ತಾ ಇರುವಂತದ್ದು ತಪ್ಪು ಅನ್ನುವಂಥದ್ದನ್ನ ನಮಗೆ ಮನವರಿಕೆ ಮಾಡೋದಕ್ಕಾಗಿ ಅವನು ನಮ್ಮ ಜೊತೆಯಲ್ಲಿ ಇರ್ತಾನೆ. ಶ್ಲೋಕ 22. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸತ್ ಯೋನಿ ಜನ್ಮಸು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ಲಿ ಶ್ರೀಲ ಮಾತಾಜಿ, next ಪ್ರಭುಪಾದ one ಓದ್ತೀನಿ ನಾನು. ಹರೇ ಕೃಷ್ಣ. ಹಾ ಮಾತಾಜಿ ಓದಿ. ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ: ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆದ್ರೆ ಜೀವಾತ್ಮ ಪ್ರಕೃತಿ ಆ ಒಂದು ಗುಣಗಳಲ್ಲಿ ಅವನು ಬಂಧನದಲ್ಲಿ ಇದ್ದಾನೆ. ಈ ಬಂಧನದಲ್ಲಿ ಇರುವ ಕಾರಣ ಸತ್ವಗುಣದಲ್ಲಿದ್ದಾಗ ಅವನು ಪೂರ್ಣ ಜ್ಞಾನವನ್ನ ಅನುಭವಿಸ್ತಾನೆ. ರಜೋಗುಣದಲ್ಲಿದ್ದಾಗ ಅವನಲ್ಲಿ ಹೆಚ್ಚು ಕಾಮನೆಗಳು ಇರುತ್ತೆ, ಆ ಕಾರಣದಿಂದ ತುಂಬಾ ಕ್ರಿಯಾಶೀಲನಾಗಿರ್ತಾನೆ. ತಮೋಗುಣದಲ್ಲಿದ್ದಾಗ ಅವನು ಸೋಮಾರಿತನ, ಅಜ್ಞಾನದಿಂದ ಮಾಡಬಾರದ ಕಾರ್ಯಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ಮುಂದಿನ ಒಂದು ಅಧ್ಯಾಯದಲ್ಲಿ ಈ ಒಂದು ವಿಚಾರವಾಗಿ ನಾವು ಹೆಚ್ಚು ತಿಳ್ಕೊತೀವಿ. ಮತ್ತೆ ಈ ಗುಣಗಳ ಬಗ್ಗೆ ಕೂಡ ಹೆಚ್ಚು ತಿಳ್ಕೊತೀವಿ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯು
ಒಂದು ದಿನದಲ್ಲಿ ಅನೇಕ ಬಾರಿ ಬೇರೆ ಬೇರೆ ಗುಣಗಳಲ್ಲಿ ಅವನು ಫ್ಲಕ್ಚುಯೇಟ್ ಆಗ್ತಾ ಇರ್ತಾನೆ. ಅಂದ್ರೆ ಬೇರೆ ಬೇರೆ ಗುಣಗಳಲ್ಲಿ ಒಂದು ಪ್ರಭಾವಕ್ಕೆ ಅವನು ಬರ್ತಾ ಇರ್ತಾನೆ. ಅಂದ್ರೆ ಬೆಳಗಿನ ಹೊತ್ತು ಅವನಿಗೆ ಒಂದು ಸತ್ವಗುಣ ಇರುವ ಕಾರಣ ಅವನು ಎಲ್ಲ ಒಂದು ಕಾರ್ಯಗಳು ಅಂದ್ರೆ ಮಾಡುವಂತಹ ಕೆಲಸಗಳೆಲ್ಲ ಕೂಡ ಅವನು ಒಂದು ಏನಂತ ಹೇಳ್ತೀವಿ, ಫ್ರೆಶ್ ಮೈಂಡ್ ಇರುತ್ತೆ ಅಂತ ಹೇಳ್ತೀವಿ ಆ ಸಮಯದಲ್ಲಿ ನಮಗೆ. ಆಗ ಬೆಳಿಗ್ಗೆ ಬೇಗ ಎದ್ದಾಗ ನಾವು ಆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವಂಥದ್ದು ಉತ್ತಮ. ಅಥವಾ ಬೇರೆ ಯಾವುದೇ ನಮ್ಗೆ ಇಷ್ಟವಾದಂತಹ ಕಾರ್ಯದಲ್ಲಿ ತೊಡಗಿದ್ರು ಕೂಡ ನಮ್ಮ ಮನಸ್ಸು ಅದು ಪ್ರಶಾಂತವಾಗಿರುತ್ತೆ. ಅದನ್ನ ಸತ್ವಗುಣ ಅಂತ ಹೇಳ್ತಾರೆ. ನಂತರ ದಿನ ಕಳೆದ ಹಾಗೆ ಅಂದ್ರೆ ಸೂರ್ಯ ನೆತ್ತಿಗೆ ಬಂದ ಹಾಗೆ ಜನ ರಜೋಗುಣಕ್ಕೆ ತಿರುಗ್ತಾರೆ. ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಅತಿ ವೇಗವಾಗಿ ತೊಡಗ್ತಾ ಇರ್ತಾರೆ. ಅದನ್ನ ರಜೋಗುಣ ಅಂತ ಹೇಳ್ತೀವಿ. ನಂತರ ಸೂರ್ಯಾಸ್ತ ಆಗೋ ಸಮಯಕ್ಕೆ ಎಲ್ಲರೂ ಕೂಡ ಒಂದು ಆಯಾಸ ಅನ್ನುವಂಥದ್ದಾಗಿರುತ್ತೆ. ಇಡೀ ದಿನ ಕೆಲಸ ಮಾಡಿ ಆಯಾಸ ಪ್ರಾರಂಭ ಆಗಿರುತ್ತೆ. ಅಂದ್ರೆ ನಿದ್ರೆಗೆ ಜಾರುವಂಥದ್ದು, ಸೋಮಾರಿತನ, ಈ ಒಂದು ಗುಣಕ್ಕೆ, ತಮೋ ಗುಣಕ್ಕೆ ಅವರು ಬರ್ತಾರೆ. ಹೀಗೆ ಈ ಒಂದು ಗುಣಗಳು ಏನಿದೆ ಆ ಗುಣಗಳು ಜೀವಾತ್ಮನ ಮೇಲೆ ತನ್ನ ಒಂದು ಪ್ರಭಾವವನ್ನ ಬೀರ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಅವನು ಆ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ರೀತಿ ವರ್ತಿಸ್ತಾ ಇರ್ತಾನೆ. ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನ ಅವನು ಕೊಡ್ತಾ ಇರ್ತಾನೆ. ಹೀಗೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗ ಅದು ಏನು ನಮ್ಮ ಒಂದು ಕಷ್ಟಗಳಿಗೆ ಸುಖಗಳಿಗೆ ಇಲ್ಲಿ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕವು ಬಹುಮುಖ್ಯ. ಅಂದ್ರೆ ಮನುಷ್ಯನ ಉಡುಪು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನ 2ನೇ ಅಧ್ಯಾಯದಲ್ಲಿ ಹೇಳಿದೆ. ಉಡುಪನ ಅಂದ್ರೆ ದೇಹಿನೋಸ್ಮಿ ಯಥಾ ದೇಹಿ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಮಗುವಾಗಿದ್ದಾಗ ಅವನಿಗಿದ್ದಂತ ದೇಹ ಅವನು ಯುವಕನಾದಾಗ ಅವನಲ್ಲಿ ಇರೋದಿಲ್ಲ. ಯುವಕನಲ್ಲಿ ಇರುವಂತಹ ದೇಹ ಅವನಿಗೆ ಮುಪ್ಪು ಅಂದ್ರೆ ಅವನಿಗೆ ವಯಸ್ಸಾದ ಮೇಲೆ ಅವನ ದೇಹ ಆ ರೀತಿಯದ್ದು ಇರಲ್ಲ. ಹೀಗೆ ದೇಹ ಅನ್ನುವಂಥದ್ದು ಸದಾ ಬದಲಾವಣೆ ಆಗ್ತಾ ಇರುತ್ತೆ. ಕೊನೆಗೆ ಆ ಒಂದು ದೇಹ ಪರಿಪೂರ್ಣವಾಗಿ ಅವನು ತ್ಯಾಗ ಮಾಡಿ ಇನ್ನೊಂದು ದೇಹವನ್ನು ಅವನು ಪಡಿತಾನೆ ಜೀವಾತ್ಮ. ಅದನ್ನ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನಲ್ಲಿ ಉಡುಪು ಅಂದ್ರೆ ಒಂದು ಬಟ್ಟೆನ ಬದಲಾಯಿಸಿದ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ರೆ, ಜೀವಿಯು ಒಮ್ಮೆ ದೇವತೆಯಾಗಿ, ಮನುಷ್ಯರಾಗಿ, ಮೃಗವಾಗಿ, ಪಕ್ಷಿಯಾಗಿ, ಹುಳುವಾಗಿ, ಜಲಪ್ರಾಣಿಯಾಗಿ, ಸಂತನಾಗಿ, ತಿಗಣೆಯಾಗಿ ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದ ಆಗುತ್ತದೆ. ಅಂದ್ರೆ ಅವನಿಗೆ ಈ ಒಂದು ಭೌತಿಕ ಪ್ರಕೃತಿಯನ್ನ ಮೇಲೆ ಅಧಿಪತಿ ಸಾಧಿಸುವ ಒಂದು ವಿಚಾರ ಅವನಿಗೆ ಏನಿತ್ತು, ಆ ಕಾರಣದಿಂದ ಇದೆಲ್ಲ ನಡೀತಾ ಇದೆ. ಜೀವಾತ್ಮನು ತಾನು ಸನ್ನಿವೇಶದ ಪ್ರಭು ಎಂದು ಹೇಳಿಕೊಳ್ಳುತ್ತಾನೆ. ಆದ್ರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಇರುತ್ತಾನೆ. ಅಂದ್ರೆ ನಾವ್ ಅನ್ಕೋತೀವಿ ಎಲ್ಲವೂ ಕೂಡ, ಈಗ ಏನಾದ್ರೂ ಒಂದು ಆ ಕೇಳಿದ್ರೆ ನಿಮ್ಮನ್ನ ಇವತ್ತೇನೆಲ್ಲ ಮಾಡಿದ್ರಿ ಅಂತಂದ್ರೆ ಹೇಳ್ತೀರಿ, ನಾನು ಈ ಅಡಿಗೆ ಮಾಡಿದೆ ಅಂತ, ಅಥವಾ ನಾನು ಈ ಕೆಲಸ ಮಾಡಿದೆ ಅಂತ. ಆದ್ರೆ ವಾಸ್ತವದಲ್ಲಿ ಅದನ್ನ ನಾವು ಮಾಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಏನನ್ನಾದ್ರೂ ಮಾಡ್ಬೇಕು ಅಂತಂದ್ರೆ ಜೀವಾತ್ಮನಿಗೆ ಇರುವಂತಹ ಒಂದು ಅವನ ಅಸ್ತಿತ್ವ ಎಷ್ಟು ಅಂತಂದ್ರೆ ಇಚ್ಛಿಸುವುದಷ್ಟೇ ಅವನಿಗೆ ಇರುವಂತಹ ಸ್ವಾತಂತ್ರ್ಯ. ಆದ್ರೆ ಏನನ್ನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಅವರಿಗೆ ಪ್ರಕೃತಿಯ ಅವಶ್ಯಕತೆ ಇದೆ, ಅಂದ್ರೆ ದೇಹದ ಅವಶ್ಯಕತೆ ಇದೆ. ದೇಹ ಇಲ್ಲ ಅಂತಂದ್ರೆ ಅವನು ಅನ್ಕೊಂಡಿದ್ದನ್ನ ಸಾಧಿಸೋದಿಕ್ಕೆ ಮಾಡೋದಿಕ್ಕೆ ಅವನಿಂದ ಆಗುದಿಲ್ಲ. ಮತ್ತೆ ಆ ಪ್ರಕೃತಿ ಅದು ತಂತಾನೇ ಜೀವಾತ್ಮನ ಆದೇಶದಂತೆ ವರ್ತಿಸುತ್ತಾ. ಹರೇ ಕೃಷ್ಣ. ಜೀವಾತ್ಮ ಹೇಳಿದಾಗೆ ಪ್ರಕೃತಿ ಕೇಳುತ್ತಾ, ಅಂದ್ರೆ ಆತ್ಮ ಹೇಳಿದನೆಲ್ಲ ದೇಹ ಮಾಡುತ್ತಾ. ಇಲ್ಲ ಬರ್ತದೆ. ನಮ್ಮ ದೇಹ ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ದೇಹ ಏನಾದ್ರೂ ಮಾಡ್ತಿದೆ ಅಂತಂದ್ರೆ ಅದು ಪರಮಾತ್ಮನ ಅನುಮತಿ ಇದ್ರೆ ಮಾತ್ರ. ಅಂದ್ರೆ ಪ್ರಕೃತಿಗೆ ಆದೇಶವನ್ನು ಕೊಡುವಂತಹ ಒಂದು ಆ ಏನಂತ ಹೇಳ್ತಾರೆ, ಆ ಒಂದು ಆ ಆ ಆದೇಶ ಕೊಡುವಂತಹ ಒಂದು ಅಧಿಕಾರ ಇರುವಂತದ್ದು ಭಗವಂತನಿಗೆ ಮಾತ್ರ. ಪ್ರಕೃತಿಯು ಅಷ್ಟೇ ಭಗವಂತನ ಮಾತನ್ನಷ್ಟೇ ಕೇಳ್ತಾಳೆ. ಆ ಒಂದು ಜೀವಾತ್ಮನ ಮಾತಿಗೆ ಅವಳು ಬೆಲೆ ಇಲ್ಲ. ಅಂದ್ರೆ ಜೀವಾತ್ಮ ಅವನು ಇಚ್ಛಿಸ್ತಾನೆ, ಪರಮಾತ್ಮ ಅವನ ಒಂದು ಇಚ್ಛೆಗಳನ್ನ ಪೂರೈಕೆ ಮಾಡೋದಕ್ಕೆ ಪ್ರಕೃತಿಗೆ ಆದೇಶಗಳನ್ನು ಕೊಡ್ತಾನೆ. ಆಗ ಮಾತ್ರನೇ ಕೆಲಸಗಳು ಅದು ಸಾಗ್ತಾ ಇರುವಂತದ್ದು. ಆದ್ರೆ ನಾವೇನ್ ಅನ್ಕೋತೀವಿ, ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗ್ತಾ ಇದೆ ಅಂತ ಅನ್ಕೋತೀವಿ. ಹೀಗೆ ಆ ಒಂದು ಜೀವಾತ್ಮನನ್ನ ಬೇರೆ ಬೇರೆ ದೇಹಗಳಲ್ಲಿ ಇರಿಸಲಾಗುತ್ತೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಇದಕ್ಕೆ ಕಾರಣ. ಆದ್ದರಿಂದ ಮನುಷ್ಯರು 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಅಂದ್ರೆ ಈ ಒಂದು 3 ಗುಣಗಳನ್ನ ಮೀರುವಂತದ್ದು, ಅದನ್ನ ಇಲ್ಲಿ ದಿವ್ಯ ಸ್ಥಿತಿ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಆ ಒಂದು ಏನಂತಾರೆ ಶುದ್ಧ ಸತ್ವ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಎಲ್ಲಾ ಮುಕ್ತಾತ್ಮರು ಸ್ವತಃ ಭಗವಂತ ಇವರೆಲ್ಲರೂ ಕೂಡ ಈ ತ್ರಿಗುಣಗಳಲ್ಲಿ ಇಲ್ಲ. ಅವರನ್ನ ಶುದ್ಧ ಸತ್ವದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಾವು ಆ ಒಂದು ನೆಲೆಗೆ ಬರಬೇಕು ಅಂತಂದ್ರೆ ಹೇಗೆ ಬರುವಂತದ್ದು ಅಂದ್ರೆ
ಯಾರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಿದ್ದಾರೆ ಅವರು ಆ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಅರ್ಹರಾಗ್ತಾರೆ. ಆದ್ರೆ ಆ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿಬೇಕು ಅಂತಂದ್ರೆ ನಮ್ಗೆ ಈ 3 ಗುಣಗಳಲ್ಲಿ ಯಾವ ಗುಣ ನಮ್ಗೆ ಸಹಾಯ ಮಾಡುತ್ತೆ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ? ಸತ್ವಗುಣ. ಸತ್ವಗುಣ. ಸತ್ವಗುಣ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅಂತಂದ್ರೆ, ಈಗ ಸತ್ವಗುಣ ಮಾತಾಡಿ. ಹಾ ಪ್ರಭುಜಿ, ಈ ಒಂದು ಫ್ಲೈಟ್ ಅದು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಮೇಲೆ ಇದೆ, ಭೌತಿಕ ಜಗತ್ತು ನಾವಿರುವಂಥದ್ದು. ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಫ್ಲೈಟಿಗೆ ಹೋಲಿಸ್ಬೇಕು ಅಂತಂದ್ರೆ ಅದು ಆ ಹಾರೋದಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಅಂದ್ರೆ ಒಂದು ರನ್ವೇ ಮೇಲೆ ಅದು ಹೋಗುತ್ತೆ ಅಲ್ವಾ? ಸ್ವಲ್ಪ ಹೊತ್ತು ರನ್ವೇ ಮೇಲೆ ಹೋಗಿ ಆಮೇಲೆ ಅದು ಟೇಕ್ ಆಫ್ ಆಗುತ್ತೆ, ಹೌದಲ್ವಾ? ಹೌದು ಹೌದು. ಹಾಗೆ ಈ ರನ್ವೇ ಅನ್ನೋದು ಏನಿದೆ ಅದು ಸತ್ವಗುಣ ಅಂತ ಹೇಳ್ತಾರೆ. ನಾವು ರಜೋಗುಣ ತಮಗುಣದಲ್ಲಿ ಇರುವಂತವ್ರಾದ್ರೆ ನಮಗೆ ಆ ಒಂದು ಅರ್ಹತೆ ಇರೋದಿಲ್ಲ. ಆದ್ರೆ ಸತ್ವಗುಣದಲ್ಲಿ ಇರುವಂತವ್ರು ಮಾತ್ರನೇ ಆ ಒಂದು ಶುದ್ಧ ಸತ್ವಕ್ಕೆ ಹೋಗೋದಕ್ಕೆ ಸಾಧ್ಯ. ಆದ ಕಾರಣ ಈ ಪ್ರಕೃತಿಯನ್ನ ನಾವು ಯಾಕೆ ಈ ಒಂದು 6 ಅಧ್ಯಾಯಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಈ ಗುಣಗಳನ್ನ ಹೆಚ್ಚು, ಪ್ರಕೃತಿಯನ್ನ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತ. ತಿಳ್ಕೊಂಡಾಗ ಏನಾಗುತ್ತೆ, ನಾವು ನಮ್ಮ ಒಂದು ಗುಣಗಳನ್ನ ಮತ್ತೆ ನಮ್ಮ ಸ್ವಭಾವವನ್ನ, ನಾವು ಮಾಡಿದಂತ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂದ್ರೆ ಇಲ್ಲಿ ನಾವು ಸತ್ವಗುಣಕ್ಕೆ ಬರುವಂತದ್ದು ಯಾಕೆ ಅಂತಂದ್ರೆ, ಸಾತ್ವಿಕ ಆಹಾರ ಯಾಕೆ ಸೇವನೆ ಮಾಡ್ಬೇಕು, ನಾವ್ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ನಾವ್ಯಾಕೆ ಭಗವಂತರ ಭಕ್ತಿ ಕಾರ್ಯಗಳಲ್ಲಿ ತೊಡಗಬೇಕು ಅಂತಂದ್ರೆ, ನಾವು ಸತ್ವಗುಣಕ್ಕೆ ಮೊದಲು ಬರಬೇಕು. ಸತ್ವಗುಣಕ್ಕೆ ಬಂದ ಮೇಲೆನೆ ನಾವು ಶುದ್ಧ ಸತ್ವಕ್ಕೆ ನಾವು ಈ ಒಂದು ಆತ್ಮವನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಐಹಿಕ ಪ್ರಜ್ಞೆಯು ಅವನ ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡುತ್ತದೆ. ಅಂದ್ರೆ ನಾವು ಒಂದು ಭಗವಂತನ ಒಂದು ಅಸ್ತಿತ್ವ, ಅಂದ್ರೆ ನಮ್ಮ ಅಸ್ತಿತ್ವ ಮತ್ತೆ ಭಗವಂತನ ಸಂಬಂಧ ಇದನ್ನ ತಿಳಿದಿರ ಹೋದ್ವಿ ಅಂತಂದ್ರೆ ಮತ್ತೆ ಮತ್ತೆ ನಮ್ಮ ಅಜ್ಞಾನ ನಮ್ಮನ್ನ ಬೇರೆ ಬೇರೆ ದೇಹಗಳಲ್ಲಿ ಇರಿಸುತ್ತೆ. ಏಕೆಂದ್ರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆದ್ರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಬಯಕೆ ಅನ್ನುವಂಥದ್ದನ್ನ ಇಲ್ಲವಾಗಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಬಯಕೆ ಅನ್ನುವಂಥದ್ದನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಯಕೆ ಅನ್ನುವಂಥದ್ದು ಹೇಗೆ ಅಂತಂದ್ರೆ ಒಂದು ಕೀಲಿಯ ಕೈ ಇದ್ದ ಹಾಗೆ ಅಂತ ಹೇಳ್ತಾರೆ. ಆ ಒಂದು ಕೀಲಿಯ ಕೈಯನ್ನ ಬಳಸಿ ನಾವು ಒಂದು ಲಾಕ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಅನ್ಲಾಕ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ಈ ಬಯಕೆ ಅನ್ನುವಂಥದ್ದು ಕೀಲಿಯ ಕೈ ಇದ್ದ ಹಾಗೆ, ಅದು ನಮ್ಮನ್ನ ಬಂಧಿಸೋದಕ್ಕೂ ಆಗುತ್ತೆ, ಆ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡೋಕ್ಕೂ ಆಗುತ್ತೆ. ಯಾವಾಗ ನಾವು ಸ್ವತಂತ್ರವಾಗಿ ಭಗವಂತನಿಂದ ಹೊರತುಪಡಿಸಿ ನಾವು ಏನನ್ನಾದ್ರೂ ಮಾಡ್ತೀವಿ, ನಾವು ಒಡೆತನವನ್ನ ಸಾಧಿಸ್ತೀವಿ ಅಂತಂದಾಗ ನಾವು ಮಾಡಿದ್ದ ತಪ್ಪಿಗೆ ಮಾಯೆ ನಮ್ಮನ್ನ ಬಂಧಿಸಿ ಬಿಡ್ತಾಳೆ. ಆದ್ರೆ ನಾವು ಯಾವಾಗ ನಮ್ಮ ಒಂದು ಸ್ವರೂಪ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಾವು ಭಗವಂತನ ಸೇವಕರು, ಅವನ ಸೇವೆಯಲ್ಲಿ ನಿತ್ಯ ಕಿಂಕರರು, ನಾವು ಹೋಗ್ತೀವಿ, ನಾವು ಸೇವೆ ಮಾಡ್ತೀವಿ ಅಂತ ಯಾವಾಗ ನಾವು ಒಪ್ಕೋತೀವಿ, ಆಗ ಆಯ್ತು, ಇವನು ಯಾರು ಜೈಲಿನಲ್ಲಿ ಇರುವಂತಹ ಕೈದಿ, ಅವನು ಮನಪರಿವರ್ತನೆ ಆಗಿದ್ದಾನೆ ಅಂತ ಹೇಳಿ ಅವನನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾಳೆ ಮಹಾಮಾಯೆ. ಹೀಗೆ ಈ ಒಂದು ಜೀವಾತ್ಮ ಬಂಧನದಿಂದ ಮತ್ತೆ ಆ ಬಂಧನದಿಂದ ಹೇಗೆ ಬಿಡುಗಡೆಯನ್ನ ಹೊಂದುತ್ತಾರೆ ಅನ್ನುವಂಥದ್ದನ್ನ ನಾವು ತಿಳಿತಾ ಇದ್ವಿ. ಅಧಿಕಾರಯುತ ಮೂಲಗಳಿಂದ ಕೇಳಿ ತಿಳಿದರೆ ಮಾತ್ರ ಈ ಬದಲಾವಣೆ ಸಾಧ್ಯವಾಗಬಹುದು. ಅಂದ್ರೆ ಅಧಿಕಾರಯುತ ಮೂಲಗಳು ಅಂತಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಮುಖೇನ ಈ ವಿಚಾರಗಳನ್ನ ತಿಳಿದ್ರೆ ಮಾತ್ರ ನಮ್ಗೆ ನಾವು ಈ ಬಂಧನದಿಂದ ಹೇಗೆ ಬಿಡುಗಡೆನ ಸಾಧಿಸಬಹುದು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಉತ್ತಮ ಉದಾಹರಣೆಯಾಗಿ ಅರ್ಜುನ ಮತ್ತೆ ಕೃಷ್ಣನನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಗೆ ಈ ಒಂದು ವಿಜ್ಞಾನವನ್ನ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾನೆ ಅಂತ. ಅದನ್ನ ನಾವು ಹೇಗೆ ತಿಳ್ಕೊಬಹುದು ಅಂತಂದ್ರೆ ಶ್ರವಣದಿಂದ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರವಣ ಕೇಳುವ ಮೂಲಕ ನಾವು ಅದನ್ನ ಪಡ್ಕೊಳ್ಳಕ್ಕೆ ಸಾಧ್ಯ, ಆ ಜ್ಞಾನವನ್ನ ತಿಳಿಲಿಕ್ಕೆ ಸಾಧ್ಯ ಅಂತ. ಈ ಒಂದು ಬಹುಕಾಲದ ಬಯಕೆ ಏನಿದೆ ನಮ್ಮಲ್ಲಿ ಅದನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕ್ರಮೇಣ ಅದು ಆಧ್ಯಾತ್ಮಿಕ ಸುಖವನ್ನ ಅನುಭವಿಸ್ತಾನೆ ಅಂತ ಜೀವಾತ್ಮ. ಅವನ ದೇವೋತ್ತಮ ಪರಮಪುರುಷನ ಸಹಯೋಗವನ್ನು ಕಲಿತುಕೊಂಡಂತೆ ಅಷ್ಟಷ್ಟು ಮಟ್ಟಿಗೆ ತನ್ನ ನಿತ್ಯಾನಂದ ಬದುಕುವನ್ನು ಸವಿಯುತ್ತಾನೆ. ಅಂದ್ರೆ ಇದನ್ನ ನಾವು ಸವಿಬೇಕು ಅಂತಂದ್ರೆ ಸರಿಯಾದ ಗುರುವಿನ ಮೂಲಕ ಈ ಒಂದು ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ತಿಳ್ಕೋಬೇಕು. ಅದರ ಮೊದಲ ಒಂದು ಮೆಟ್ಟಿಲು ಅಂದ್ರೆ ಶ್ರವಣ, ಕೇಳುವ ಮೂಲಕ ನಾವು ಅದನ್ನ ಪ್ರಾರಂಭ ಮಾಡ್ತೀವಿ. ಶ್ಲೋಕ 23. ಉಪದೃಷ್ಟ ಹನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೀತಿ ಚಾಪ್ಯುಕ್ತೋ ದೇಹಿ ಅಸ್ಮಿನ್ ಪುರುಷ ಪರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದ ಜಯವಾಗಲಿ. ಅನುವಾದ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈಗ
ಪರಮಾತ್ಮನ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಂದ್ರೆ ಯಾರು ಅಂತಂದ್ರೆ ಅವನು ಅನುಮಂತ, ಅನುಮತಿ ಕೊಡುವಂತವನು, ಮತ್ತೆ ಉಪದೃಷ್ಟ ಅಂದ್ರೆ ಮನಸ್ಸಾಕ್ಷಿಯಾಗಿ ಇರುವಂತವನು. ಅಂದ್ರೆ ನಾವ್ ಇವಾಗ ಏನನ್ನಾದ್ರೂ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ದಾರೆ ಅಂದ್ರೆ CC ಕ್ಯಾಮ್ರಾ ಇಟ್ಟಿದೀವಿ, ಅದರಲ್ಲಿ ತೋರಿಸ್ತೀವಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ CC ಕ್ಯಾಮ್ರಾ ಅನ್ನುವಂಥದ್ದು ಈ ದೇಹದ ಒಂದು ಆ ಭೌತಿಕ ನೆಲೆಯಲ್ಲಿ ನಾವೇನ್ ಮಾಡಿದೀವಿ ಅದನ್ನ ಅದು ಸ್ಕ್ಯಾನ್ ಮಾಡೋದಕ್ಕೆ ಸಾಧ್ಯ. ಆದ್ರೆ ಪರಮಾತ್ಮ ಅವನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಒಂದು ಬುದ್ಧಿಶಕ್ತಿ ಅಂದ್ರೆ ನಮ್ಮ ಮೆದುಳಿನಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಂದು ಆಲೋಚನೆಗಳಲ್ಲಿ ಏನೆಲ್ಲ ಆಗ್ತಿದೆ ಪ್ರತಿಯೊಂದನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಆತ್ಮಸಾಕ್ಷಿಯಾಗಿ, ಮನಸ್ಸಾಕ್ಷಿಯಾಗಿ, ಉಪದೃಷ್ಟ ಮೇಲ್ವಿಚಾರಕನಾಗಿ ಅವನು ಪ್ರತಿಯೊಂದು ಜೀವಾತ್ಮನ ಒಂದು ಚಟುವಟಿಕೆಗಳನ್ನ ಅವನು ಗಮನಿಸ್ತಾ ಇದ್ದಾನೆ. ಮತ್ತೆ ಅವನನ್ನ ಇಲ್ಲಿ ಏನಂತ ಕರೀತಾ ಇದ್ದಾರೆ, ಪ್ರಭು ಮತ್ತೆ ಪರಮಸ್ವಾಮಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನು ಪರಮಾತ್ಮ, ಆ ಪರಮಾತ್ಮನೇ ಚೈತ್ಯ ಗುರುವಾಗಿ ನಮ್ಮ ಹೃದಯದಲ್ಲಿ ಇದ್ಕೊಂಡು ಎಲ್ಲರಿಗೂ ಕೂಡ ಸರಿ ತಪ್ಪುಗಳು ಮಾಡಿದಾಗ ನಮಗೆ ನಿರ್ದೇಶನಗಳನ್ನ ಕೊಡ್ತಾನೆ. ತಪ್ಪು ಮಾಡಿದಾಗ ಬೇಡ ಮಾಡಬೇಡ ಅಂತ ನಮ್ಮನ್ನ ತಡೀತಾನೆ. ಆದ್ರೆ ಯಾವಾಗ ನಾವು ಅದನ್ನ ಮುಂದುವರಿಸ್ತೀವಿ ಆಗ ಅವನು ತನ್ನ ಒಂದು ನಿರ್ದೇಶನಗಳನ್ನ ಕೊಡೋದನ್ನ ನಿಲ್ಲಿಸಿ ಬಿಡ್ತಾನೆ. ಅಥವಾ ಅವನು ನಿರ್ದೇಶನಗಳನ್ನು ಒಂದು ವೇಳೆ ಕೊಟ್ಟರು ಕೂಡ ನಾವು ಆ ಒಂದು ಅಲಕ್ಷ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟಿರ್ತೀವಿ. ಹೀಗೆ ಪರಮಾತ್ಮ ಸದಾ ಅವನು ಗುರುವಾಗಿ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾನೆ. ಮತ್ತೆ ಅವನ ಒಂದು ಇರುವಿಕೆಯ ಉದ್ದೇಶ ಏನು ಅಂತಂದ್ರೆ ಈ ಆತ್ಮನನ್ನ ಮತ್ತೆ ಈ ಒಂದು ದುಃಖಾಲಯ ಏನಿದೆ, ಅಶಾಶ್ವತವಾದದ್ದು ಏನಿದೆ, ಇಲ್ಲಿ ನಿನಗೆ ಸುಖ ಸಿಗೋದಿಲ್ಲ, ಮತ್ತೆ ನೀನು ಭಗವಂತನ ಧಾಮಕ್ಕೆ ಹಿಂದಿರುಗ್ಬೇಕು ಅನ್ನೋದನ್ನ ನಮ್ಗೆ ಮನವರಿಕೆ ಮಾಡ್ಕೊಡೋದಕ್ಕಾಗಿ ಅವನು ಸದಾ ನಮ್ಮ ಜೊತೆಯಲ್ಲೇ ಬರ್ತಾ ಇರ್ತಾನೆ. ಪರಮಾತ್ಮನಿಗೆ ಎಲ್ಲೆಲ್ಲೂ ಕಾಲುಗಳಿವೆ, ಕೈಗಳಿವೆ. ಅಂದ್ರೆ ಅವನು ಎಲ್ಲಾ ಒಂದು ಜೀವಿಗಳಲ್ಲೂ ಅವನಿದ್ದಾನೆ. ಆಗಲೇ ನಾವು ಹೇಳಿದ ಹಾಗೆ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಪ್ರತಿಯೊಂದು ಜೀವಾತ್ಮಗಳ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಹೀಗೆ ಅವನಿಗೆ ಅನೇಕ ಕಾಲುಗಳು, ಕೈಗಳಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಜೀವಾತ್ಮನಿಗೆ ಹಾಗಲ್ಲ. ಅವನಿಗೆ ಯಾವ ದೇಹದಲ್ಲಿದ್ದಾನೆ ಆ ದೇಹದ ಇಂದ್ರಿಯಗಳನ್ನ ಮಾತ್ರ ಅವನು ಬಳಸಲಿಕ್ಕೆ ಸಾಧ್ಯ. ಆದ್ರೆ ಪರಮಾತ್ಮ ಪರಮ ಪ್ರಭುವಾದ್ದರಿಂದ ಜೀವಾತ್ಮನಿಗೆ ಇರುವ ಐಹಿಕ ಭೋಗದ ಬಯಕೆಯ ಅನುಮತಿ ನೀಡಲು ಒಳಗಿದ್ದಾನೆ. ಅಂದ್ರೆ ನಾವು ಏನನ್ನ ಬಯಸ್ತೀವಿ ಅದನ್ನ ನಾವು ಪಡಿಬೇಕು ಅಂದ್ರೆ ಪರಮಾತ್ಮನ ಅಪ್ಪಣೆ, ಅವನ ಒಂದು ಆದೇಶ, ಅವನ ಒಂದು ಅನುಮತಿ ಇದ್ರೆ ಮಾತ್ರ ಸಾಧ್ಯ. ವ್ಯಕ್ತಿಯು ಭುಕ್ತ ಎಂದರೆ ಪಾಲಿತನಾದವನು, ಪರಮಾತ್ಮನು ಭೋಕ್ತ ಎಂದರೆ ಪಾಲಕನು. ಅಂದ್ರೆ ನಾವು ಪ್ರಕೃತಿ, ಭಗವಂತನೇ ಪುರುಷ. ವಾಸ್ತವಾಂಶವೆಂದರೆ ಪ್ರತಿಯೊಂದು ಜೀವಿಯು ನಿರಂತರವಾಗಿ ಪರಮಪ್ರಭುವಿನ ವಿಭಿನ್ನ ಅಂಶ. ಅವರಿಬ್ಬರು ಆತ್ಮೀಯ ಸ್ನೇಹಿತರ ಸಂಬಂಧ ಅವರಿಬ್ಬರದು. ಅಂದ್ರೆ ಪರಮಾತ್ಮ ಮತ್ತು ಜೀವಾತ್ಮನದು ಹಿತೈಷಿ, ಅವನು ನಮ್ಮ ಸ್ನೇಹಿತ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಜೀವಾತ್ಮನಿಗೆ ಒಂದು ಪ್ರವೃತ್ತಿ ಉಂಟು. ಅವನು ಪರಮಪ್ರಭುವಿನ ಒಪ್ಪಿಗೆಯನ್ನು ಕಡೆಗಣಿಸಿ ಪ್ರಕೃತಿಯ ಮೇಲೆ ಜಪಾನಿಕೆ ನಡೆಸುವುದಕ್ಕಾಗಿ ಸ್ವತಂತ್ರವಾಗಿ ಕಾರ್ಯಪ್ರವೃತ್ತನಾಗುತ್ತಾನೆ. ಈ ಪ್ರವೃತ್ತಿ ಇರುವುದರಿಂದ ಅವನು ಎಲ್ಲಿಯವರೆಗೆ ಬಂಧಿತನಾಗಿರುತ್ತಾನೋ ಅಲ್ಲಿವರೆಗೆ ಪರಮಾತ್ಮನಾದ ಪರಮಪ್ರಭು ಅವನೊಡನೆ ಇರುತ್ತಾನೆ. ಅಂದ್ರೆ ನಾವು ಬಂಧನದಲ್ಲಿದ್ದಾಗ್ಲೂ ಕೂಡ ಪರಮಾತ್ಮ ಜೊತೆಯಲ್ಲಿ ಇದ್ದಾನೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ಜೀವಿನ ಆಧ್ಯಾತ್ಮಿಕ ಶಕ್ತಿಗೆ ಹಿಂದಿರುಗುವಂತೆ ಮಾಡುವುದೇ ಅವನ ಉದ್ದೇಶ. ಯಾಕೆ ಪರಮಾತ್ಮ ನಮ್ಮ ಜೈಲಿನಲ್ಲಿ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ನಮಗೆ ಪ್ರೇರಣೆ ಕೊಡೋದಕ್ಕೆ, ಮತ್ತೆ ನೀನು ಆಧ್ಯಾತ್ಮಿಕ ಜಗತ್ತಿಗೆ ಹಿಂದಿರುಗುವಂತ ನಮ್ಮನ್ನ ಒಂದು ಆದೇಶವನ್ನ ನೀಡ್ತಾ ಇರ್ತಾನೆ. ಅವನನ್ನು ಮತ್ತೆ ಆಧ್ಯಾತ್ಮಿಕ ಶಕ್ತಿಗೆ ಕರೆದೊಯ್ಯಲು ಪ್ರಭು ಸದಾ ಕಾತರನಾಗಿ ಇರುತ್ತಾನೆ. ಆದ್ರೆ ಅವನ ಅತ್ಯಲ್ಪ ಸ್ವಾತಂತ್ರ್ಯದಿಂದ ಜೀವಿಯ ಆಧ್ಯಾತ್ಮಿಕ ಬೆಳಕಿನ ಸಹಯೋಗವನ್ನು ಸದಾ ತಿರಸ್ಕರಿಸುತ್ತಾನೆ. ಸ್ವಾತಂತ್ರ್ಯದ ಈ ದುರುಪಯೋಗವು ಬದ್ಧ ಪ್ರಕೃತಿಯಲ್ಲಿ ಅವನ ಐಹಿಕ ಘರ್ಷಣೆಗೆ ಕಾರಣ ಆಗುತ್ತೆ. ಆದ್ದರಿಂದ ಪ್ರಭು ಸದಾ ಅಂತರಂಗದಲ್ಲಿ ಹೊರಗಿನಿಂದ ಅಂದ್ರೆ ಚೈತ್ಯ ಗುರುವಾಗಿ ಒಳಗಿನಿಂದ, ಹೊರಗಡೆಯಿಂದ ಗುರುವಾಗಿ, ಶಾಸ್ತ್ರವಾಗಿ, ಸಾಧುವಾಗಿ ಕೂಡ ಅವನು ನಮ್ಗೆ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನು ಹೊರಗಿನಿಂದ ಮಾರ್ಗದರ್ಶನವನ್ನು ಮಾಡುತ್ತಾನೆ, ಒಳಗಿನಿಂದ ಅವನು ಐಹಿಕ ಕ್ಷೇತ್ರದ ಜೀವಿಯ ಕಾರ್ಯ ರೀತಿಯು ನಿಜವಾದ ಸುಖದ ಆದಿಯಲ್ಲ ಎಂದು ಜೀವಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಾನೆ. ಇದನ್ನು ಬಿಟ್ಟು ಬಿಡು, ನಿನ್ನ ನಂಬಿಕೆಯನ್ನು ನನ್ನೆಡೆಗೆ ತಿರುಗಿಸು, ಆಗ ನೀನು ಸುಖವಾಗಿರುವೆ ಎಂದು ಅವನು ಹೇಳುತ್ತಾನೆ. ಹೀಗೆ ವಿವೇಕಿಯು ಪರಮಾತ್ಮನಲ್ಲಿ ಅಥವಾ ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತಾನೆ. ಇದರಿಂದ ಅವನು ನಿತ್ಯ ಜ್ಞಾನಾನಂದ ಬದುಕಿನತ್ತ ನಡೆಯಲು ಪ್ರಾರಂಭಿಸುತ್ತಾನೆ. ಅಂದರೆ ಪರಮಾತ್ಮ ಚೈತ್ಯ ಗುರುವಾಗಿ ಸಹಾಯ ಮಾಡ್ತಾನೆ, ಅನುಮತಿ ಕೊಡುವವನಾಗಿದ್ದಾನೆ. ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗುವಂಥದ್ದು ಅವನ ಉದ್ದೇಶ ಆಗಿರುತ್ತೆ. ಮತ್ತೆ ಅವನು ನಮ್ಮ ಎಲ್ಲ ಒಂದು ಚಟುವಟಿಕೆಗಳನ್ನ ಅವನು ಸದಾ ವೀಕ್ಷಿಸ್ತಾ ಇರ್ತಾನೆ. ಯಾ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋ ಅಪಿ ನಾಸಾ ಭೂಯೋ ಅಭಿಜಾಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ.
ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಅನುವಾದ: ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಕೃತಿ, ಜೀವಿ, ಗುಣಗಳ ಪರಸ್ಪರ ಪ್ರತಿಕ್ರಿಯೆ, ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಈ ತತ್ವವನ್ನ ಯಾರು ತಿಳ್ಕೊಂಡಿದ್ದಾರೆ, ಅವರು ಮುಕ್ತಿಯನ್ನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಅವನು ಎಂಥದೇ ಸ್ಥಿತಿಯಲ್ಲಿ ಅವನು ಒಂದು ಜನ್ಮವನ್ನು ಪಡೆದಿದ್ರು ಕೂಡ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟೋದಿಲ್ಲ ಅಂತ. ಅಂದ್ರೆ ಪ್ರಕೃತಿ ಅಂತಂದ್ರೆ ಈ ಒಂದು ಭೌತ ಪ್ರಕೃತಿ, ಮತ್ತೆ ಜೀವಿ ಅಂದ್ರೆ ಭಗವಂತನ ತಟಸ್ಥ ಶಕ್ತಿ, ಮತ್ತೆ ಈ ಗುಣಗಳು ಅನ್ನುವಂಥದ್ದು ಈ ಪ್ರಕೃತಿ ಜೀವಿಯನ್ನು ಬಂಧಿಸುವುದಕ್ಕೆ ಉಪಯೋಗಿಸುವಂತಹ ಒಂದು ಅಸ್ತ್ರ. ಈ ಒಂದು ಪರಸ್ಪರ ಪ್ರಕ್ರಿಯೆ ಆ ಗುಣಗಳಿಗೆ ತನ್ನದೇ ಆದ ರೀತಿಯಲ್ಲಿ ಒಂದು ಜೀವಾತ್ಮನನ್ನ ಕ್ರಿಯೆ ಪ್ರತಿಕ್ರಿಯೆಗಳಲ್ಲಿ ಅವನನ್ನ ತೊಡಗುವಂತೆ ಮಾಡುತ್ತೆ. ಈ ಎಲ್ಲ ಒಂದು ಜ್ಞಾನ, ಈ ಒಂದು ತತ್ವ ಜ್ಞಾನವನ್ನು ಯಾರು ತಿಳಿತಾರೆ ಅಂತವರು ಇಲ್ಲಿ ಬಿಡುಗಡೆನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮುಂದಿನ ಅಧ್ಯಾಯಗಳಲ್ಲಿ ಒಂದು 3 ಗುಣಗಳ ಬಗ್ಗೆ ಹೇಳ್ತಾರೆ. 3 ಗುಣಗಳಿಗೆ ಅದರದೇ ಆದಂತಹ ಒಂದು ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಆ 3 ಗುಣಗಳಲ್ಲಿ ಇದ್ದಾಗ ವ್ಯಕ್ತಿ ಕಾರ್ಯ ಮಾಡುವಂತಹ ವ್ಯಕ್ತಿ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಯಾವ ರೀತಿ ಅವನು ಸತ್ವಗುಣದಲ್ಲಿದ್ದಾಗ ಯೋಚನೆ ಮಾಡ್ತಾನೆ, ಮತ್ತೆ ಅವನು ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾನೆ, ಎಂತಹ ಸಂಕಲ್ಪಗಳನ್ನ ಮಾಡ್ತಾನೆ, ಇದೆಲ್ಲವೂ ಕೂಡ ಅವನು ಆ ಗುಣಗಳ ಒಂದು ಆಧಾರದ ಮೇಲೆ ಹೇಳ್ತಾರೆ. ಮತ್ತೆ ಈ ಒಂದು ಗುಣವನ್ನ ನಾವು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ತಕ್ಕಂತೆ ಒಂದು ಜೀವನ ಕ್ರಮವನ್ನ ಅಳವಡಿಸ್ಕೊಳ್ಳುವ ಮೂಲಕ, ಮತ್ತೆ ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳುವ ಮೂಲಕ ನಾವು ನಮಗೆ ಯಾವ ಗುಣದಲ್ಲಿ ಇರಬೇಕು ಅಂತ ಇದೆ ಅಂತಹ ಗುಣವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಒಂದು ಸತಿ ಅದು ಬೆಳೆಸ್ಕೊಂಡ್ವಿ ಅಂತಂದ್ರೆ ಮತ್ತೆ ಆ ಗುಣಗಳೇ ನಮ್ಮ ಕೈಯಲ್ಲಿ ಕೆಲಸವನ್ನು ಮಾಡಿಸುತ್ತೆ. ಭಾವಾರ್ಥ: ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಪ್ರಕೃತಿ, ಪರಮಾತ್ಮ, ಜೀವಿ ಮತ್ತು ಅವರ ಪರಸ್ಪರ ಪ್ರತಿಕ್ರಿಯೆ ಇವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಭೌತಿಕ ಪ್ರಕೃತಿ, ಪರಮಾತ್ಮ, ಜೀವಿ ಇಲ್ಲಿ ಮಗ ಇದ್ದ ಹಾಗೆ, ಮಗನಿಗೆ ಆಸೆ ಪಡುವುದಕ್ಕೆ ಅಷ್ಟೇ ಅವನಿಗೆ ಅರ್ಹತೆ. ಪುಟ್ಟ ಮಕ್ಕಳು ನನ್ಗಿದು ಬೇಕು ಅದು ಬೇಕು ಅಂತ ಕೇಳೋದಕ್ಕಷ್ಟೇ ಆಗುತ್ತೆ. ಅದನ್ನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಸಾಮರ್ಥ್ಯ ಅನ್ನುವಂಥದ್ದು ಇಲ್ಲ. ಆದ್ರೆ ಅದನ್ನ ಅವರು ತಾಯಿ ಹತ್ರ ಕೇಳ್ತಾರೆ. ಇಲ್ಲಿ ಪ್ರಕೃತಿ ತಾಯಿ ಇದ್ದ ಹಾಗೆ, ತಾಯಿನ ಕೇಳಿದಾಗ ತಾಯಿ ಕೂಡಲೇ ಕೊಡುವಂಥದ್ದಿಲ್ಲ. ಅಂದ್ರೆ ಅವಳು ಕೊಡ್ಬೇಕು ಅಂತಂದ್ರೂ ಕೂಡ ತಂದೆಯ ಅಲ್ಲಿ ಅನುಮತಿ ಬೇಕು. ತಂದೆಯ ಒಂದು ಅವಶ್ಯಕತೆಗಳನ್ನ ಪೂರೈಸಿದ್ರೆ ಮಾತ್ರ ತಾಯಿ ನಮ್ಗದನ್ನ ಕೊಡೋದಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಪರಮಾತ್ಮನ ಒಂದು ಆದೇಶಕ್ಕೆ ಅನುಗುಣವಾಗಿ ಅವನ ಒಂದು ಅನುಮತಿಗೆ ಮೇರೆಗೆ ಪ್ರಕೃತಿ ಜೀವಾತ್ಮನ ಆಸೆಗಳನ್ನ ಈಡೇರಿಸ್ತಾಳೆ. ಈ ಎಲ್ಲ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಮನುಷ್ಯ ಮತ್ತೆ ಐಹಿಕ ಪ್ರಕೃತಿಗೆ ಹಿಂದಿರುವ ಒತ್ತಾಯವಿಲ್ಲದೆ ಮುಕ್ತನಾಗುವುದಕ್ಕೆ ಆಧ್ಯಾತ್ಮಿಕ ವಾತಾವರಣಕ್ಕೆ ತಿರುಗಲು ಅರ್ಹನಾಗುತ್ತಾನೆ. ಇದು ಜ್ಞಾನದ ಫಲ. ಇದು ಎಲ್ಲಿ ನಮ್ಗೆ ತಿಳಿತಾ ಇದೆ? ಸರಿಯಾದ ಒಂದು ಶಾಸ್ತ್ರದ ಮೂಲಕ, ಸರಿಯಾದ ಗುರುಗಳ ಮೂಲಕ ಇದು ನಮ್ಗೆ ಅರ್ಥ ಆಗುತ್ತೆ. ಜೀವಿಯು ಅಕಸ್ಮಾತಾಗಿ ಐಹಿಕ ಅಸ್ತಿತ್ವದಲ್ಲಿ ಬಿದ್ದು ಬಿಟ್ಟಿದ್ದಾನೆ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಜ್ಞಾನದ ಉದ್ದೇಶ. ಅಧಿಕಾರಿಗಳು, ಸಂತ ಸದೃಶ ಜನರು, ಗುರುಗಳು ಇವರ ಸಹವಾಸದಲ್ಲಿ ಮನುಷ್ಯನು ತಾನೇ ಪ್ರಯತ್ನಿಸಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಸಾಧು ಸಂಘ, ಗುರು ಸಾಧು ಸಂಘ, ತಿನೋಕಿ ಏಕಿ ವಾಕ್ಯ ಅಂತಾರೆ. ಜ್ಞಾನ ಅಂದ್ರೆ ಏನು ಅಂತಂದ್ರೆ ಈ 3 ಜನ ಹೇಳುವಂಥದ್ದು ಒಂದೇ ರೀತಿ ಇರುತ್ತೆ ಅಂತ. ಅವರ ಒಂದು ಸಂಪರ್ಕಕ್ಕೆ ಬಂದಾಗ ಮಾತ್ರ ಇದನ್ನ ತಿಳ್ಕೊಳ್ಳಿಕ್ಕೆ ಅರ್ಥ ಆಗುತ್ತೆ. ಅನಂತರ ದೇವೋತ್ತಮ ಪರಮಪುರುಷನು ವಿವರಿಸಿದಂತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಜ್ಞೆಗೆ ಅಥವಾ ಕೃಷ್ಣ ಪ್ರಜ್ಞೆಗೆ ಹಿಂದಿರುಗಬೇಕು. ಆಗ ಆತನು ಮತ್ತೆ ಐಹಿಕ ಅಸ್ತಿತ್ವಕ್ಕೆ ಬರುವುದಿಲ್ಲ ಎನ್ನುವುದು ನಿಶ್ಚಯ. ನಿತ್ಯ ಜ್ಞಾನಾನಂದ ಬದುಕಿಗೆ, ದಿವ್ಯ ಲೋಕಕ್ಕೆ ಸ್ಥಳಾಂತರ ಹೊಂದುವನು. ಯಾರಿಗೆ ಈ ಒಂದು ಎಲ್ಲಾ ವಿಜ್ಞಾನ ತಿಳಿಯುತ್ತೆ, ಈ ಜ್ಞಾನ ತಿಳಿಯುತ್ತೆ, ಅಂದ್ರೆ ನಾನು ಈ ಬಂಧನಕ್ಕೆ ಹೇಗೆ ಸಿಲ್ಕೊಂಡಿದ್ದೀನಿ, ಮತ್ತೆ ಈ ಬಂಧನದಿಂದ ನಾನು ಮತ್ತೆ ಹೇಗೆ ಬಿಡುಗಡೆಯನ್ನು ಹೊಂದುವಂಥದ್ದು, ಈ ವಿಚಾರಗಳು ಅಂದ್ರೆ ಹೇಗೆ ಅಂತಂದ್ರೆ ಇಲ್ಲಿ ಕೃಷ್ಣ ನಮ್ಗೆ ಒಂದು ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಹೇಗೆ ಅಲ್ಲಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾನೆ. ನಾವ್ ಏನ್ ಮಾಡೋ ಮೂಲಕ ಈ ಒಂದು ಬಂಧನದಿಂದ ನಮ್ಮನ್ನು ನಾವು ಬಿಡುಗಡೆ ಮಾಡ್ಕೋಬಹುದು ಅಂತ. ಶ್ಲೋಕ 25. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚ ಅಪರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಅನುವಾದ: ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ಕೆಲವರು
ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಹರೇ ಈಗ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಪರಮಾತ್ಮನನ್ನ ನಾವು ಹೇಗೆ ಕಾಣ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಅಷ್ಟಾಂಗ ಯೋಗಿಗಳು ಸಮಾಧಿ ಸ್ಥಿತಿಯಲ್ಲಿ ಅಂಗ ಅಂದ್ರೆ ಒಂದು 8 ಹಂತಗಳನ್ನ ದಾಟಿ ಸಮಾಧಿ ಸ್ಥಿತಿಯಲ್ಲಿ ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾರೆ. ಅಂದ್ರೆ ಅಲ್ಲಿ ಶೂನ್ಯವನ್ನು ಕುರಿತು ಮಾಡುವಂತದ್ದಲ್ಲ, ಅವರು ಸ್ವತಃ ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾರೆ. ಆ ಕಾರಣದಿಂದ ಅವರು ಪರಮಾತ್ಮನನ್ನ ಅವರ ಹೃದಯದಲ್ಲಿ ಕಾಣ್ತಾರೆ. ಮತ್ತೆ ಈ ಜ್ಞಾನವನ್ನು ಬೆಳೆಸ್ಕೊಂಡು ಈ ಸಾಂಖ್ಯ ಯೋಗ ನಾವು ನೋಡಿದೀವಿ, ಅಲ್ಲಿ ಏನಂತ ಹೇಳ್ತಾರೆ, 24 ಘಟಕಾಂಶಗಳಿಂದ ಆಗಿರುವಂತದ್ದು ದೇಹ. ಆ ದೇಹದ ಒಳಗಡೆ 25ನೇದಾಗಿ ಆತ್ಮ, 26ನೇದಾಗಿ ಪರಮಾತ್ಮ ಇದ್ದಾನೆ ಅನ್ನುವಂಥದ್ದನ್ನ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತಾರೆ ಜ್ಞಾನಿಗಳು. ಆ ಮೂಲಕ ಅವರು ಪರಮಾತ್ಮನನ್ನ ಕಂಡುಕೊಳ್ತಾರೆ. ನಂತರ ನಿಷ್ಕಾಮ ಕರ್ಮದಿಂದ ಕೂಡ ಭಗವಂತನನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಿಷ್ಕಾಮ ಕರ್ಮ ಅಂತಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡುವಂಥದ್ದು. ಅಂದ್ರೆ ಯಾವುದೇ ಒಂದು ಸ್ವಾರ್ಥದ ಲಾಭದ ಇಚ್ಛೆ ಇಟ್ಕೊಂಡಿರ ಪರಮಾತ್ಮನ ಸೇವೆಯನ್ನ ಮಾಡುವಂಥದ್ದು. ಪರಮಾತ್ಮನನ್ನ ಎಲ್ಲಾ ಒಂದು ಲಾಭ ಕರ್ಮದ ಫಲ ಏನಿದೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ಆ ಮೂಲಕ ಅಸ್ತಿತ್ವ ಶುದ್ಧಿ ಆಗುತ್ತೆ. ಅಂದ್ರೆ ನಾವು ಯಾವಾಗ ನಿಸ್ವಾರ್ಥವಾಗಿ ಪರಮಾತ್ಮನ ಸೇವೆಯಲ್ಲಿ ತೊಡಗ್ತೀವಿ, ಆಗ ನಮ್ಮ ಹಿಂದಿನ ಪೂರ್ವ ಕರ್ಮದ ಏನು ಪಾಪಗಳ ಒಂದು ಈ ಬೆಟ್ಟ ಇರುತ್ತೆ, ಅದು ಕರಗುತ್ತಾ ಹೋಗುತ್ತೆ. ನಮ್ಮಲ್ಲಿ ಆ ಒಂದು ಅಸ್ತಿತ್ವ ಅನ್ನುವಂಥದ್ದು, ನಮ್ಮನ್ನ ಪಾಪದಿಂದ ಅದು ಅಂದ್ರೆ ನಮಗೆ ಮುಕ್ತಿಯನ್ನ ಕೊಡುತ್ತೆ. ಈ ಮೂಲಕ ನಾವು ಪರಮಾತ್ಮನನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ 3 ರೀತಿಯಿಂದ ಪರಮಾತ್ಮನನ್ನ ನೋಡೋದಕ್ಕೆ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನ ಅನ್ವೇಷಣೆ ದೃಷ್ಟಿಯಿಂದ ಬದಾತ್ಮನು 2 ವರ್ಗಗಳಾಗಿ ವಿಂಗಡಿಸಬಹುದು. ಅಂದ್ರೆ ಇಲ್ಲಿ ಯಾರು ಆಸ್ತಿಕರು ಇದ್ದಾರೆ ಮತ್ತೆ ನಾಸ್ತಿಕರಿದ್ದಾರೆ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಆಸ್ತಿಕರಲ್ಲಿ 3 ರೀತಿಯ ಆಸ್ತಿಕರು, ಆಧ್ಯಾತ್ಮಿಕವಾದಿಗಳು ಬರ್ತಾರೆ. ಒಂದು ಜ್ಞಾನಿಗಳು, ಇನ್ನೊಂದು ಯೋಗಿಗಳು, ಮತ್ತೊಂದು ಭಕ್ತರು. ಮತ್ತೆ ಈ ಭಕ್ತರು ಈ 3 ಜನನು ಕೂಡ ಭಗವಂತನ ಪರಮಾತ್ಮನನ್ನ ತಿಳಿಯುವಂತಹ ಒಂದು ಪ್ರಯತ್ನದಲ್ಲಿ ಮುಂದುವರಿತಾರೆ. ಈ ಸಾಂಖ್ಯ ಶಾಸ್ತ್ರವನ್ನ ತಿಳಿದಂತವರು ಸಾಂಖ್ಯ ಯೋಗ ಪದ್ಧತಿಯ ಮೂಲಕ ಪರಮಾತ್ಮನನ್ನ ಪಡೆಯುವ ಪ್ರಯತ್ನ ಮಾಡ್ತಾರೆ. ನಂತರ ಆ ಒಂದು ಹಠಯೋಗಿಗಳು ಅಥವಾ ಧ್ಯಾನ ಅಷ್ಟಾಂಗ ಯೋಗಿಗಳು ಏನ್ ಮಾಡ್ತಾರೆ, ಅವರು ಪರಮಾತ್ಮನನ್ನ ಧ್ಯಾನದ ಮೂಲಕ ಸಾಧಿಸ್ತಾರೆ. ನಿಷ್ಕಾಮ ಕರ್ಮವನ್ನು ಮಾಡುವಂತವರು ಅವರ ಒಂದು ಏನಂತ ಹೇಳ್ತಾರೆ, ನಿಸ್ವಾರ್ಥ ಸೇವೆ ಮಾಡುವ ಮೂಲಕ ಪರಮಾತ್ಮನನ್ನ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಶ್ಲೋಕ 26. ಅನ್ಯೇತು ಏವಂ ಅಜಾನಂತ ಶ್ರುತ್ವಾ ಅನ್ಯೇಭ್ಯ ಉಪಾಸತೆ ತೇ ಅಪಿ ಚ ಅತಿತರಂತಿ ಏವಾ ಮೃತ್ಯುಂ ಶ್ರುತಿಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಈ ಆಧ್ಯಾತ್ಮಿಕವಾದಿಗಳಲ್ಲಿ 3 ರೀತಿಯ ಜನರ ಬಗ್ಗೆ ತಿಳ್ಕೊಂಡ್ವಿ. ಒಂದು ನಿಷ್ಕಾಮ ಕರ್ಮವನ್ನ ಮಾಡುವಂತವ್ರು, ಇನ್ನೊಬ್ರು ಸಾಂಖ್ಯಯೋಗಿಗಳು ಜ್ಞಾನಿಗಳು, ಮತ್ತೆ ಇನ್ನೊಬ್ರು ಹಠಯೋಗಿಗಳು ಅಥವಾ ಈ ಒಂದು ಅಷ್ಟಾಂಗ ಯೋಗ ಮಾಡುವಂತವ್ರು. ಆದ್ರೆ ಈ 3 ಅಲ್ಲದೆ ಆ 3ನ್ನು ಮಾಡದೇ ಇರುವಂತವ್ರು ಕೂಡ ಇನ್ನೊಬ್ರು ಇದ್ದಾರೆ. ಅವರು ಕೂಡ ಭಗವಂತನನ್ನ ಪರಮಾತ್ಮನನ್ನ ಮುಟ್ಟುತ್ತಾರೆ, ಅವನನ್ನ ತಿಳಿತಾರೆ. ಹೇಗೆ ಅವರು ಪರಮಾತ್ಮನನ್ನ ಪಡಿತಾರೆ ಅಂತಂದ್ರೆ, ಅವರು ಸರಿಯಾದ ಒಂದು ಆಚಾರ್ಯರಿಂದ ಕೇಳಿ ತಿಳ್ಕೊಳ್ಳುವ ಮೂಲಕ, ಅಂದ್ರೆ ಶ್ರವಣದ ಮೂಲಕ, ಸರಿಯಾದ ಗುರುಗಳ ಮೂಲಕ ಅವರಿಂದ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತತೆ ಜ್ಞಾನ ಜ್ಞಾನಿನ ತತ್ವದರ್ಶಿನಃ ಅಂತ ಹೇಳ್ತಾರೆ. ಸರಿಯಾದ ಗುರುವನ್ನ ಆಯ್ಕೆ ಮಾಡ್ಕೋಬೇಕು, ಆ ಗುರುವಿನ ಸೇವೆಯನ್ನ ವಿನಮ್ರನಾಗಿ ಮಾಡ್ಬೇಕು. ನಂತರ ಅವರಿಂದ ಪ್ರಶ್ನೆಗಳನ್ನ ನಮ್ರತೆಯಿಂದ ಕೇಳಿ ತಿಳ್ಕೋಬೇಕು. ಆ ಒಂದು ಸತ್ಯವನ್ನ ತಿಳಿದಂತವ್ರು ನಮ್ಗೆ ಅದನ್ನ ತಿಳಿಸ್ಕೊಡ್ತಾರೆ, ನಮಗೂ ಕೂಡ ಅದನ್ನ ಒಂದು ಜ್ಞಾನವನ್ನ ಕೊಡ್ತಾರೆ ಅಂತ. ಹೀಗೆ ಶ್ರವಣ ಮಾಡುವಂಥದ್ದು, ಅವರಿಂದ ಕೇಳಿ ತಿಳಿಯುವಂಥದ್ದು, ಅಂತವ್ರು ಕೂಡ ಈ ಹುಟ್ಟು ಸಾವು ಅನ್ನುವಂತ ಈ ಒಂದು ಚಕ್ರ, ಈ ಭವಸಾಗರ ಏನಿದೆ ಅದನ್ನ ದಾಟೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕವು ಆಧುನಿಕ ಸಮಾಜಕ್ಕೆ ವಿಶೇಷವಾಗಿ ಅನ್ವಯವಾಗುತ್ತದೆ. ಏಕೆಂದರೆ ಆಧುನಿಕ ಸಮಾಜದಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಶಿಕ್ಷಣವೇ ಇಲ್ಲ ಎನ್ನಬಹುದು. ಅಂದ್ರೆ ನಮ್ಗೆ ಈ ಶಾಲಾ ಕಾಲೇಜಲ್ಲಿ ಎಲ್ಲೂ ಕೂಡ ನಮ್ಗೆ ಹೇಳ್ಕೊಡೋದಿಲ್ಲ. ಅಂದ್ರೆ ಪರಮಾತ್ಮನ ವಿಚಾರ ಬಿಡಿ,
ಸ್ವತಃ ನಮ್ಮ ಆತ್ಮದ ಬಗ್ಗೆ ಕೂಡ ಎಲ್ಲೂ ನಮ್ಗೆ ಜ್ಞಾನವನ್ನು ಕೊಡುವಂತದ್ದಿಲ್ಲ. ಅಂದ್ರೆ ನಾವು ಯಾವುದೇ ಒಂದು ಬಯಾಲಜಿ ಆ ಕಲಿತಾ ಇದೀವಿ ಅಂತಂದ್ರೂ ಕೂಡ ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆಗಳಿಂದ ಈ ಒಂದು ಪ್ರಜ್ಞೆ ಅನ್ನುವಂಥದ್ದು ಆಗುತ್ತೆ, ಈ ಒಂದು ಜೀವಾತ್ಮ ಅನ್ನುವಂಥದ್ದು ಬರುತ್ತೆ, ಈ ಒಂದು ಜೀವ ಹುಟ್ಟುತ್ತೆ ಅಂತ ಹೇಳ್ತಾರೆ ಹೊರತು ಈ ಒಂದು ಆ ಅಂದ್ರೆ ಜೀವಿಯ ಒಂದು ಉತ್ಪತ್ತಿಗೆ ಯಾವ್ದು ಮೂಲ ಕಾರಣ ಅನ್ನುವಂಥದ್ದನ್ನ ಅವರು ತಿಳಿದಿಲ್ಲ. ಒಂದು ಜೀವಿ ಅಲ್ಲಿ ಇರ್ಬೇಕು ಅಂತಂದ್ರೆ ಅಲ್ಲಿ ಮೂಲ ಕಾರಣ ಏನು? ಹರೇ ಕೃಷ್ಣ. ಒಂದು ಮನುಷ್ಯ ಅಲ್ಲಿ ಸೃಷ್ಟಿ ಆಗಿದ್ದಾನೆ ಅಂದ್ರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ಏನು ಇರ್ಬೇಕು ಒಂದು ಸೃಷ್ಟಿಗೆ, ಆ ಒಂದು ಮನುಷ್ಯನ ಒಂದು ಇರುವಿಕೆಗೆ, ಅವನ ಅಸ್ತಿತ್ವಕ್ಕೆ. ಪ್ರಕೃತಿ ಇರ್ಬೇಕು ಅಂತ. ಪ್ರಭುಜಿ, ಪ್ರಕೃತಿ ಇರ್ಬೇಕು. ಪ್ರಕೃತಿ ಅಂದ್ರೆ ಪ್ರಕೃತಿ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿ ಸೇವೆ ಮಾಡೋದು ಅಲ್ಲ ಪ್ರಭುಜಿ, ಈಗ ನಾನು ಹೇಳ್ತಾ ಇರುವಂತದ್ದು, ಈಗ ಏನಂತ ಹೇಳ್ತಾರೆ ಅಂದ್ರೆ ಒಂದು ಮಗು ಹುಟ್ಟಬೇಕು ಅಂತಂದ್ರೆ ಅಲ್ಲಿ ಏನಿರ್ಬೇಕು, ಮುಖ್ಯವಾಗಿ ಏನಿರ್ಬೇಕು? ಒಂದು ಜೀವದ ಅಸ್ತಿತ್ವಕ್ಕೆ ಅಂದ್ರೆ ಒಂದು ವ್ಯಕ್ತಿ ಅಸ್ತಿತ್ವಕ್ಕೆ, ಅವನ ಇರುವಿಕೆಗೆ ಏನು ಬೇಕು? ಮುಖ್ಯವಾಗಿ ಬೇಕು ಒಳ್ಳೆ ಪರಿಸರ ಬೇಕು ಮಾತಾಜಿ. ಆತ್ಮ ಮಾತಾಜಿ. ಆತ್ಮ ಮಾತಾಜಿ. ಆತ್ಮ ಬೇಕು. ಆತ್ಮ ಇಲ್ಲ ಅಂತಂದ್ರೆ ಆ ದೇಹ ಇದ್ರೆ ಅದನ್ನ ನಾವು ಹೆಣ ಅಂತ, ಶವ ಅಂತಲೇ ಹೇಳ್ತೀವಿ ಹೊರತು ಆತ್ಮ ಇಲ್ಲ ಅಂತಂದ್ರೆ ಅಲ್ಲಿ ಜೀವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಅಸ್ತಿತ್ವಕ್ಕೆ ಮುಖ್ಯವಾಗಿ ಆತ್ಮ ಬೇಕು. ಆದ್ರೆ ಈ ಒಂದು ವಿಜ್ಞಾನಿಗಳು ಏನಂತ ಹೇಳ್ತಾರೆ, ರಾಸಾಯನಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಈ ಒಂದು ಜೀವ ಹುಟ್ಟುತ್ತೆ ಅಂತ. ಆ ರೀತಿ ಒಂದು ಜೀವ ಹುಟ್ಟಿದ್ರೆ ಸಾಧ್ಯ ಇದೆ ಅದಾಗೋದಕ್ಕೆ. ಅಂದ್ರೆ ಈಗ ತಾಯಿಯ ಗರ್ಭದಲ್ಲಿ ಒಂದು ಜೀವ ಅಲ್ಲಿ ಬೆಳಿತಿದೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಆ ಒಂದು ಆತ್ಮದ ಒಂದು ಇರುವಿಕೆ ಇರಬೇಕು. ಆತ್ಮದ ಇರುವಿಕೆ ಇಲ್ಲ ಅಂತಂದ್ರೆ ಆ ಒಂದು ಜೀವ ಅಲ್ಲಿ ಬೆಳಿಲಿಕ್ಕೆ ಅಥವಾ ಅದೊಂದು ಜನ್ಮವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಅನ್ಕೊಡ್ತೀವಿ ತಂದೆ ತಾಯಿಯ ಒಂದು ಆ ಏನಂತ ಹೇಳ್ತಾರೆ ಸಂಭೋಗದಿಂದ ಮಗು ಆಗುತ್ತೆ ಅಂತ. ಆದ್ರೆ ವಾಸ್ತವದಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ಒಂದು ಜೀವಾತ್ಮನ ಒಂದು ಪ್ರವೇಶ ಕೂಡ ಆಗ್ಬೇಕು. ಆಗಿಲ್ಲ ಅಂತಂದ್ರೆ ಅಲ್ಲಿ ಆ ಒಂದು ಜನ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಆ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು, ಆಧ್ಯಾತ್ಮಿಕ ವಿಷಯಗಳಲ್ಲಿ ಶಿಕ್ಷಣವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸಮಾಜದಲ್ಲಿ. ಆ ಕಾರಣದಿಂದ ಅವರು ಆ ರೀತಿ ಯೋಚನೆ ಮಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ಈ ಒಂದು ಜೀವಾತ್ಮ ಅನ್ನುವಂಥದ್ದು ಭಗವಂತನ ಅಂಶ. ಈ ಶಿಕ್ಷಣವನ್ನು ಯಾವುದೇ ಒಂದು ಆಧುನಿಕ ಸಮಾಜದಲ್ಲಿ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಆತ್ಮ ಅಂದ್ರೆ ಏನು, ಆತ್ಮ ಯಾವ ರೀತಿ ಇದೆ, ಮತ್ತೆ ಆತ್ಮ ಹೇಗೆ ಅದು ಇಡೀ ಒಂದು ದೇಹಕ್ಕೆ ಚೈತನ್ಯವನ್ನ ಕೊಡ್ತಾ ಇದೆ, ಸಾವು ಅಂದ್ರೆ ಏನು, ಈ ವಿಷಯಗಳ ಬಗ್ಗೆ ನಮ್ಗೆ ಹೆಚ್ಚು ಒಂದು ಜ್ಞಾನವನ್ನ ಕೊಡುವಂತವ್ರಿಲ್ಲ. ಸಾವು ಅನ್ನುವಂಥದ್ದಂದ್ರೆ ಈ ಬಯಾಲಜಿನಲ್ಲಿ ಅಥವಾ ಈ ಒಂದು ಮೆಡಿಕಲ್ಸ್ ಅಲ್ಲಿ ಒಂದು ಏನಂತ ಹೇಳ್ತಾರೆ, ದೇಹವನ್ನ ಕೊಯ್ದು ಆಯ್ತು ಪ್ರಾಣ ಹೋಗಿದೆ ಅಂತ ಹೇಳ್ತಾರೆ. ಪ್ರಾಣ ಅಂದ್ರೆ ಏನು ಅಂತ ಕೇಳಿದ್ರೆ, ಆ ಪ್ರಾಣ ಹೇಗಿದೆ ಅಂತ ಕೇಳಿದ್ರೆ ಅದನ್ನ ಅವರು ಹೇಳಕ್ಕೆ ಅವರಿಂದ ಆಗೋದಿಲ್ಲ. ಹಾಗೆ ಕೆಲವರು ನಾಸ್ತಿಕರಾಗಿ ಅಥವಾ ಅಜ್ಞೇಯತಾವಾದಿಗಳಾಗಿ ಅಥವಾ ತತ್ವಜ್ಞಾನಿಗಳಾಗಿ ಕಾಣಬಹುದು. ಆದರೆ ವಾಸ್ತವವಾಗಿ ಅವರಿಗೆ ತತ್ವಜ್ಞಾನದ ತಿಳುವಳಿಕೆಯೇ ಇಲ್ಲ. ಸಾಮಾನ್ಯ ಮನುಷ್ಯನ ವಿಷಯ ಹೇಳುವುದಾದರೆ ಅವನು ಒಳ್ಳೆಯ ಮನುಷ್ಯನಾದರೆ ಕೇಳಿ ತಿಳಿದುಕೊಂಡು ಮುನ್ನಡೆಯುವ ಸಾಧ್ಯತೆ ಉಂಟು. ಅಂದ್ರೆ ನಾವು ಸಾಧಾರಣ ವ್ಯಕ್ತಿಗಳಾಗಿದ್ರು ಕೂಡ ಇನ್ನೊಬ್ಬರಿಂದ ಕೇಳಿ ಅಧಿಕೃತ ಒಂದು ವ್ಯಕ್ತಿಯಿಂದ ಅದನ್ನು ನಾವು ಕೇಳುವ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನ ಇಲ್ಲಿ ಶ್ರವಣದ ವಿಧಾನ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ನವವಿಧ ಭಕ್ತಿಯಲ್ಲಿ 9 ರೀತಿಯ ಒಂದು ರೀತಿಯನ್ನ ಹೇಳ್ತಾರೆ ಭಗವಂತನ ಸೇವೆ ಮಾಡೋದಕ್ಕೆ. ಯಾವ್ದೆಲ್ಲ ನವವಿಧ ಭಕ್ತಿಯಲ್ಲಿ ಬರುವಂತದ್ದು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದರಲ್ಲಿ ಮೊದಲನೇ ವಿಚಾರನೇ ಶ್ರವಣ. ಶ್ರವಣಂಗೆ ಶುಕಾಚಾರ್ಯರು ಬರ್ತಾರೆ ಮಾತಾಜಿ. ಪ್ರಭುಜಿ, ಇವರು ಪರೀಕ್ಷಿತ ಮಹಾರಾಜ ಬರ್ತಾರೆ ಮಾತಾಜಿ. ಶ್ರವಣಂಗೆ ಶ್ರವಣ ಪರೀಕ್ಷಿತ ಮಹಾರಾಜ. ನಂತರ ಶ್ರವಣಂ ಕೀರ್ತನಂ ಶುಕಾಚಾರ್ಯರು ಬರ್ತಾರೆ. ಶುಕಮುನಿಗಳು. ಸ್ಮರಣಂ ಅರ್ಚನಂ ಪಾದ ಸೇವನಂ ವಂದನಂ ಸಾಕ್ಯಂ. ಓಕೆ, ಶ್ರವಣಂ ಕೀರ್ತನಂ ಸ್ಮರಣಂ ದಾಸ್ಯಂ ಅರ್ಚನಂ ವಂದನಂ ಪಾದಸೇವನಂ ಸಖ್ಯಂ ಆತ್ಮನಿವೇದನಂ. ಹೀಗೆ 9 ರೀತಿಗಳಲ್ಲಿ ನಾವು ಸೇವೆನ ಮಾಡ್ತೀವಿ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಥಮವಾದದ್ದು, ಪ್ರಮುಖವಾದದ್ದು, ಮೊದಲನೇ ಒಂದು ಮೆಟ್ಟಿಲು ಅಂತಂದ್ರೆ ಅದು ಶ್ರವಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮೂಲಕ ಅಂದ್ರೆ ಇಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳು ಕೂಡ ನಮ್ಗೆ ಹೇಳಿರುವಂತದ್ದು, ಈ ಒಂದು ಕಲಿಯುಗದ ಒಂದು ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ಬೇಕು ಅಂತ. ಹರೇ ಕೃಷ್ಣ ಎಲ್ಲರೂ ಜಪಿಸ್ತಿದ್ದೀರಾ ಅಂತ ಅನ್ಕೋತೀನಿ. ಕೊನೆಯ ಪಕ್ಷ ಒಂದು ರೌಂಡ್ ಆದ್ರೂ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಆದ್ರೆ
ಆ ರೀತಿ ಹೌದು. ಮಾಡೋದ್ರಿಂದ ಮಾತ್ರನೇ ನಮ್ಗೆ ಈ ಒಂದು ಜ್ಞಾನ, ಈಗ ನಾವು ಏನ್ ಓದ್ತಾ ಇದ್ದೀವಿ ಜ್ಞಾನದ ಒಂದು ವಿಚಾರವಾಗಿ, ಆ ಒಂದು ಜಪ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಅಂತಹ ಒಂದು ಭಾವನೆ ಇರ್ಬೇಕು. ಅಂದ್ರೆ ಭಗವಂತ ನಾನು ನಿನ್ನ ಒಂದು ಜ್ಞಾನವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ನ ಒಂದು ಅವ್ಯಾಜ್ಯ ಕರುಣೆ ಇಲ್ಲದೆ ನಾ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಕರುಣೆಗಾಗಿ ನಾ ಬೇಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಜಪವನ್ನ ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ನಿನ್ನ ಮೂಲಕ, ಅಂದ್ರೆ ನೀನು ಗುರುವಾಗಿ ಏನಾದ್ರೂ ನಮ್ಮ ಒಂದು ಜ್ಞಾನದ ಬೆಳಕಿನಿಂದ ನಮ್ಮನ್ನ ಪ್ರಕಾಶಗೊಳಿಸಿದ್ರೆ ಮಾತ್ರ ನಾವು ಇದನ್ನ ತಿಳಿಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಬರೀ ಓದ್ಲಿಕ್ಕಷ್ಟೇ ಆಗುತ್ತೆ ಹೊರತು ನಮ್ಮ ಒಂದು ಸಣ್ಣ ಮೆದುಳಿಗೆ ಅದು ಎಟುಕುವಂತದ್ದಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಅದೇ ರೀತಿ ಇಲ್ಲಿ ಶ್ರವಣ ಮಾಡ್ಬೇಕು. ಅಂದ್ರೆ ಇಲ್ಲಿ ಶ್ರವಣ ಕೀರ್ತನ ಎರಡು ಜೊತೆಯಲ್ಲೇ ಆಗುತ್ತೆ, ಹೇಳುವಂಥದ್ದು ಮತ್ತೆ ಕೇಳುವಂಥದ್ದು. ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳಿಂದ ಕೇಳಿ ತಿಳಿಯುವುದು ಪ್ರಯೋಜನ ಪಡೆದುಕೊಳ್ಳಬೇಕು. ಇದರಿಂದ ಕ್ರಮೇಣ ಪರಮಪ್ರಭುವಿನ ಆ ಎಲ್ಲವೂ ಸಾರಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯು ಬರುತ್ತದೆ ಎಂದು ಹೇಳಿದೆ. ಅಂದ್ರೆ ನಾವೆಲ್ಲವನ್ನು ತಿಳ್ಕೊಳ್ಳುವಂತ ಶಕ್ತಿ ನಮ್ಗೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ನಿಶ್ಚಯವಾಗಿ ಪರಮಪ್ರಭುವಿನ ಪೂಜೆಯು ಕೂಡ ಆಗುತ್ತೆ. ಯುಗದಲ್ಲಿ ಯಾರು ತನ್ನ ಸ್ಥಿತಿಯನ್ನು ಬದಲಾಯಿಸಬೇಕಾಗಿಲ್ಲ, ಆದರೆ ಪರಿಪೂರ್ಣ ಸತ್ಯವನ್ನು ಊಹಾತ್ಮಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ಬಿಡಬೇಕು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಹೀಗೆ ಇರ್ಬೋದು ಹಾಗಿರ್ಬೋದು ಅಂತ ಊಹೆ ಮಾಡೋದಕ್ಕಿಂತ ಶಾಸ್ತ್ರದಲ್ಲಿ ಏನನ್ನ ಕೊಟ್ಟಿದ್ದಾರೆ ಅದನ್ನ ಹಾಗೆ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಶಾಸ್ತ್ರವನ್ನ ಕೊಟ್ಟಿರುವಂತದ್ದು ಯಾರು ನಮ್ಗೆ? ಹರೇ ಕೃಷ್ಣ. ನಮ್ಗೆ ಎಲ್ಲಿಂದ ಸಿಕ್ತು? ವೇದವ್ಯಾಸರು ಮಾತಾಜಿ. ವೇದವ್ಯಾಸರು ಸ್ವತಃ ಭಗವಂತನ ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಆ ಶಾಸ್ತ್ರಗಳನ್ನ ವಾಸ್ತವದಲ್ಲಿ ನೀಡಿರುವಂತದ್ದು ಸ್ವತಃ ಕೃಷ್ಣ. ಅಂದ್ರೆ ವೇದವ್ಯಾಸರಿಗೆ ಅದನ್ನ ರಚನೆ ಮಾಡೋದಕ್ಕೆ ಹೇಳಿದ್ದು ನಾರದರು. ಆದ್ರೆ ವ್ಯಾಸರಿಗೆ ನಾರದರ ಗುರುಗಳು, ನಾರದರಿಗೆ ಅವರ ತಂದೆ ಬ್ರಹ್ಮ ಗುರು, ಬ್ರಹ್ಮನಿಗೆ ಸ್ವತಃ ಕೃಷ್ಣ ಗುರು. ಹೀಗೆ ಈ ಒಂದು ಶಾಸ್ತ್ರ ಅನ್ನುವಂಥದ್ದು ನೇರವಾಗಿ ಭಗವಂತನಿಂದಲೇ ಬರುವಂತದ್ದು. ಈ ಶಾಸ್ತ್ರದಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಹೇಳ್ತಾರೆ, ಆದ್ರೆ ಮನುಷ್ಯರಲ್ಲಿ ಅನೇಕ ದೋಷಗಳಿದೆ. ಯಾವುದೆಲ್ಲ ದೋಷಗಳು ಮನುಷ್ಯರಲ್ಲಿದೆ ಭಗವಂತನಲ್ಲಿ ಇಲ್ಲ ಹೇಳ್ತೀರಾ? 4 ರೀತಿಯ ದೋಷಗಳು. ಹರೇ ಕೃಷ್ಣ. ಆದ್ರೆ ಈ ಶಾಸ್ತ್ರಗಳಲ್ಲಿ ಆ ದೋಷಗಳಿಲ್ಲ, ಯಾಕಂದ್ರೆ ಅದು ಸ್ವತಃ ಭಗವಂತನಿಂದ ಬಂದಿರುವಂತದ್ದು. ಅಂದ್ರೆ ನಾವು ಮನುಷ್ಯರು ಅಂದ್ರೆ ತಪ್ಪು ಮಾಡ್ತೀವಿ, ಮೋಸ ಮಾಡ್ತೀವಿ, ಮತ್ತೆ ನಮ್ಮ ಒಂದು ಇಂದ್ರಿಯಗಳು ಅಪರಿಪೂರ್ಣವಾಗಿರುತ್ತೆ, ಮತ್ತೆ ನಾವು ಯಾವಾಗ್ಲೂ ಭ್ರಮೆಯಲ್ಲಿ ಇರ್ತೀವಿ. ಈ 4 ದೋಷಗಳು ನಮ್ಮಲ್ಲಿ ಇರುತ್ತೆ. ಆದ್ರೆ ಭಗವಂತನಲ್ಲಿ ಈ ದೋಷಗಳಿಲ್ಲ, ಆದ ಕಾರಣ ಅವನು ಈ ಶಾಸ್ತ್ರವನ್ನ ನೀಡ್ಲಿಕ್ಕೆ ಸಾಧ್ಯ ಆಗಿದೆ. ಸ್ವತಃ ಭಗವಂತನಿಂದ ಬಂದಂತಹ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವ ಮೂಲಕ ಕೂಡ ನಾವು ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಭಕ್ತರೊಬ್ಬರ ಆಶ್ರಯ ದೊರೆತು ಅವರಿಂದ ಆತ್ಮ ಸಾಕ್ಷಾತ್ಕಾರದ ವಿಷಯ ಕೇಳಿ ಅವರ ಹೆಜ್ಜೆಗಳಲ್ಲಿ ನಡೆಯುವ ಅದೃಷ್ಟವು ಲಭ್ಯವಾದರೆ ಅಂತಹ ಮನುಷ್ಯನು ಕ್ರಮೇಣ ಪರಿಶುದ್ಧ ಭಕ್ತನ ಸ್ಥಿತಿಗೆ ಏರುತ್ತಾನೆ. ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಶ್ರವಣದ ಪ್ರಕ್ರಿಯೆಯನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಡಿಸ್ಟರ್ಬ್ ಆಗ್ತಿದೆ. ಶ್ಲೋಕ 27. ಯಾವಾತ್ ಸಂಜಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತಶ್ರಭ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ ಪ್ರಭು. ಇಲ್ಲ ಓದಿ ಪ್ರಭು ನೀವು. ನಾನು ಆಲ್ರೆಡಿ ಓದಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈ ಒಂದು ಜೀವಿ ಏನಿದೆ, ಚರಾಚರಗಳ ಅಂದ್ರೆ ಈ ಒಂದು ಪ್ರತಿಯೊಂದು ಜೀವಿ ಕೂಡ ಯಾವ ರೀತಿ ಇದೆ ಅಂತ ಅಂದ್ರೆ ಅದು ಪ್ರಕೃತಿ ಮತ್ತೆ ಆ ಒಂದು ಜೀವಾತ್ಮನ ಅಂದ್ರೆ ಭಗವಂತನ ವಿಭಿನ್ನಾಂಶ ಆದಂತಹ ನಮ್ಮ ಒಂದು ಇರುವಿಕೆ, ಆ ಒಂದು ಎರಡರ ಸಂಯೋಗದಿಂದಲೇ ಪ್ರತಿಯೊಂದು ನಡೀತಿರುವಂತದ್ದು. ಅಂದ್ರೆ ಈಗ ಒಂದು ಪ್ರಕೃತಿನ ಕಾರಿಗೆ ಹೋಲಿಸಿದ್ರೆ ಆ ಕಾರ್ನ ಡ್ರೈವ್ ಮಾಡ್ತಾ ಇರುವಂತವನು ಭಗವಂತನ ತಟಸ್ಥ ಶಕ್ತಿ, ಒಬ್ಬ ಜೀವಾತ್ಮ. ಹೀಗೆ ಒಂದು ದೇಹವನ್ನ
ಪ್ರಕೃತಿಗೆ ಹೋಲಿಸಿದ್ರೆ ಆ ದೇಹ ನಡೆಯೋದಕ್ಕೆ ಕಾರಣ ಆಗಿರುವಂಥದ್ದು ಆ ಒಂದು ಆತ್ಮ. ಹೀಗೆ ಪ್ರತಿಯೊಂದು ಕೂಡ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಸಂಯೋಗ. ಕ್ಷೇತ್ರ ಅಂತಂದ್ರೆ ಒಂದು ದೇಹ, ಕ್ಷೇತ್ರಜ್ಞ ಅಂದ್ರೆ ಆ ಕ್ಷೇತ್ರದಲ್ಲಿರುವಂತಹ ಜೀವಾತ್ಮ ಮತ್ತೆ ಪರಮಾತ್ಮ. ಈ ಎರಡರ ಒಂದು ಕಾಂಬಿನೇಷನ್ ಅಲ್ಲೇ ಪ್ರತಿಯೊಂದು ಕೂಡ ನಾವು ಭೂಮಿ ಮೇಲೆ ಅಂದ್ರೆ ಈ ಅಸ್ತಿತ್ವದಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಇರುವಂತದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ವಿಶ್ವದ ಸೃಷ್ಟಿಗೆ ಮೊದಲೇ ಅಸ್ತಿತ್ವದಲ್ಲಿದ್ದ ಐಹಿಕ ಪ್ರಕೃತಿ ಮತ್ತು ಜೀವಿಗಳು ಈ ಶ್ಲೋಕದಲ್ಲಿ ವಿವರಿಸಿದೆ. ಸೃಷ್ಟಿಯಾದದ್ದೆಲ್ಲ ಜೀವಿ ಮತ್ತು ಪ್ರಕೃತಿಯ ಸಂಯೋಗ. ಮರಗಳಂತೆ, ಬೆಟ್ಟ ಗುಡ್ಡಗಳಂತೆ ಚಲಿಸದಿರುವ ಅನೇಕ ಅಭಿವ್ಯಕ್ತಿಗಳಿವೆ, ಚಲಿಸುವ ಅನೇಕ ಅಸ್ತಿತ್ವಗಳು ಇವೆ. ಅವೆಲ್ಲವೂ ಕೂಡ ಪ್ರಕೃತಿಯ ಮತ್ತು ಅದಕ್ಕಿಂತ ಉತ್ತಮ ಸ್ವಭಾವದ ಪುರುಷನ ಸಂಯೋಗಗಳು ಮಾತ್ರ. ಉತ್ತಮ ಪ್ರಕೃತಿಯ ಸ್ಪರ್ಶವಿಲ್ಲದೆ ಯಾವುದೂ ಬೆಳೆಯಲಾರದು. ಐಹಿಕ ಪ್ರಕೃತಿ ಮತ್ತು ಉತ್ತಮ ಪ್ರಕೃತಿಯ ಸಂಬಂಧವು ನಿರಂತರವಾಗಿ ಮುಂದುವರಿಯುತ್ತದೆ. ಆದ್ರೆ ಇಲ್ಲಿ ಐಹಿಕ ಪ್ರಕೃತಿ ಅಂತಂದ್ರೆ ಪಂಚಭೂತಗಳಿಂದ ಆದಂತಹ ಒಂದು ಸೃಷ್ಟಿ. ಉತ್ತಮ ಪ್ರಕೃತಿ ಅಂದ್ರೆ ಜೀವಾತ್ಮ. ನಾವು ಕೂಡ ಪ್ರಕೃತಿ, ನಾವು ಕೂಡ ಪ್ರಕೃತಿ ಅಂತಲೇ ಕರೆಯುವಂಥದ್ದು ತಟಸ್ಥ ಶಕ್ತಿ. ಆದ್ರೆ ನಾವು ಶ್ರೇಷ್ಠ ಶಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೇಷ್ಠ ಶಕ್ತಿ ಯಾಕೆ ಅಂತಂದ್ರೆ ಈ ಒಂದು ಐಹಿಕ ಪ್ರಕೃತಿ ಅನ್ನುವಂಥದ್ದು ಕೆಳಮಟ್ಟದ ಶಕ್ತಿ, ಮತ್ತೆ ಜೀವಾತ್ಮ ಅನ್ನುವಂಥದ್ದು ಅದಕ್ಕಿಂತ ಉತ್ತಮವಾದ ಶಕ್ತಿ ಪ್ರಕೃತಿ. ಈ ಎರಡರ ಒಂದು ಸಂಬಂಧದಿಂದಲೇ ಎಲ್ಲವೂ ಕೂಡ ಇರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಪ್ರಭುವೇ ಹೀಗೆ ಒಟ್ಟುಗೂಡಿಸುತ್ತಾನೆ, ನಮ್ಮ ಎರಡನ್ನು ಕೂಡ ಇರಿಸುವಂತದ್ದು ಅಂದ್ರೆ ಆಯಾ ಒಂದು ಆತ್ಮಕ್ಕೆ ದೇಹವನ್ನು ಕೊಡುವಂತದ್ದು ಭಗವಂತ. ಆದ್ದರಿಂದ ಉತ್ತಮವಾದ ಮತ್ತು ಕೆಳದರ್ಜೆಯ ಪ್ರಕೃತಿಗಳೆರಡರನ್ನು ನಿಯಂತ್ರಿಸುವವನು ಅವನೇ. ಅಂದ್ರೆ ಜೀವಾತ್ಮನನ್ನು ಮತ್ತೆ ಈ ಭೌತಿಕ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಿರುವಂತದ್ದು ಪರಮಾತ್ಮ. ಐಹಿಕ ಪ್ರಕೃತಿಯನ್ನು ಅವನೇ ಸೃಷ್ಟಿಸಿದನು. ಉತ್ತಮ ಪ್ರಕೃತಿಯನ್ನು ಐಹಿಕ ಪ್ರಕೃತಿಯಲ್ಲಿ ಇರಿಸಲಾಗುತ್ತದೆ. ಅಂದ್ರೆ ಒಂದು ಪ್ರತಿಯೊಂದು ಜೀವಾತ್ಮನನ್ನು ಕೂಡ ಪ್ರತ್ಯೇಕವಾದ ಒಂದು ದೇಹಗಳಲ್ಲಿ ಅಂದ್ರೆ ಪ್ರಕೃತಿಯಲ್ಲಿ ಅವನು ಇಡುತ್ತಾನೆ. ಮತ್ತೆ ಈ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳು ಅಭಿವ್ಯಕ್ತಿಗಳು ಜರುಗುತ್ತದೆ. ಅಂದ್ರೆ ಪ್ರತಿಯೊಂದು ಜೀವಿ 84 ಲಕ್ಷ ಯೋನಿಗಳಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅವೆಲ್ಲವೂ ಕೂಡ ಪ್ರಕೃತಿ ಮತ್ತೆ ಪುರುಷನ ಒಂದು ಸಂಯೋಗ. ಪ್ರಕೃತಿ ಮತ್ತೆ ಅಂದ್ರೆ ಇಲ್ಲಿ ಪ್ರಕೃತಿ ಮತ್ತೆ ಪುರುಷ ಅಂತಂದ್ರೆ ಇಲ್ಲಿ ಅಧಮ ಪುರುಷ ನಾವೆಲ್ಲರೂ ಕೂಡ. ಅಂದ್ರೆ ಇಲ್ಲಿ ಇನ್ನೊಂದು ಪುರುಷ ಅದು ದೇವೋತ್ತಮ ಪರಮ ಪುರುಷ ಪರಮಾತ್ಮ ಕೂಡ ಅವನು ಬರ್ತಾ ಇದ್ದಾನೆ. ಅಂದ್ರೆ ಈ ಒಂದು ಕ್ಷೇತ್ರಜ್ಞರ ಸಂಯೋಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯತ್ತಂ ಯಾ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ಥಳಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮಗಳನ್ನಾಗಲಿ ಪರಮಾತ್ಮನಾಗಲಿ ಅಳೆಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಪ್ರತಿಯೊಂದು ದೇಹಗಳಲ್ಲಿ ಕೂಡ ಜೀವಾತ್ಮನ ಜೊತೆಲಿ ಪರಮಾತ್ಮ ಇದ್ದಾನೆ. ಅಂದ್ರೆ ಒಂದೇ ಮರದಲ್ಲಿ ಇರುವಂತಹ 2 ಪಕ್ಷಿಗಳು. ಒಂದು ಜೀವಾತ್ಮ ಐಹಿಕ ಒಂದು ಭೋಗ ದಲ್ಲಿ ಅದು ಸದಾ ಮುಳುಗಿರುತ್ತೆ. ಮತ್ತೆ ಪರಮಾತ್ಮ ಈ ಒಂದು ಜೀವಾತ್ಮನನ್ನ ಸದಾ ಅವ್ನು ನೋಡ್ತಾ ಇರ್ತಾನೆ ಮತ್ತೆ ಅವರಿಗೆ ಮಾರ್ಗದರ್ಶನವನ್ನ ಮಾಡೋ ಪ್ರಯತ್ನ ಕೂಡ ಮಾಡ್ತಾ ಇರ್ತಾನೆ. ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಅಂದ್ರೆ ಈ ಒಂದು ದೇಹ ಅನ್ನುವಂಥದ್ದು ಅದಕ್ಕೆ ನಾಶ ಇದೆ. ಪ್ರತಿಯೊಂದು ಭೌತಿಕ ವಸ್ತುಗಳು ಅದು ಏನೆಲ್ಲ ಇದೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಇರುತ್ತೆ. ಹಾಗೆ ದೇಹಕ್ಕೂ ಕೂಡ ಇರುತ್ತೆ. ಆದ್ರೆ ಜೀವಾತ್ಮ ಮತ್ತೆ ಪರಮಾತ್ಮ ಅವರಿಗೆ ಆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಇರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳುವಂತವನೇ ಕೂಡ ಅಂದ್ರೆ ಅರ್ಥ ಮಾಡಿಕೊಳ್ಳುವವನು ಯಾರಿದ್ದಾನೆ ಅವನು ನಿಜವಾಗ್ಲೂ ಎಲ್ಲವನು ತಿಳಿತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಒಳ್ಳೆಯ ಸಹಯೋಗದಿಂದ ಕ್ಷೇತ್ರಜ್ಞ ಮತ್ತೆ ಜೀವಾತ್ಮ ಅಥವಾ ಜೀವಾತ್ಮ ಮತ್ತೆ ಜೀವಾತ್ಮನ ಗೆಳೆಯ ಮೂವರನ್ನು ಒಂದಾಗಿ ನೋಡಬಲ್ಲವನು ಜ್ಞಾನದ ಸ್ಥಿತಿಯಲ್ಲಿ ಇದ್ದಾನೆ. ಜ್ಞಾನಿ ಅಂದ್ರೆ ಯಾರು ಅಂತಂದ್ರೆ ದೇಹ ಅಂದ್ರೆ ಏನು, ಆ ದೇಹದ ಸ್ವಭಾವ ಏನು, ಕ್ಷೇತ್ರಜ್ಞ ಅಂತಂದ್ರೆ ಅದು ಜೀವಾತ್ಮ ಮತ್ತೆ ಪರಮಾತ್ಮ ಅವರ ಸ್ವಭಾವ ಏನು, ಇದನ್ನೆಲ್ಲ ಕೂಡ ಯಾರು ತಿಳಿದಿದ್ದಾರೆ ಅವರನ್ನ ಇಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ಇರುವಂತವ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ವಿಷಯಗಳನ್ನು ನಿಜವಾಗಿ ತಿಳಿದವನ ಸಹಯೋಗವಿಲ್ಲದಿದ್ದರೆ ಇವನ್ನು ನೋಡಲಾಗುವುದಿಲ್ಲ. ಅಂದ್ರೆ ಯಾರಿಗೆ ಈಗಾಗ್ಲೇ ಅದರ ಬಗ್ಗೆ ವಿಷಯ ಗೊತ್ತಿದೆ, ಗುರು ಯಾರಿದ್ದಾನೆ ಅವನ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರಲ್ಲಿ ಪ್ರಭುಪಾದರ ಒಂದು ಭಾವಾರ್ಥಗಳ ಮೂಲಕ ನಾವು ಅದನ್ನ ತಿಳಿತಾ ಇದೀವಿ. ಅವರ ಒಂದು ಭಾವಾರ್ಥ ನಮ್ಗೆ ಸಿಕ್ಕಿರ್ಲಿಲ್ಲ ಅಂದ್ರೆ ಈ ಒಂದು ವಿಚಾರ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ.
ಅವರು ದೇಹವನ್ನು ಮಾತ್ರ ಕಾಣುತ್ತಾರೆ ಮತ್ತು ದೇಹವು ನಾಶವಾದಾಗ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ಭಾವಿಸುತ್ತಾರೆ. ಆದ್ರೆ ಬದ್ಧಾತ್ಮರು ಯಾರಿದ್ದಾರೆ, ಯಾರಿಗೆ ಈ ಜ್ಞಾನ ಗೊತ್ತಿಲ್ಲ, ಅಜ್ಞಾನಿಗಳು ಯಾರಿದ್ದಾರೆ ಅಂತವರಿಗೆ ಏನ್ ಅನ್ಕೋತಾರೆ, ದೇಹನೇ ಆ ವ್ಯಕ್ತಿ ಅಂತ ತಿಳ್ಕೊತಾರೆ. ಆ ದೇಹ ಅದು ಯಾವಾಗ ನಾಶ ಆಗುತ್ತೆ ಆಗ ಆ ವ್ಯಕ್ತಿ ಇನ್ನಿಲ್ಲ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ವ್ಯಕ್ತಿ ಇನ್ನೂ ಇದ್ದಾನೆ. ಅವನೇನ್ ಮಾಡ್ತಾನೆ, ಮತ್ತೆ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಅದನ್ನ ಅಜ್ಞಾನಿಗಳು ತಿಳ್ಕೊಳ್ಳೋದಿಲ್ಲ. ಆದ್ರೆ ವಾಸ್ತವವಾಗಿ ಹೀಗೆ ಆಗುವುದಿಲ್ಲ. ದೇಹ ನಾಶವಾದ ಮೇಲೆ ಆತ್ಮನು ಪರಮಾತ್ಮನು ಇರುತ್ತಾರೆ ಮತ್ತು ಹಲವು ಚರಾಚರ ರೂಪಗಳಲ್ಲಿ ಮುಂದಕ್ಕೆ ಸಾಗುತ್ತಾರೆ. ಅಂದ್ರೆ ಬೇರೆ ಬೇರೆ ಯೋನಿಗಳಲ್ಲಿ, ಬೇರೆ ಬೇರೆ ದೇಹಗಳಲ್ಲಿ ಅವರ ಒಂದು ಜೀವನ ಪ್ರಯಾಣ ಅದು ಮುಂದುವರಿತಾ ಇರುತ್ತೆ. ಪರಮೇಶ್ವರ ಎನ್ನುವ ಸಂಸ್ಕೃತ ಶಬ್ದವನ್ನು ಜೀವಾತ್ಮ ಎಂದು ಕೆಲವೊಮ್ಮೆ ಅನುವಾದ ಮಾಡುವುದುಂಟು. ಯಾಕೆ ಪರಮೇಶ್ವರ ಅಂತ ಹೇಳ್ತಾ ಇದ್ರೆ ಜೀವಾತ್ಮನನ್ನ ಅಂತಂದ್ರೆ, ಆತ್ಮನು ದೇಹದ ಯಜಮಾನ ಮತ್ತು ದೇಹವು ನಾಶವಾದ ನಂತರ ಅವನು ಮತ್ತೊಂದು ರೂಪಕ್ಕೆ ಹೋಗುತ್ತಾನೆ. ಅಂದ್ರೆ ಈ ದೇಹದ ಮಟ್ಟಿಗೆ ಆತ್ಮ ಅವನು ಯಜಮಾನ ಅಂತ ಇಲ್ಲಿ ಕರೀತಾ ಇದ್ದಾರೆ. ಕೆಲವರು ಪರಮೇಶ್ವರ ಎನ್ನುವುದನ್ನು ಪರಮಾತ್ಮ ಎಂದು ಅನುವಾದಿಸುತ್ತಾರೆ. ಹೇಗೆ ಮಾಡಿದರೂ ಪರಮಾತ್ಮ ಮತ್ತೆ ಜೀವಾತ್ಮ ಮುಂದುವರಿಯುತ್ತಾರೆ. ಅಂದ್ರೆ ಪರಮಾತ್ಮನಾಗ್ಲಿ ಜೀವಾತ್ಮನಾಗ್ಲಿ ಅವರಿಗೆ ನಾಶ ಅನ್ನುವಂಥದ್ದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 29. ಸಮಂ ಪಶ್ಯಂತಿ ಸರ್ವತ್ರ ಸಮಾವಸ್ಥಿತಂ ಈಶ್ವರಂ ನ ಹೀನಸ್ತಿ ಆತ್ಮನಂ ತತ ಯಾತಿ ಪರಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಯಾರಿಗೆ ಈ ಒಂದು ವಿಚಾರ ಗೊತ್ತಿದೆ ಅಂದ್ರೆ, ಪ್ರತಿಯೊಂದು ಯಾವುದೇ ಒಂದು ಜೀವಿಯನ್ನ ಕಂಡಾಗ್ಲೂ ಕೂಡ ಆ ಒಂದು ಜೀವಿಯಲ್ಲಿರುವಂತಹ ಜೀವಾತ್ಮನನ್ನ ಪರಮಾತ್ಮನನ್ನ ಯಾರು ನೋಡ್ತಾರೆ ಅಂತವರು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರ ಒಂದು ಆತ್ಮಕ್ಕೆ ಗ್ಲಾನಿ ತರುವಂತಹ ಒಂದು ಕಾರ್ಯವನ್ನ ಅವರು ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಏನ್ ಮಾಡ್ತಾರೆ, ಭಗವಂತನ ಒಂದು ಧಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದರಲ್ಲೂ ಕೂಡ, ಅಂದ್ರೆ ಈ ಒಂದು ಚರಾಚರವಾದದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಪ್ರಾಣಿಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ಕೂಡ ಆತ್ಮನಿದ್ದಾನೆ. ಆ ಆತ್ಮನಿಗೆ ವ್ಯತ್ಯಾಸ ಇಲ್ಲ. ನನ್ನ ಆತ್ಮಕ್ಕೂ ಆ ಆತ್ಮಗಳಿಗೂ ವ್ಯತ್ಯಾಸ ಇಲ್ಲ. ನಾನು ಕೂಡ ಅಂತಹ ಒಂದು ದೇಹಗಳನ್ನ ಪಡೆದಿದ್ದೆ. ನನ್ನಲ್ಲೂ ಕೂಡ ಪರಮಾತ್ಮ ಇದ್ದ ಹಾಗೆ ಅವರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೋತೀವಿ ಅವಾಗ ಬೇರೊಂದು ಜೀವಿಗೆ ಹಿಂಸೆಯನ್ನ ಮಾಡೋದಿಲ್ಲ, ಅದಕ್ಕೆ ನಾವು ತೊಂದರೆ ಕೊಡೋದಿಲ್ಲ. ಯಾವಾಗ ನಾವು ಇನ್ನೊಂದು ಜೀವಿಗೆ ನೋವನ್ನ ಕೊಡ್ತೀವಿ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆನ ಕೊಡ್ತೀವಿ, ಆಗೇನಾಗುತ್ತೆ, ಆ ಒಂದು ಕ್ರಿಯೆಯ ಪ್ರತಿಕ್ರಿಯೆ ಏನಾಗುತ್ತೆ, ನಾವು ಮತ್ತೆ ಆ ಪ್ರಾಣಿಯಿಂದ ಅಂತದೇ ರೀತಿಯ ಒಂದು ತೊಂದರೆಯನ್ನ ಅಥವಾ ನೋವನ್ನ ಅನುಭವಿಸೋದಕ್ಕೆ ಮತ್ತೊಂದು ಜನ್ಮವನ್ನ ಪಡಿಬೇಕಾಗುತ್ತೆ. ಆದ್ರೆ ಯಾರು ಜ್ಞಾನಿ ಇದ್ದಾನೆ ಅವನಿಗೆ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಈ ಒಂದು ಐಹಿಕ ಅಸ್ತಿತ್ವದಲ್ಲಿ ಅವನು ಮತ್ತೆ ಧಾಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಅವನ ಉದ್ದೇಶ ಆಗಿರುತ್ತೆ. ಪರಮಗತಿಯನ್ನ ಪಡೆಯುವಂಥದ್ದು ಅವನ ಇಚ್ಛೆ ಆಗಿರುತ್ತೆ. ಹಾಗಿರ್ಬೇಕಾದ್ರೆ ಅವನು ಆತ್ಮ ಅನ್ನುವಂಥದ್ದು ಇನ್ನೊಂದು ಅಂದ್ರೆ ಈ ಒಂದು ದೇಹ ಅನ್ನುವಂಥದ್ದು ಯಾಕೆ ಮನುಷ್ಯ ದೇಹ ಸಿಕ್ಕಿದೆ ಅಂತಂದ್ರೆ ಅದು ಒಂದು ಕಾರ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಆ ಜೀವಾತ್ಮ ಅನ್ನುವಂಥದ್ದು ಕಾರ್ನ ಡ್ರೈವರ್ ಇದ್ದ ಹಾಗೆ. ಅವರಿಗೆ ಬೇಕಾಗಿರುವಂಥದ್ದು ಏನು ಅಂತಾರೆ, ಈ ಕಾರ್ನಲ್ಲಿ ಕೂತು ಅವನು ಹೋಗ್ಬೇಕಾಗಿರುವಂತ ಡೆಸ್ಟಿನಿ ಏನಿದೆ, ಆ ಗುರಿ ಏನಿದೆ, ಅಲ್ಲಿಗೆ ಅವನು ಹೋಗಿ ತಲುಪಬೇಕು. ಅದಕ್ಕಾಗಿ ಆ ಕಾರ್ಗೆ ಏನು ಬೇಕೋ ಅದನ್ನ ಅವನು ಆಗಾಗ ಅವನು ನೋಡ್ಕೋತಾ ಇರ್ತಾನೆ. ಆದ್ರೆ ಆ ಕಾರೇ ಆ ವ್ಯಕ್ತಿ ಅಲ್ಲ ಅಂತ. ಕೊನೆಗೆ ಆ ಕಾರ್ನಿಂದ ಇಳಿದು ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗುವಾಗ ಅವನು ಕಾರನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ, ಅಂದ್ರೆ ದೇಹವನ್ನ ಬಿಟ್ಟು ಹೋಗ್ತಾನೆ. ಹಾಗೆ ಯಾರು ಜೀವಾತ್ಮನಿದ್ದಾನೆ ಅವನು ಹೀಗೆ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಒಂದು ಆತ್ಮ ಇದೆ. ಮತ್ತೆ ಆ ಆತ್ಮಕ್ಕೆ ತಾನು ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ. ನನ್ನ ಜೀವನದ ಮೂಲ ಉದ್ದೇಶ ಈ ಒಂದು ಒಂದು ಅಂದ್ರೆ ನನಗೆ ಮನುಷ್ಯ ಜನ್ಮ ಸಿಕ್ಕಿರುವಂತದ್ದು ಈ ಒಂದು ಜನ್ಮದ ಸದುಪಯೋಗ ಪಡಿಸ್ಕೊಂಡು ನಾನು ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಮಾಡಬೇಕು. ಆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಇನ್ನೊಂದು ಜೀವಕ್ಕೆ ನಾನು ನೋವು ಕೊಟ್ಟೆ ಅಂತಂದ್ರೆ ಮತ್ತೆ ನಾನು ಇಲ್ಲಿ ಏನಾಗ್ತೀನಿ, ಮತ್ತೆ ಒಂದು ಭವಸಾಗರದಲ್ಲಿ ಮುಳುಗಿ ಬಿಡ್ತೀನಿ. ಆ ಕಾರಣದಿಂದ ಅವನು ಎಲ್ಲರನ್ನು ಕೂಡ ಸರಿಯಾದ ರೀತಿ ತಿಳ್ಕೋತಾನೆ. ಮತ್ತೆ ತನ್ನನ್ನು ತಾನು ಯಾವುದೇ ರೀತಿಯಲ್ಲೂ ಕೂಡ ಹೀನ ಸ್ಥಿತಿಗೆ ಆತ್ಮಜ್ಞಾನಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಅಸ್ತಿತ್ವವನ್ನು ಒಪ್ಪಿಕೊಂಡು ಜೀವಿಯು ತನ್ನ ಆಧ್ಯಾತ್ಮಿಕ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಬಂದಿದ್ದಾನೆ. ಆದರೆ ಪರಮಪ್ರಭು ತನ್ನ ಪರಮಾತ್ಮ ಅಭಿವ್ಯಕ್ತಿಯಿಂದ ಎಲ್ಲೆಲ್ಲಿಯೂ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಂದರೆ ಪ್ರತಿಯೊಂದು ಜೀವಂತ ಪ್ರಾಣಿಯು ದೇವೋತ್ತಮ ಪರಮಪುರುಷನಿರುವುದನ್ನು ಕಾಣಬೇಕು. ಆಗ ಮನುಷ್ಯನು ವಿನಾಶಕರ ಮನೋಧರ್ಮದಿಂದ ತನ್ನನ್ನು ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಆ ಮೂಲಕ ಅವನು ಕ್ರಮೇಣ ಆಧ್ಯಾತ್ಮಿಕ ಜಗತ್ತಿನ ಬಳಿಗೆ ಹೋಗುತ್ತಾನೆ. ಸಾಮಾನ್ಯವಾಗಿ ಮನಸ್ಸು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಗಳಿಗೆ ಅಂಟಿಕೊಂಡಿರುತ್ತದೆ. ಅದು ಪರಮಾತ್ಮನ ಕಡೆ ತಿರುಗಿದಾಗ ಮನುಷ್ಯನ ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ. ಆದ್ರೆ ಯಾರು ಅಜ್ಞಾನಿಗಳಿದ್ದಾರೆ, ನಾವು ನೋಡ್ತೀವಿ, ಇದು 18ನೇ ಅಧ್ಯಾಯದಲ್ಲಿ ಬರುತ್ತೆ ಈ ಒಂದು ಶ್ಲೋಕಗಳು. ಏನಂತ ಹೇಳ್ತಾರಂದ್ರೆ ಬುದ್ಧಿ ಅಥವಾ ಜ್ಞಾನ ಅನ್ನುವಂಥದ್ದು ಸತ್ವಗುಣ, ರಜಗುಣ, ತಮೋಗುಣದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಇರುತ್ತೆ ಅಂತ. ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿ ಯಾವ ರೀತಿ ಎಲ್ಲವನ್ನು ನೋಡ್ತಾನೆ ಅಂತಂದ್ರೆ ಅವನು ಈ ರೀತಿ ನೋಡ್ತಾನೆ. ಪ್ರತಿಯೊಂದು ಜೀವಿಯನ್ನು ನೋಡಿದಾಗ ಆತ್ಮ ಪರಮಾತ್ಮನ ಒಂದು ಸ್ವರೂಪದಲ್ಲಿ ಕಾಣ್ತಾನೆ. ಆದ್ರೆ ರಜೋಗುಣದಲ್ಲಿ ಇರುವಂತಹ ವ್ಯಕ್ತಿ ಯಾವ ರೀತಿ ನೋಡ್ತಾ ಇರ್ತಾನೆ ಅಂತಂದ್ರೆ ಅವನಿಗೆ ಅವನ ಒಂದು ದೇಹದ ಮಟ್ಟಿಗೆ, ದೇಹ ಭಾವನೆಯಲ್ಲಿ ನೋಡ್ತಾನೆ. ಇದು ಹೆಂಗಸು, ಇದು ಗಂಡಸು, ಇದು ಪ್ರಾಣಿ, ಇದು ಪಕ್ಷಿ, ಇದು ಸಸ್ಯ, ಈ ರೀತಿ ಅವನು ಯೋಚನೆ ಮಾಡ್ತಾನೆ. ಆದ್ರೆ ತಮೋಗುಣದಲ್ಲಿರುವಂತಹ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾ ಇರ್ತಾನೆ ಅಂತಂದ್ರೆ ಅವನಿಂದ ಇನ್ನೊಂದು ಜೀವಕ್ಕೆ ಹಾನಿ ಆದ್ರೂ ಪರವಾಗಿಲ್ಲ, ಇನ್ನೊಂದು ಜೀವಕ್ಕೆ ತೊಂದರೆ ಆದ್ರೂ ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ತನ್ನ ಒಂದು ಇಚ್ಛೆ, ಬಯಕೆ ಏನು ಐಹಿಕ ಒಂದು ಭೋಗ ಪಡುವಂತ ಆಸೆ ಇದೆ, ಆ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಇನ್ನೊಂದು ಜೀವಕ್ಕೆ ಎಷ್ಟು ತೊಂದರೆ ಆದ್ರೂ ಕೂಡ ಅವನು ಅದು ಲೆಕ್ಕಿಸೋದಿಲ್ಲ. ಅದಕ್ಕೆ ಒಂದು ಜೀವ ಇದೆ, ಅದಕ್ಕೆ ನೋವಾಗುತ್ತೆ, ಇಂತಹ ಒಂದು ಮನೋಧರ್ಮ ಅನ್ನುವಂಥದ್ದು ಪರಿಪೂರ್ಣವಾಗಿ ಇರೋದಿಲ್ಲ. ಆದ್ರೆ ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಇದನ್ನ ಅವನು ಮನಗಾಣ್ತಾನೆ. ಮತ್ತೆ ತನ್ನನ್ನ ತಾನು ಯಾವುದೇ ರೀತಿ ಕೂಡ ಹೀನ ಸ್ಥಿತಿಗೆ ತಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಕೃತಿವಾಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯಾ ಪಶ್ಯತಿ ತಥಾತ್ಮಾನಾಂ ಅಕರ್ತಾರಾಂ ಸ ಪಶ್ಯತಿ. ಹರೇ ಕೃಷ್ಣ. ಮಾತಾಜಿ ಅನುವಾದ. ಹರೇ ಕೃಷ್ಣ. ಅನುವಾದ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ನಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈ ದೇಹ ಪ್ರಕೃತಿ ಆದಂತಹ ದೇಹ ಎಲ್ಲ ಕರ್ಮಗಳನ್ನ ಮಾಡುತ್ತೆ. ಐಹಿಕ ಪ್ರಕೃತಿಯಿಂದ ಈ ದೇಹ ಅನ್ನುವಂಥದ್ದು ಆಗಿರುವಂಥದ್ದು. ಮತ್ತೆ ತಾನು ಏನನ್ನು ಮಾಡುವುದಿಲ್ಲ. ಅಂದ್ರೆ ವಾಸ್ತವದಲ್ಲಿ ಈ ಆತ್ಮದ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕಿರುವಂತ ಅಲ್ಪ ಸ್ವಾತಂತ್ರ್ಯ ಇಚ್ಛಿಸೋದಷ್ಟು ಬಿಟ್ರೆ ಇನ್ನೇನಿಲ್ಲ. ಆದ್ರೆ ಏನೆಲ್ಲ ಕೆಲಸಗಳಾಗ್ತಿದೆ ಅದು ಈ ಒಂದು ದೇಹದ ಮೂಲಕ ಆಗ್ತಿದೆ. ಆ ದೇಹವನ್ನ ಯಾರು ಕೆಲಸ ಮಾಡುವಂತೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಈ ಪ್ರಕೃತಿ ಆಗಿದೆ. ಮತ್ತೆ ಇದನ್ನ ಯಾರು ನಿಜವಾಗ್ಲೂ ತಿಳಿದಿದ್ದಾರೆ ಅವನನ್ನ ಇಲ್ಲಿ ಜ್ಞಾನಿ ಅಂತ ನಾವು ಹೇಳ್ಬೋದು. ಆದ್ರೆ ನಾವು ವಾಸ್ತವದಲ್ಲಿ ಏನ್ ಮಾಡ್ತೀವಿ, ಇದನ್ನ ಯಾರು ಮಾಡಿದ್ರು ಅಂದ್ರೆ ಕೂಡಲೇ ಇಲ್ಲ ನಾನು ಇದು ಮಾಡಿದೆ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಕರ್ಮ ಬಂಧನಕ್ಕೆ ಕಾರಣ ಅಂತ ಹೇಳ್ತಾರೆ. ಯಾವಾಗ ನಾವು ಆ ಒಂದು ಕಾರ್ಯ ಅನ್ನುವಂಥದ್ದು ಅಜ್ಞಾನದಲ್ಲಿ ಇದು ನಾ ಮಾಡಿದ್ದು ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾರನ್ನಾದ್ರೂ ಜೈಲಿಗೆ ಕರ್ಕೊಂಡು ಹೋದಾಗ ಅವರನ್ನ ಒಂದು ಜಡ್ಜ್ ಮುಂದೆ ನಿಲ್ಲಿಸಿದಾಗ ಈ ಕೊಲೆ ಯಾರು ಮಾಡಿದ್ದು ಅಂತಂದ್ರೆ ನಾನ್ ಮಾಡಿದ್ದು ಅಂತ ಮಾಡಿದನೋ ಮಾಡಿಲ್ವೋ, ನಾ ಮಾಡಿದ್ದು ಅಂತ ಹೇಳಿದ ಕೂಡಲೇ ಅವನಿಗೆ ಶಿಕ್ಷೆ ಆಗುತ್ತೆ. ಹಾಗೆ ನಾವು ಕೂಡ ಯಾವಾಗ ಅದನ್ನ ನಾನು ಮಾಡಿದ್ದು ಅನ್ನೋಂತಹ ಮನಸ್ಥಿತಿಗೆ ಬರ್ತೀವಿ, ಆಗ್ಲೇ ಕರ್ಮ ಬಂಧನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ನಾನ್ ಮಾಡಿದ್ದು ಅಂತ ನಾನು ಯಾವಾಗ ಅನ್ಕೋತೀನಿ, ಅದನ್ನ ಒಂದು ಕಾರ್ಯದ ಜೊತೆ ನನ್ನನ್ನ ನಾನು ಕಾಣ್ತೀನಿ, ಆಗ ಆ ಒಂದು ಕರ್ಮದ ಒಂದು ಪ್ರತಿಕ್ರಿಯೆಗಳು ನನಗೆ ಸಿಗ್ತಾ ಹೋಗುತ್ತೆ. ಆದ್ರೆ ವಾಸ್ತವದಲ್ಲಿ ಯಾವ ಕೆಲಸನೂ ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಪ್ರಕೃತಿ ಮಾತ್ರನೇ ಮಾಡ್ತಿರುವಂತದ್ದು. ಯಾರು ಜ್ಞಾನಿಯಾಗಿದ್ದಾನೆ ಅವನೇನ್ ಮಾಡ್ತಾನೆ, ನಡೀತಿರುವಂತಹದ್ದು ಅಂದ್ರೆ ಅವನ ಜೀವನದಲ್ಲಿ ಪ್ರತಿಯೊಂದು ಕೂಡ ಪ್ರಕೃತಿಯ ಪ್ರಭಾವದಿಂದ ಆಗ್ತಿದೆ ಅಂತ ಹೇಳಿ ಅವನು ನಿರ್ಲಿಪ್ತನಾಗಿರ್ತಾನೆ. ಅಂದ್ರೆ ಅವನು ಅಲ್ಲಿ ಆಗುವಂತಹ ಕರ್ಮದ ಪ್ರತಿಕ್ರಿಯೆಗಳಿಂದ ಬರುವಂತಹ ಸುಖ ದುಃಖಗಳಿಗೆ ಅವನು ಯಾವುದೇ ರೀತಿ ವಿಚಲಿತನಾಗೋದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನ ಮಾರ್ಗದರ್ಶನದಲ್ಲಿ ಐಹಿಕ ಪ್ರಕೃತಿಯು ದೇಹವನ್ನು ಮಾಡುತ್ತದೆ. ದೇಹಕ್ಕೆ ಸಂಬಂಧಿಸಿದ ಆಗುವ ಕರ್ಮಗಳನ್ನು ಪರಮಾತ್ಮನು ಮಾಡುವುದಿಲ್ಲ. ಸುಖಕ್ಕಾಗಲಿ ದುಃಖಕ್ಕಾಗಲಿ ಮನುಷ್ಯನು ಮಾಡುತ್ತಾನೆಂದು ನಾವು ಭಾವಿಸಬಹುದಾದದ್ದನ್ನೆಲ್ಲ ಮನುಷ್ಯನು ತನ್ನ ದೇಹದ ಸ್ವರೂಪದಿಂದಲೇ ಮಾಡಲೇಬೇಕಾಗುತ್ತದೆ. ಆದರೆ ಆತ್ಮನು ದೇಹದ ಕಾರ್ಯಗಳಿಂದ ಹೊರಗಿದ್ದಾನೆ. ಮನುಷ್ಯನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಈಗ ಈ ದೇಹ ಬಂದಿದೆ. ಬಯಕೆಗಳು ಪೂರೈಸಿಕೊಳ್ಳಲು ಮನುಷ್ಯನಿಗೆ ಈ ದೇಹವನ್ನು ಕೊಟ್ಟಿದೆ. ಅದಕ್ಕೆ ಅನುಗುಣವಾಗಿ ಅವನು ಕರ್ಮಗಳನ್ನು ಮಾಡುತ್ತಾನೆ. ವಾಸ್ತವವಾಗಿ ಹೇಳುವುದಾದರೆ ದೇಹ ಒಂದು ಯಂತ್ರ. ಬಯಕೆಗಳ ತೃಪ್ತಿಗಾಗಿ ಪರಮಪ್ರಭುವು ಇದನ್ನು ರೂಪಿಸಿದ್ದಾನೆ.
ಬಯಕೆಗಳಿಂದ ಮನುಷ್ಯನನ್ನು ಕಷ್ಟಪಡುವ ಅಥವಾ ಸುಖ ಪಡುವ ಪರಿಸ್ಥಿತಿಗಳಲ್ಲಿ ಇಡಲಾಗುತ್ತದೆ. ಜೀವಿಯು ಈ ದಿವ್ಯ ದರ್ಶನವನ್ನು ಬೆಳೆಸಿಕೊಂಡರೆ ಅದು ಅವನನ್ನು ದೇಹದ ಕರ್ಮಗಳಿಂದ ಬೇರೆ ಮಾಡುತ್ತದೆ. ಇಂತಹ ದರ್ಶನವಿರುವವನು ವಾಸ್ತವವಾಗಿ ದ್ರಾಷ್ಟಾರರು, ಅಂದ್ರೆ ನೋಡ್ತಾ ಇರುವಂತವ್ನು, ನಿಜವಾಗ್ಲೂ ಕೂಡ ತಿಳ್ಕೊಂಡಂತವ್ನು ಯಾರು ಅಂತಂದ್ರೆ ತನ್ನ ಮತ್ತೆ ಆ ಒಂದು ಐಹಿಕ ಆ ಬಯಕೆಗಳು ಏನಿದೆ, ಆ ಬಯಕೆಗಳು ನನ್ನನ್ನ ಈ ಒಂದು ಬೇರೆ ಬೇರೆ ದೇಹಗಳನ್ನ ಸಿಗೋದಕ್ಕೆ ಕಾರಣ ಆಗ್ತಾ ಇದೆ. ಆ ಒಂದು ದೇಹದ ಮೂಲಕ ನಾನು ನನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಆ ಒಂದು ಇದರಲ್ಲಿ ಮುಂದುವರಿತಾ ನಾನು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇದ್ದೀನಿ ಅನ್ನುವಂಥದ್ದಲ್ಲಿ ತಿಳಿದವನು ಜ್ಞಾನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 31. ಯದಾ ಭೂತ ಪೃಥಗ್ ಭಾವಂ ಏಕಸ್ಥಂ ಅನುಪಶ್ಯತಿ ತಥಾ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ವಿವೇಚನೆಯುಳ್ಳ ಮನುಷ್ಯನು ಬೇರೆ ಬೇರೆ ಐಹಿಕ ದೇಹ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದನ್ನು ಬಿಟ್ಟಾಗ ಮತ್ತು ಎಲ್ಲೆಲ್ಲೂ ಜೀವಿಗಳು ಹೇಗೆ ವಿಸ್ತಾರ ಹೊಂದುತ್ತಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನು ತಲುಪುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ವಿವೇಚನೆಯುಳ್ಳ ಮನುಷ್ಯನು ಅಂದ್ರೆ ಯಾರು ಜ್ಞಾನಿ ಇದ್ದಾನೆ, ಅವನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದನ್ನು ಬಿಟ್ಟಾಗ, ಅಂದ್ರೆ ನಾವು ಮಾಡ್ತಾ ಇರುವಂತಹ ಬೇರೆ ಬೇರೆ ಕೆಲಸಗಳು ಅದರ ಪ್ರತಿಕ್ರಿಯೆಗಳಾಗಿ ನಮ್ಗೆ ಬೇರೆ ಬೇರೆ ದೇಹಗಳು ಬೇರೆ ಬೇರೆ ಯೋನಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ನಾವು ಬರ್ತಾ ಇದ್ದೀವಿ. ಇದನ್ನ ಅವನು ಅಂದ್ರೆ ಜೀವಿಗಳು ಹೇಗೆ ವಿಸ್ತಾರ ಹೊಂದುತ್ತಾ ಇದ್ದಾರೆ ಅಂದ್ರೆ ಅವನು ಬೇರೆ ಬೇರೆ ಈ ಯೋನಿಗಳಲ್ಲಿ ಅವನು ಹೇಗೆ ಜನ್ಮವನ್ನ ಪಡಿತಾ ಇದ್ದಾನೆ ಎನ್ನುವುದನ್ನು ನೋಡಿದಾಗ ಅವನು ಬ್ರಹ್ಮನ್ ಪರಿಕಲ್ಪನೆಗೆ ಬರ್ತಾ ಇದ್ದಾನೆ. ಬ್ರಹ್ಮನ್ ಪರಿಕಲ್ಪನೆ ಅಂತಂದ್ರೆ ಈ ಒಂದು ದುಃಖ ಏನು ನಮ್ಗೆ ಈ ಒಂದು ಬೇರೆ ಬೇರೆ ದೇಹಗಳಲ್ಲಿ ನಾವು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇದೀವಿ, ಆ ಒಂದು ಕಷ್ಟ ಸುಖಗಳು ಬರ್ತಾ ಇರುವಂತದ್ದು ಈ ಒಂದು ಇಚ್ಛೆ, ಆಸೆ, ಬಯಕೆ, ನಮ್ಮ ಬಯಕೆ ಅನ್ನುವಂತಹ ಒಂದು ಕಾರಣದಿಂದ. ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ, ಈ ದುಃಖದಲ್ಲಿ ನಾವು ಸಿಲುಕಿರೋದಕ್ಕೆ ನನ್ನ ಆಸೆಗಳು ಕಾರಣ ಅಂತಂದಾಗ ನಮಗೆ ಈ ಒಂದು ಇಂದ್ರಿಯ ಭೋಗದ ಇಚ್ಛೆಗಳೇನಿದೆ ಅದರ ಮೇಲೆ ನಮಗೆ ವೈರಾಗ್ಯ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ನಾವು ಭಗವಂತರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಹೊರತುಪಡಿಸಿ ನಮ್ಮ ಒಂದು ಐಹಿಕ ಇಂದ್ರಿಯ ಭೋಗದ ಕಾರ್ಯಗಳನ್ನ ಮಾಡೋದನ್ನ ನಿಲ್ಲಿಸ್ತೀವಿ. ಆಗ ನಾವು ಈ ಒಂದು ಬ್ರಹ್ಮನ್ ಪರಿಕಲ್ಪನೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಜೀವಿಗಳ ಬೇರೆ ಬೇರೆ ದೇಹಗಳು ಜೀವಾತ್ಮನ ಬೇರೆ ಬೇರೆ ಬಯಕೆಗಳ ಕಾರಣದಿಂದ ಆದವು. ದೇಹಗಳು ಆತ್ಮಕ್ಕೆ ಸೇರಿದವಲ್ಲ. ಇದನ್ನು ಮನುಷ್ಯರು ನೋಡಲು ಸಾಧ್ಯವಾದಾಗ ಅವನು ನಿಜವಾಗಿ ನೋಡುತ್ತಾನೆ. ಬದುಕಿನ ಪರಿಕಲ್ಪನೆಯಲ್ಲಿ ಒಬ್ಬನು ದೇವತೆಯಾಗಿ ಮತ್ತೊಬ್ಬನು ಮನುಷ್ಯನಾಗಿ, ನಾಯಿ, ಬೆಕ್ಕು ಇತ್ಯಾದಿಯಾಗಿ ನಮಗೆ ಕಾಣುತ್ತಾರೆ. ಇದು ಐಹಿಕ ದೃಷ್ಟಿ, ವಾಸ್ತವ ದೃಷ್ಟಿಯಲ್ಲ. ಈ ಐಹಿಕ ಭಿನ್ನತೆಗೆ ಬದುಕಿನ ಐಹಿಕ ಪರಿಕಲ್ಪನೆಯೇ ಕಾರಣ. ಐಹಿಕ ದೇಹವು ನಾಶವಾದ ಅನಂತರ ಜೀವಾತ್ಮ ಒಂದೇ. ಐಹಿಕ ಪ್ರಕೃತಿಯ ಸಂಪರ್ಕದಿಂದಾಗಿ ಜೀವಾತ್ಮನಿಗೆ ಬೇರೆ ಬೇರೆ ದೇಹಗಳು ಬರುತ್ತವೆ. ಮನುಷ್ಯನಿಗೆ ಇದನ್ನು ಕಾಣಲು ಸಾಧ್ಯವಾದಾಗ ಅವನು ದಿವ್ಯ ದರ್ಶನವನ್ನು ಪಡೆಯುತ್ತಾನೆ. ಹೀಗೆ ಮಾನವ, ಪ್ರಾಣಿ, ಮೇಲಾದದ್ದು, ಕೀಳಾದದ್ದು ಇತ್ಯಾದಿ ಭಿನ್ನತೆಯ ಭಾವಗಳಿಂದ ಮುಕ್ತನಾಗಿ ಮನುಷ್ಯನು ಪ್ರಜ್ಞೆಯಲ್ಲಿ ಪರಿಶುದ್ಧನಾಗುತ್ತಾನೆ. ಅವನು ತನ್ನ ದಿವ್ಯ ಅಸ್ತಿತ್ವದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಆಗ ಅವನಿಗೆ ಎಲ್ಲವೂ ಹೇಗೆ ಕಾಣುತ್ತದೆ ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ. ಅಂದ್ರೆ ಈ ಒಂದು ದೇಹಗಳು ಮತ್ತೆ ಬೇರೆ ಬೇರೆ ಜನ್ಮಗಳು ಏನಾಗ್ತಾ ಇದೆ ಅದೆಲ್ಲವೂ ಕೂಡ ನಮ್ಮ ಒಂದು ಇಚ್ಛೆಗೆ ಅನುಗುಣವಾಗಿ ಮತ್ತೆ ನಮ್ಮ ಒಂದು ಕರ್ಮದ ಫಲವಾಗಿ ಆಗ್ತಿರುವಂಥದ್ದು. ಅಂದ್ರೆ ಕೆಲವೊಂದು ಸಲ ಉನ್ನತವಾದಂತಹ ದೇಹ, ದೇವತೆಯ ದೇಹ ಸಿಗ್ಬೋದು, ಇಲ್ಲ ಅಂತಂದ್ರೆ ಒಂದು ನಾಯಿ ಬೆಕ್ಕಿನ ದೇಹ ಕೂಡ ಸಿಗ್ಬೋದು. ಇದೆಲ್ಲವೂ ಕೂಡ ಆಗ್ತಾ ಇದೆ. ಆದ್ರೆ ಜೀವಾತ್ಮ ಒಬ್ಬನೇ. ನೀನ್ ದೇವತೆ ಆದಾಗ್ಲೂ ಕೂಡ ಅದೇ ಜೀವಾತ್ಮ, ನೀನೊಂದು ನಾಯಿ ಬೆಕ್ಕು ಅಥವಾ ಹುಡುವಾದಾಗ್ಲೂ ಕೂಡ ಅದೇ ಜೀವಾತ್ಮನೇ. ಆದ್ರೆ ಬೇರೆ ಬೇರೆ ದೇಹಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಬಯಕೆ ಮತ್ತೆ ಕರ್ಮದ ಫಲವಾಗಿ. ಶ್ಲೋಕ 32. ಅನಾದಿತ್ವಾತ್ ನಿರ್ಗುಣಾತ್ವಾತ್ ಪರಮ ಆತ್ಮ ಆಯಂ ಅವ್ಯಯಃ ಶರೀರಸ್ಥ ಅಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನ, ಅವಿನಾಶಿಯಾದ ಆತ್ಮವು ದಿವ್ಯವಾದದ್ದು, ನಿತ್ಯವಾದದ್ದು ಮತ್ತು ಗುಣಗಳನ್ನು ಮೀರಿದ್ದು. ಶಾಶ್ವತವಾದ ನೋಟವಿರುವವನು ಇದನ್ನು ಕಾಣಬಲ್ಲರು. ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮವು ಏನನ್ನೂ ಮಾಡುವುದಿಲ್ಲ ಮತ್ತೆ ಲಿಪ್ತವಾಗುವುದಿಲ್ಲ.
ಇದರಲ್ಲಿ ಆತ್ಮದ ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ. ಆತ್ಮ ಅಂದ್ರೆ ಹೇಗಿರುತ್ತೆ ಅಂದ್ರೆ ಅದು ದಿವ್ಯವಾದದ್ದು ಅಂದ್ರೆ ನಾವು ಕೂಡ ಸಚ್ಚಿದಾನಂದ ಸ್ವರೂಪ, ಆತ್ಮದ ಸ್ವರೂಪದಲ್ಲಿ ನಾವು ಕೂಡ ಶಾಶ್ವತವಾದ ಪೂರ್ಣ ಜ್ಞಾನ, ಪೂರ್ಣ ಆನಂದವನ್ನ ಹೊಂದಿದ್ದವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವವರೆಗೂ. ಆದ್ರೆ ಇಲ್ಲಿಗೆ ಬಂದ ಕೂಡಲೇ ಈ ಒಂದು ಭೌತಿಕ ಒಂದು ಪ್ರಕೃತಿಯ ಒಂದು ಮಾಯೆಗೆ ಸಿಲುಕಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೇವೆ. ಮತ್ತೆ ನಾವು ಕೂಡ ನಿತ್ಯ ಶಾಶ್ವತವಾದಂತವ್ರು, ಮತ್ತೆ ಗುಣಗಳನ್ನು ಮೀರಿದವರು. ನಮಗೂ ಕೂಡ ಈ ಒಂದು 3 ಗುಣಗಳ ಒಂದು ಲೇಪ ಅನ್ನುವಂಥದ್ದು ಈ ಭೌತಿಕ ಜಗತ್ತಿಗೆ ಬಂದ ಮೇಲೆ ಸಿಕ್ಕಿದ್ದು. ಶಾಶ್ವತವಾದ ನೋಟ ಇರುವವನು ಅಂದ್ರೆ ಯಾರಿಗೆ ಈ ಒಂದು ಎಲ್ಲಾ ವಿಚಾರಗಳು ಜ್ಞಾನವನ್ನ ಪಡೆದಿದ್ದಾನೆ ಅಂತವರು ಐಹಿಕ ದೇಹದ ಸಂಪರ್ಕ ಇದ್ರೂ ಕೂಡ ಆತ್ಮ ಏನನ್ನು ಮಾಡೋದಿಲ್ಲ ಅನ್ನೋದನ್ನ, ನಿರ್ಲಿಪ್ತ ಅನ್ನೋದನ್ನ ಹೇಗೆ ಕಾಣ್ತಾನೆ ಅನ್ನುವಂಥದ್ದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ದೇಹವು ಜನ್ಮ ತಾಳುವುದರಿಂದ ಜೀವಿಯು ಜನ್ಮ ತಾಳಿದಂತೆ ಕಾಣುತ್ತದೆ. ಅಂದ್ರೆ ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ಒಂದು ಚಂದ್ರ ಅವನು ಆಕಾಶದಲ್ಲಿ ಅವನು ಸ್ಥಿತನಾಗಿದ್ದಾನೆ, ಅಂದ್ರೆ ಅವನು ಅಲುಗಾಡದೆ ಒಂದು ಜಾಗದಲ್ಲಿ ಇದ್ದಾನೆ. ಆದ್ರೆ ಅವನ ಒಂದು ಬಿಂಬವನ್ನ ನಾವು ನೀರಿನಲ್ಲಿ ನೋಡಿದಾಗ, ನೀರಿನ ಅಲೆಗಳು ಅಲುಗಾಡಿದಾಗ ಅಲ್ಲಿ ಚಂದ್ರ ಅಲುಗಾಡಿದ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಒಂದು ಸ್ವರೂಪ ಅನ್ನುವಂಥದ್ದು ಸಚ್ಚಿದಾನಂದ ಸ್ವರೂಪ. ಆದ್ರೆ ಯಾವಾಗ ಈ ಭೌತಿಕ ಜಗತ್ತಿಗೆ ಬಂದು ದೇಹಗಳನ್ನ ಪಡೆಯಕ್ಕೆ ಅದು ಶುರು ಮಾಡುತ್ತೆ, ಆಗ ನಾವೇನ್ ಅನ್ಕೋತೀವಿ, ಈ ಒಂದು ಜೀವಾತ್ಮಕ್ಕೆ ಹುಟ್ಟು ಸಾವು ಅನ್ನುವಂಥದ್ದು ಇದೆ ಅಂತ ಅನ್ಕೋತೀವಿ. ಆದ್ರೆ ವಾಸ್ತವದಲ್ಲಿ ಆತ್ಮಕ್ಕೆ ಹುಟ್ಟು ಸಾವು ಅನ್ನುವಂಥದ್ದು ಇಲ್ಲ, ಅದು ಇರುವಂತದ್ದು ದೇಹಕ್ಕೆ ಮಾತ್ರ. ಆದ್ರೆ ನಾವು ಅದನ್ನ ಭ್ರಮೆಯಿಂದ ಆ ರೀತಿ ಅನ್ಕೋತೀವಿ. ಅಂದ್ರೆ ನಾವು ಯಾವ ಒಂದು ಅಸ್ತಿತ್ವದಲ್ಲಿ ಅದನ್ನ ಕಾಣ್ತಾ ಇದೀವಿ, ಆ ರೂಪದಲ್ಲಿ ಅದು ಆ ರೀತಿ ಅನಿಸ್ತಿದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಕೂಡ ಅಂದ್ರೆ ಆತ್ಮ ಅನ್ನುವಂಥದ್ದು ಸಚ್ಚಿದಾನಂದ ಸ್ವರೂಪನೇ ಆಗಿದೆ. ಐಹಿಕ ದೇಹವು ಜನ್ಮ ತಾಳುವುದರಿಂದ ಜೀವಿಯು ಜನ್ಮ ತಾಳಿದಂತೆ ಕಾಣುತ್ತದೆ. ಆದ್ರೆ ವಾಸ್ತವವಾಗಿ ಜೀವಾತ್ಮನು ನಿತ್ಯನು, ಅಂದ್ರೆ ಆತ್ಮ ಅದು ಶಾಶ್ವತವಾದದ್ದು. ಆದ್ರೆ ಅದು ಐಹಿಕ ಒಂದು ದೇಹವನ್ನು ಪಡೆದಾಗ ಮಾತ್ರ ಅದಕ್ಕೆ ಹುಟ್ಟು ಸಾವು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮ್ಮ ಒಂದು ಅನುಭವ. ಅಂದ್ರೆ ನಾವಾಗಂತ ತಿಳ್ಕೋತೀವಿ ಅಷ್ಟೇ. ಆದ್ರೆ ಐಹಿಕ ದೇಹದಲ್ಲಿ ಇದ್ದರೂ ಅವನು ದಿವ್ಯನಾದವನು ಮತ್ತು ನಿತ್ಯನಾದವನು. ಆದುದರಿಂದ ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಸ್ವಭಾವತಃ ಅವನು ಆನಂದಮಯನು. ಆತನು ಯಾವುದೇ ಐಹಿಕ ಕರ್ಮಗಳಲ್ಲಿ ತೊಡಗುವುದಿಲ್ಲ. ಆದುದರಿಂದ ಆತನಿಗೆ ಐಹಿಕ ದೇಹಗಳ ಸಂಪರ್ಕವಾದ್ದರಿಂದ ಅವನು ಮಾಡುವ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ. ಅಂದ್ರೆ ವಾಸ್ತವದಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾ ಇದೆ ಅದನ್ನ ಆತ್ಮ ಮಾಡ್ತಿರುವಂತದ್ದು ಅಲ್ಲ, ಆ ಪ್ರಕೃತಿ ಅವನ ಕೈಯಲ್ಲಿ ಮಾಡಿಸ್ತಿರುವಂತದ್ದು. ಆ ಕಾರಣದಿಂದ ಆ ಒಂದು ಕರ್ಮ ಬಂಧನ ಅನ್ನುವಂಥದ್ದು ಆತ್ಮನಿಗೆ ಇಲ್ಲ. ಆದ್ರೂ ಕೂಡ ಅವನು ತನ್ನನ್ನ ತಾನು ಅದರ ಜೊತೆ ಏನಂತ ಹೇಳ್ತಾರೆ, ಅದ್ರ ಜೊತೆ ಅವನು ಜೋಡಿಸ್ಕೊಂಡಾಗ ಮಾತ್ರ. ಆದ್ರೆ ಈಗ ಯಾವ ರೀತಿ ಅಂತಂದ್ರೆ, ಈ ಒಂದು ದೇಹವನ್ನ ಬಿಟ್ಟು ಆತ್ಮ ಹೋಗುವಾಗ ಅಂದ್ರೆ ಸಾವಿನ ಸಂದರ್ಭದಲ್ಲಿ ಅನೇಕ ಜನ ಅನೇಕ ರೀತಿಯಲ್ಲಿ ಸಾಯ್ತಾರೆ ನಾವು ನೋಡ್ತೀವಿ. ಯಾರು ಈ ಭಕ್ತರಿರ್ತಾರೆ ಅವರು ಆನಂದವಾಗಿ ಹೋಗ್ತಾರೆ. ಅಂದ್ರೆ ಈ ಒಂದು ಪರೀಕ್ಷಿತ ಮಹಾರಾಜನಿಗೆ ಹಾವು ಕಚ್ಚಿ ಅವನು 7 ದಿನದಲ್ಲಿ ಸಾಯ್ಬೇಕು ಅಂತ ಇರುತ್ತೆ. ಆದ್ರೆ ಆ 7 ದಿನ ಮುಗಿದು ಆ ಒಂದು ತಕ್ಷಕ ಹಾವು ಬಂದು ಅವನನ್ನ ಕಡಿಯೋದಕ್ಕೆ ಮುಂಚೆ ಅವರು ಆನಂದವಾಗಿ ಧಾಮಕ್ಕೆ ಹೊರಟೋಗ್ತಾನೆ. ಆದ್ರೆ ಯಾರು ಅಭಕ್ತರಿರ್ತಾರೆ ಅದೇ ಸಾವು ಅವ್ರಿಗೆ ತುಂಬಾ ಕಷ್ಟವನ್ನ ಕೊಡುತ್ತೆ. ಕಾರಣ ಇಷ್ಟೇ, ಅಲ್ಲಿ ಪರೀಕ್ಷಿತ ಮಹಾರಾಜನಿರ್ಬೋದು, ಬೇರೆ ಇನ್ಯಾರದೇ ದೇಹತ್ಯಾಗ ಇರ್ಬೋದು, ಅವ್ರಿಗೆ ನೋವು ಅನ್ನೋಂಥದ್ದು ಅವರ ಒಂದು ಮನಸ್ಥಿತಿಯ ಮೇಲೆ ಆಧಾರಿತ ಆಗಿರುತ್ತೆ. ಅಂದ್ರೆ ಅವರು ಎಷ್ಟು ಆ ಒಂದು ದೇಹಕ್ಕೆ ಅಂಟುಕೊಳ್ತಾರೆ ಅಷ್ಟು ನೋವು ಜಾಸ್ತಿ ಆಗುತ್ತೆ. ಎಷ್ಟು ಅವರು ಆ ದೇಹಕ್ಕೆ ಅಂಟ್ಕೊಳ್ಳೋದಿಲ್ಲ ಅಷ್ಟು ಅವರು ಸಂತೋಷವಾಗಿ ಅದನ್ನ ಬಿಟ್ಟು ಹೋಗ್ತಾರೆ. ಹಾಗೆ ನೋವು ಅನ್ನುವಂಥದ್ದು ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಅದಕ್ಕೆ ನಾವು ಎಷ್ಟು ಅಂಟ್ಕೋತಾ ಹೋಗ್ತೀವಿ ಅಷ್ಟು ನಮ್ಗೆ ಅಲ್ಲಿ ದುಃಖ ಅನ್ನುವಂಥದ್ದು ಇರುತ್ತೆ. ಎಷ್ಟು ನಾವು ಅದರಿಂದ ದೂರ ಇರ್ತೀವಿ ಅಷ್ಟು ನಮಗೆ ಅಲ್ಲಿ ದುಃಖ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಅಂದ್ರೆ ಈಗ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನಂತ ಹೇಳ್ತಾರೆ ಅಂದ್ರೆ, ಅವನಿಗೆ ಒಂದು 4 ಮನೆ ಇದೆ, ಅದರಲ್ಲಿ ಒಂದು ಮನೆ ಬೆಂಕಿ ಹತ್ತಿದೆ ಅಂತ. ಆಗ ಅವನು ಅಳ್ತಾನೆ, ಜೋರಾಗಿ ಕೂಗಾಡ್ತಾನೆ, ಅಯ್ಯೋ ನನಗೆ ಇಷ್ಟೊಂದು ನಷ್ಟ ಆಯ್ತು ಅಂತ ದುಃಖ ಪಡ್ತಾನೆ. ಕೂಡಲೇ ಅವನ ಮಗ ಬಂದು ಹೇಳ್ತಾನೆ, ಹೋದ್ವಾರ ತಾನೇ ಈ ಒಂದು ಮನೇನ ನಾವು ಬೇರೆಯೊಬ್ಬರಿಗೆ ಮಾರಿಬಿಟ್ಟಿದ್ದಾಯ್ತು, ಪತ್ರ ಎಲ್ಲ ಸೈನ್ ಆಗಿದೆ, ಈಗ ಅದು ನಮ್ಮದಲ್ಲ ಅಂತ ಹೇಳಿದ ಕೂಡಲೇ ಅವನ ದುಃಖ ಕಡಿಮೆ ಆಗೋಗುತ್ತೆ. ಅಂದ್ರೆ ಅದು ನನ್ನದು ಅಂತ ಅನ್ಕೊಂಡಾಗ್ಲೇ ಅಲ್ಲಿ ನನಗೆ ದುಃಖ. ಅದು ನನ್ನದಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಲ್ಲಿ ನಿಜವಾಗ್ಲೂ ಇನ್ನೂ ಬೆಂಕಿ ಉರಿತಾ ಇದೆ, ಆ ಮನೆ ಸುಡ್ತಾನೆ ಇದೆ, ಆದ್ರೆ ಅವನಿಗೆ ದುಃಖ ಕಡಿಮೆ ಆಗೋಯ್ತು. ಹಾಗೆ ನಾವು ಯಾವಾಗ ಈ ದೇಹ ಭಾವನೆಯಲ್ಲಿ ಇರ್ತೀವಿ ಅಷ್ಟು ಸಮಯ ನಮಗೆ ಆ ದೇಹದಲ್ಲಿ ಆಗುವಂತಹ ಆಗುಗಳಿಗೆ ನಾವು ವಿಚಲಿತರಾಗ್ತೀವಿ. ಈ ದೇಹ ಅನ್ನುವಂಥದ್ದು ಸದಾ ಉಡುಪಿದ್ದ ಹಾಗೆ, ಇವತ್ತಿದೆ ನಾಳೆ ಬದಲಾವಣೆ ಆಗುತ್ತೆ, ಇನ್ನೊಂದು ಬರುತ್ತೆ ಅನ್ನುವಂಥದ್ದು ಈ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ. ಯಾವಾಗ ಈ ದೇಹ ನಾನಲ್ಲ ಅನ್ನುವಂತಹ ಮಾತನ್ನ ನಾವು ಬಾಯಿಯಾರ 1000 ಸತಿ ಹೇಳ್ಬೋದು, ಆದ್ರೆ ಅದನ್ನ ನಿಜವಾಗ್ಲೂ ಸಾಕ್ಷಾತ್ಕರಿಸ್ಕೊಳ್ಳುವಂಥದ್ದು
ಅಷ್ಟು ಸುಲಭ ಇಲ್ಲ. ಅದನ್ನು ಸಾಕ್ಷಾತ್ಕರಿಸಿಕೊಂಡಂತ ವ್ಯಕ್ತಿಗಳಿಗೆ ಆ ದುಃಖ ಅನ್ನುವಂಥದ್ದು ಇರೋದಿಲ್ಲ, ಬಂಧನ ಅನ್ನುವಂಥದ್ದು ಇರೋದಿಲ್ಲ. ಶ್ಲೋಕ 33. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತ ದೇಹೇ ತಥಾ ಆತ್ಮ ಉಪಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಹರೇ ಕೃಷ್ಣ ಪ್ರಭುಪಾದರಿಂದ ಮಾತಾಜಿ. ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಆಕಾಶ ಎಲ್ಲೆಲ್ಲೂ ಇದೆ, ಆದ್ರೆ ಅಲ್ಲಿ ಅದು ಈ ಆಕಾಶದ ಒಳಗಡೆ ಏನೆಲ್ಲ ಇದೆ, ಆಕಾಶ ಅನ್ನುವಂಥದ್ದು ಈ ಒಂದು ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳಿಗೆ ಅದು ಒಂದು ಅವಕಾಶವನ್ನ, ಜಾಗವನ್ನ ಕಲ್ಪಿಸಿಕೊಡ್ತಾ ಇದೆ. ಅದರಲ್ಲಿ ಇಷ್ಟೆಲ್ಲ ಆ ಅಂಶಗಳು, ವಿಚಾರಗಳು ಅಲ್ಲಿ ಇದ್ರೂ ಕೂಡ ಆಕಾಶ ಯಾವತ್ತೂ ಕೂಡ ಅದ್ರ ಜೊತೆ ಬೆರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿಗೆ ಬ್ರಹ್ಮನ್ ದೃಷ್ಟಿ ಇದೆ, ಅಂದ್ರೆ ಈ ಒಂದು ಆತ್ಮದ ಒಂದು ದೃಷ್ಟಿ ಇದೆ, ನಾನು ದೇಹ ಅಲ್ಲ ಆತ್ಮ ಅನ್ನುವಂಥದ್ದನ್ನ ತಿಳಿದಿದ್ದಾನೆ ಅಂತವನು ಆ ದೇಹದಲ್ಲಿ ಇದ್ದಾಗ್ಲೂ ಕೂಡ ಆ ಒಂದು ದೇಹದ ಜೊತೆಯಲ್ಲಿ ಅವನು ಬೆರೆಯೋದಿಲ್ಲ, ಅಂದ್ರೆ ಆ ದೇಹದಲ್ಲಿ ಆಗುವಂತಹ ವಿಷಯಗಳಿಗೆ ಅವನು ವಿಚಲಿತನಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಭುಪಾದರಿಗೆ ಜಯವಾಗಲಿ. ವಾಯು, ನೀರು, ಮಣ್ಣು, ಹೊಲಸು ಮತ್ತು ಬೇರೇನೇ ಇರಲಿ ಅದನ್ನು ವಾಯುವು, ನೀರು, ಮಣ್ಣು, ಹೊಲಸು ಬೇರೇನೇ ಇರಲಿ ಅದನ್ನು ಪ್ರವೇಶಿಸುತ್ತದೆ. ಅಂದ್ರೆ ಗಾಳಿ ನೀರಿನಲ್ಲಿ, ಮಣ್ಣಿನಲ್ಲಿ ಒಂದು ಹೊಲಸಿರ್ಬೋದು ಅಥವಾ ಇನ್ನೇನೇ ಇರಲಿ, ಅದರ ಮೇಲೆ ಅದು ಗಾಳಿ ಬೀಸುತ್ತೆ, ಆದ್ರೂ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಅಂದ್ರೆ ಅದರ ಮೇಲೆ, ಅದರ ಒಳಗೆ ಹೊರಗೆ ಅದು ಹೋಗಿ ಬಂದ್ರೂ ಕೂಡ ಅದರಲ್ಲಿ ಅದು ಬೆರೆಯೋದಿಲ್ಲ. ಅಂದ್ರೆ ಈಗ ನಾವು ಉಸಿರಾಡ್ತಾ ಇದೀವಿ, ನಮ್ಮ ಒಳಗಡೆ ಕೂಡ ಗಾಳಿ ಬಂದು ಹೋಗ್ತಾ ಇದೆ. ನಮ್ಮ ಒಳಗಡೆ ಗಾಳಿ ಬಂದು ಹೋದ ಮಾತ್ರಕ್ಕೆ ಆ ಗಾಳಿ ನಾವು ಒಳಗಡೆ ಎಳ್ಕೊಂಡಾಗ ಅದು ನನ್ನದು ಅಂತ ಹೇಳಿ ನಾವು ಅದನ್ನ ಹಿಡಿದಿಟ್ಕೊಳಕ್ ಆಗೋದಿಲ್ಲ, ನಾವು ಬಿಡ್ಲೇಬೇಕಾಗುತ್ತೆ ಉಸಿರಾಡುವಾಗ. ಹಾಗೆ ಗಾಳಿ ಅನ್ನುವಂಥದ್ದು ಬೆರೆಯೋದಿಲ್ಲ. ಹಾಗೆ ಜೀವಿಯು ಹಲವಾರು ದೇಹಗಳಲ್ಲಿ ನೆಲೆಸಬೇಕಾದರೂ ಆತರ ಸೂಕ್ಷ್ಮ ಸ್ವಭಾವದಿಂದಾಗಿ ಅವುಗಳಿಂದ ದೂರ ಇರುತ್ತಾನೆ. ಅಂದ್ರೆ ಅವನದ್ದು ಸೂಕ್ಷ್ಮ ಸ್ವಭಾವ ಅಂದ್ರೆ ಆತ್ಮ ಅದು ಸೂಕ್ಷ್ಮ ರೂಪದಲ್ಲಿ ಇರುವಂತದ್ದು, ಸ್ಥೂಲ ಶರೀರ ಅಲ್ಲ, ಅದು ಸೂಕ್ಷ್ಮ ಶರೀರದ ರೂಪದಲ್ಲಿ ಇರುವಂತದ್ದು, ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಅದು ಅಲ್ಲಿ ಇದೆ, ಕಣ್ಣಿಗೆ ಕಾಣ್ತಿಲ್ಲ ಅಂದಿದ್ ಮಾತ್ರಕ್ಕೆ ಅಲ್ಲಿ ದೇಹದಲ್ಲಿ ಆತ್ಮ ಇಲ್ಲ ಅಂತಲ್ಲ. ಈ ಒಂದು ಭೌತಿಕ ವಿಜ್ಞಾನಿಗಳು ಅವ್ರೇನ್ ಮಾಡ್ತಾರೆ, ನಾವು ಕಣ್ಣಿಂದ ಕಂಡದ್ದು ಮಾತ್ರನೇ ಒಪ್ತೀವಿ ಅಂತ ಹೇಳಿ ಆತ್ಮದ ಬಗ್ಗೆ ಅವರು ತಲೆ ಕೆಡಿಸ್ಕೊಡೋದಿಲ್ಲ, ಯಾಕಂದ್ರೆ ಅದು ಯಾವತ್ತೂ ಅವರ ಕಣ್ಣಿಗೆ ಕಾಣಿಸುವಂತದ್ದಲ್ಲ. ಆದ್ರೆ ಅದು ಇದೆ, ಅದು ಇರುವ ಕಾರಣದಿಂದಲೇ ಅಲ್ಲಿ ಒಂದು ಜೀವ ಆ ಚೇತನವನ್ನ ಪಡೆದಿರುವಂತದ್ದು. ಆದುದರಿಂದ ಜೀವಿಯು ಈ ದೇಹದೊಡನೆ ಹೇಗೆ ಸಂಪರ್ಕ ಹೊಂದಿರುತ್ತಾನೆ ಮತ್ತು ಅದು ನಾಶವಾದ ನಂತರ ಹೇಗೆ ಅದರಿಂದ ಹೊರಗೆ ಹೋಗುತ್ತಾನೆ ಎನ್ನುವುದನ್ನು ಐಹಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಯಾವ ವಿಜ್ಞಾನಿಯೂ ಇದನ್ನು ಖಚಿತಪಡಿಸಿಕೊಳ್ಳಲಾರ. ಅಂದ್ರೆ ಇದನ್ನ ಸೂಕ್ಷ್ಮ ರೂಪದಲ್ಲಿ ಅವನು ಆತ್ಮ ಇರುವ ಕಾರಣ ಯಾರು ಈ ಒಂದು ಐಹಿಕ ವಿಜ್ಞಾನಿಗಳಿದ್ದಾರೆ, ಕಣ್ಣಾರೆ ಕಂಡದನ್ನೇ ಒಪ್ತೀವಿ ಅಂತ ಹೇಳ್ತಾರೆ, ಅಂತವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಯಾವ ರೀತಿ ಇದಾನೆ ಅನ್ನುವಂಥದ್ದನ್ನ ನಾವು ಅನುಭವದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈಗ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ, ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂಥದ್ದು ಕೂಡ. ಅಂದ್ರೆ ಮನಸ್ಸನ್ನ ಕೂಡ ಯಾರು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬುದ್ಧಿಯ ಬಗ್ಗೆ ಆಗ್ಲಿ ಅಥವಾ ನಮ್ಮ ಅಹಂಕಾರದ ಬಗ್ಗೆ ಕೂಡ ಹೇಳ್ತಾರೆ. ಅಂದ್ರೆ ಇದು ಮೂರು ಕೂಡ ನಮ್ಗೆ ಕಣ್ಣಿಗೆ ಕಾಣುವಂಥದ್ದಲ್ಲ. ಹಾಗಂದ ಮಾತ್ರಕ್ಕೆ ಅದು ಇಲ್ಲ ಅಂತಾನ? ಹರೇ ಕೃಷ್ಣ. ನಿಮ್ಗೆ ಮನಸ್ಸಿಲ್ಲ ಅಂತಂದ್ರೆ ನೀವು ಒಪ್ಕೋತೀರಾ? ಇದೆ ಅಲ್ವಾ ಮನಸ್ಸು ಎಲ್ಲರಿಗೂ? ಹರೇ ಕೃಷ್ಣ. ನನ್ಗೆ ಇದು ಬೇಕು, ಇದು ಬೇಡ ಅನ್ನುವಂತ ಇಚ್ಛೆಗಳಿದೆ ಅಲ್ವಾ? ಇದೆ ಮಾತಾಜಿ. ಆದ್ರೆ ಅದಕ್ಕೆ ರೂಪ ಇಲ್ಲ, ನಾವು ನೋಡಕ್ ಆಗ್ತಿಲ್ಲ ಅದನ್ನ. ಮನಸ್ಸನ್ನ ಯಾರಾದ್ರೂ ನೋಡಕ್ ಆಗಿದೆಯಾ ಇದುವರೆಗೂ? ಇಲ್ಲ ಮಾತಾಜಿ. ಅದು ಅನುಭವದಿಂದ ಮಾತ್ರ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ಆತ್ಮ ಅನ್ನುವಂಥದ್ದು ಕೂಡ ಅಷ್ಟೇ. ಎಲ್ಲಿ ಒಂದು ಚಟುವಟಿಕೆ ಇದೆ ಒಂದು ದೇಹದಲ್ಲಿ, ಅಲ್ಲಿ ಆತ್ಮದ ಉಪಸ್ಥಿತಿ ಇದೆ. ಅದು ಅನುಭವದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಅದನ್ನ ನಾವು ಕಣ್ಣಾರೆ ನೋಡ್ತೀವಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಅದರ ಒಂದು ಗಾತ್ರ ಕೂಡ ಆ ರೀತಿಯದ್ದಾಗಿದೆ. ಅಂದ್ರೆ ಕೂದಲ ಮೊನೆಯ 10,000 ಭಾಗಗಳನ್ನ ಮಾಡಿದಾಗ ಒಂದು ಭಾಗ ಅದರ ಒಂದು ಗಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 34. ಯಥಾ ಪ್ರಕಾಶಯತೆ ಕೃಷ್ಣಂ ಲೋಕಂ ಇಮಂ ರವಿಹಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಧನ್ಯವಾದ ಮಾತಾಜಿ. ಅಂದ್ರೆ ಈಗ ಹೇಳ್ತಾ ಇದ್ದಾರೆ, ಸೂರ್ಯ ಸೌರಮಂಡಲವನ್ನ, ಅಂದ್ರೆ ಎಷ್ಟೋ ಮೈಲುಗಳು ದೂರದಲ್ಲಿದ್ದಾನೆ ಸೂರ್ಯ, ಆದ್ರೆ ಅವನ ಒಂದು ಬೆಳಕಿನಿಂದ, ಆ ಕಿರಣಗಳ ಮೂಲಕ ಅವನು ಇಡೀ ಸೌರಮಂಡಲವನ್ನ ಹೇಗೆ ಬೆಳಗ್ತಾ ಇದೆ, ಹಾಗೆ
ಅದು ಸಣ್ಣ ಪುಟ್ಟ ಅಂದ್ರೆ 10,000 ಒಂದು ಭಾಗ ಕೂದಲ ಮೊನೆಯಲ್ಲಿ 10,000 ಒಂದು ಭಾಗದಷ್ಟಿರುವಂತಹ ಗಾತ್ರದಲ್ಲಿರುವಂತಹ ಆತ್ಮ ದೇಹದ ಆತ್ಮ ಅಂದ್ರೆ ಹೃದಯದ ಸ್ಥಾನದಲ್ಲಿ ಇದ್ದಾನೆ. ಅಲ್ಲಿದ್ದುಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ, ಇಡೀ ಒಂದು ದೇಹಕ್ಕೆ ಆ ಒಂದು ಚೈತನ್ಯವನ್ನ ಕೊಡ್ತಾ ಇದ್ದಾನೆ. ಆ ಜಾಗದಲ್ಲಿ ಅವನು ಇದ್ದ ಕಾರಣ ಇಡೀ ದೇಹ ಅನ್ನುವಂಥದ್ದು ಅದು ಆ ಒಂದು ಪ್ರಜ್ಞೆಯಿಂದ ಅದು ಬೆಳಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಹದ ಯಾವುದೇ ಭಾಗವನ್ನ ಮುಟ್ಟಿದಾಗ ನಮ್ಗೆ ಕೂಡಲೇ ಯಾರೋ ನಮ್ಮನ್ನ ಮುಟ್ಟುತ್ತಾ ಇದ್ದಾರೆ, ಇದು ಬಿಸಿ, ಇದು ತಣ್ಣಗಿದೆ, ಮತ್ತೆ ಇದು ಹಿತಕರವಾಗಿದೆ, ಇದು ನನಗೆ ಇಷ್ಟ ಇದೆ, ಇದೆಲ್ಲವೂ ನಮ್ಗೆ ಗೊತ್ತಾಗ್ತಾ ಇರೋದು ಹೇಗೆ ಅಂತಂದ್ರೆ ಒಂದು ಆತ್ಮದ ಉಪಸ್ಥಿತಿಯಿಂದ. ಯಾವಾಗ ಆತ್ಮ ಅನ್ನುವಂಥದ್ದು, ಅಷ್ಟು ಪುಟ್ಟ ಆತ್ಮ ಅನ್ನುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂತಹ ಆತ್ಮ ಅನ್ನುವಂಥದ್ದು ಅಲ್ಲಿಂದ ಅದು ಆ ದೇಹದಿಂದ ಹೊರಗಡೆ ಹೊರಟೋಯ್ತು, ಆ ದೇಹವನ್ನ ಬಿಟ್ಟು ಹೋಯ್ತು ಅಂತ ಕೂಡಲೇ ಆ ಒಂದು ದೇಹ ಅದು ಶವವಾಗುತ್ತೆ. ಅಲ್ಲಿ ಚೈತನ್ಯ ಅನ್ನುವಂಥದ್ದು, ಚಟುವಟಿಕೆ ಅನ್ನುವಂಥದ್ದು, ಲವಲವಿಕೆ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಜ್ಞೆ ಅನ್ನುವಂಥದ್ದು ಇರುವಂಥದ್ದು ಆ ಒಂದು ಆತ್ಮದ ಇರುವಿಕೆಯಿಂದಾಗಿ ಮಾತ್ರ ಅಂತ. ಪ್ರಜ್ಞೆಯು ಜಡವಸ್ತುವಿನ ಸಂಯೋಜನೆಯಿಂದ ಆದದ್ದಲ್ಲ. ಪ್ರಜ್ಞೆ ಅನ್ನುವಂಥದ್ದು ಅಂದ್ರೆ ಈ ಒಂದು ಆತ್ಮ ಅನ್ನುವಂಥದ್ದು ಈ ರಾಸಾಯನಿಕ ಕ್ರಿಯೆಗಳಿಂದ ಆಗುವಂಥದ್ದಲ್ಲ. ಅಂದ್ರೆ ಈ ಒಂದು ಅಣು ಅನ್ನುವಂಥದ್ದು ಯಾವುದೋ ಒಂದು ರಾಸಾಯನಿಕ ಕ್ರಿಯೆಗಳಿಂದ ಒಂದು ಅಣು ಉತ್ಪತ್ತಿ ಆಯ್ತು. ಆ ಅಣುವಿನ ಒಂದು ಏನಂತ ಹೇಳ್ತಾರೆ, ವಿಭಜನೆಯಾಗಿ ಅದು ಬೇರೆ ಬೇರೆ ರೂಪಗಳನ್ನ ತಾಳಿ ಈ ಜೀವರಾಶಿಗಳು ಬಂತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಡಾರ್ವಿನ್ಸ್ ಥಿಯರಿ ಇದೆಲ್ಲ. ಆದ್ರೆ ಇದು ವಾಸ್ತವದಲ್ಲಿ ಆ ರೀತಿ ಅಲ್ಲ. ಆತ್ಮ ಅನ್ನುವಂಥದ್ದು ಒಂದು ಜಡವಸ್ತುವಿನಿಂದ ಆದಂಥದ್ದು ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿಯು ಗುಣಾತ್ಮಕವಾಗಿ ಪರಮಾತ್ಮನೊಂದಿಗೆ ಒಂದಾದರೂ ಅವನು ಪರಮೋನ್ನತನೂ ಅಲ್ಲ. ಏಕೆಂದರೆ ಒಂದು ದೇಹದ ಪ್ರಜ್ಞೆಯನ್ನು ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲುಗೊಳ್ಳುವುದಿಲ್ಲ. ಆದರೆ ಜೀವಾತ್ಮನ ಗೆಳೆಯನಾಗಿ ಎಲ್ಲಾ ದೇಹಗಳಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲಾ ದೇಹಗಳ ಪ್ರಜ್ಞೆ ಇರುತ್ತದೆ. ಅಂದ್ರೆ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮಕ್ಕೆ ಒಂದು ಸಮಯದಲ್ಲಿ ಒಂದು ದೇಹದಲ್ಲಿ ಇರೋದಕ್ಕೆ ಮಾತ್ರ ಸಾಧ್ಯ. ಅಂದ್ರೆ ಪರಮಾತ್ಮ ಹಾಗೆ ಅಲ್ಲ, ಒಂದೇ ಸಮಯದಲ್ಲಿ ಅವನು ಅನೇಕ ದೇಹಗಳಲ್ಲಿ ಇದ್ದಾನೆ. ಕ್ಷೇತ್ರಜ್ಞೋ ಏವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಕ್ಷೇತ್ರಜ್ಞರು ಏವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದು ಯಾಂತಿ ತೇ ಪರಂ. ಹರೇ ಕೃಷ್ಣ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಡೀ ಅಧ್ಯಾಯದ ಒಂದು ಸಾರಾಂಶವನ್ನಲ್ಲಿ ಕೊಟ್ಟಿದ್ದಾರೆ ಭಗವಂತ. ಅಂದ್ರೆ ಜ್ಞಾನದ ಕಣ್ಣುಗಳಿಂದ, ಜ್ಞಾನ ಯುಗ ಈ ಒಂದು ಅಧ್ಯಾಯ ಪ್ರಾರಂಭ ಆಗಿರುವಂತದ್ದು. ಜ್ಞಾನದ ಕಣ್ಣುಗಳಿಂದ ನಾವು ಕ್ಷೇತ್ರ ಅಂದ್ರೆ ದೇಹ, ಈ ದೇಹ ಅಂದ್ರೆ ಏನು, ಈ ದೇಹದಲ್ಲಿ ಆಗುವಂತ ಬದಲಾವಣೆಗಳೇನು, ಇದಕ್ಕೆ ಹುಟ್ಟು ಸಾವು ನಾಶ ಅನ್ನುವಂಥದ್ದೆಲ್ಲ ಇದೆ ಅನ್ನುವಂಥದ್ದು, ಇದನ್ನ ತಿಳಿಯುವಂಥದ್ದು. ಮತ್ತೆ ಕ್ಷೇತ್ರಜ್ಞ ಜೀವಾತ್ಮ, ಅವನು ಏನನ್ನೂ ಮಾಡೋದಿಲ್ಲ, ಆದ್ರೂ ಕೂಡ ಆ ಒಂದು ಜೀವಾತ್ಮನ ಇರುವಿಕೆ ಇರುವಂತಹ ಒಂದು ಸಮಯದಲ್ಲಿ ಆ ದೇಹಕ್ಕೆ ಪ್ರಕೃತಿಯಿಂದ ಆದಂತಹ ದೇಹ ಅವನು ಪಡೆದಿದ್ದಾನೆ. ಆ ಜೀವಾತ್ಮ ಮಾಡಿದ ಒಂದು ಅಲ್ಪ ಸ್ವಾತಂತ್ರ್ಯವನ್ನು ಬಳಸಿ ಅವನು ಮಾಡಿದಂತಹ ತಪ್ಪು ಭೌತಿಕ ಜಗತ್ತಿಗೆ ಬಂದಂತದ್ದು ಪ್ರಕೃತಿಯನ್ನು ಭೋಗಿಸ್ಲಿಕ್ಕಾಗಿ. ಆ ಕಾರಣದಿಂದ ಈ ದೇಹ ಅನ್ನುವಂಥದ್ದು ಅವನಿಗೆ ಸಿಗುತ್ತೆ. ಆ ದೇಹದಲ್ಲಿ ಆಗುವಂತಹ ಒಂದು ಸುಖ ದುಃಖಗಳನ್ನ ಅವನು ಅನುಭವಿಸ್ತಾರೆ. ಆದ್ರೆ ಯಾರು ಜ್ಞಾನಿಯಾಗಿದ್ದಾನೆ ಅದೆಲ್ಲ ಆಗ್ತಿರುವಂತದ್ದು ದೇಹಕ್ಕೆ ಅಂತ ತಿಳಿತಾನೆ. ಮತ್ತೆ ಈ ದೇಹ ಅದು ಉಡುಪಿದ್ದ ಹಾಗೆ, ಅಂದ್ರೆ ಬಟ್ಟೆ ಇದ್ದ ಹಾಗೆ, ಇದನ್ನ ತ್ಯಜಿಸಿ ಇನ್ನೊಂದು ದೇಹವನ್ನು ಅವನು ಮತ್ತೆ ಮತ್ತೆ ಪಡಿತಾ ಹೋಗ್ತಾನೆ. ಆದ್ರೆ ಈ ಒಂದು ದೇಹ, ಮನುಷ್ಯ ದೇಹ ಅನ್ನುವಂಥದ್ದು ಅದು ತುಂಬಾ ದುರ್ಲಭ. ಮತ್ತೆ ಅಂತಹ ಒಂದು ದೇಹ ಸಿಕ್ಕಿದಾಗ, ಅಂದ್ರೆ ಸರಿಯಾದ ಒಂದು ಕಾರ್ ಸಿಕ್ಕಿದಾಗ ನಾವು ಒಳ್ಳೆ ರೀತಿ ಡ್ರೈವ್ ಮಾಡಿ ನಮ್ ಗುರಿಯನ್ನ ಸೇರ್ಬೇಕು. ಹಾಗೆ ಈ ಮನುಷ್ಯ ದೇಹ ಸಿಕ್ಕಿದಾಗ ಅದನ್ನ ಬಳಸಿ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಮತ್ತೆ ಒಂದು ಕರ್ಮ ಅಂದ್ರೆ ಬಯಕೆಗಳು ಇನ್ನೂ ಹೆಚ್ಚಿಸ್ಕೊಂಡು ಹೋಗಿ ಇಂದ್ರಿಯ ಭೋಗದಲ್ಲಿ ಮುಳುಗಿ ಮತ್ತೆ ಒಂದು ಹುಳುವಾಗಿ ಜಂತುವಾಗಿ ಮತ್ತೆ ಮತ್ತೆ ಈ ಭವಸಾಗರದಲ್ಲಿ ಮತ್ತೆ ಮತ್ತೆ ಮುಳುಗಿ ಏಳುವಂತಹ ಒಂದು ಕ್ರಿಯೆಗೆ ನಾವು ಈಡಾಗಬಾರ್ದು. ಇದನ್ನ ಯಾರು ತಿಳಿದಿದ್ದಾರೆ ಅಂತವರು ಐಹಿಕ ಪ್ರಕೃತಿಯ ಬಂಧನ, ಅಂದ್ರೆ ಬಂಧನ ಯಾಕೆ ಆಗಿದೆ, ಎಲ್ಲ ಸೇರಿರೋದು ಭಗವಂತನಿಗೆ. ಅದನ್ನ ನಾನು ಭೋಗಿಸ್ಬೇಕು ಅಂತ ಹೋದಾಗ ಕಳ್ಳ ಆದಾಗ ಏನ್ ಮಾಡ್ತಾರೆ, ನನ್ನನ್ನ ಬಂಧಿಸ್ತಾರೆ. ಈ ಬಂಧನದಿಂದ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಜೈಲಿಗೆ ಹಾಕಿದ್ದಾರೆ. ಈಗ ಅಲ್ಲಿ ನಮಗೆ ಮನ ಪರಿವರ್ತನೆ ಆಗ್ಬೇಕು, ನನ್ನ ತಪ್ಪನ್ನ ನಾನು ತಿದ್ಕೋಬೇಕು. ಅವಾಗ ಕೂಡಲೇ ನಮ್ಗೆ ಅಲ್ಲಿಂದ ಮೋಕ್ಷ, ಅಂದ್ರೆ ನಮ್ಗೆ ಅಲ್ಲಿಂದ ಬಿಡುಗಡೆ ಸಿಗುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಂತವರು ಮತ್ತೆ ಅವರ ಮನೆಗೆ ವಾಪಸ್ ಆಗ್ತಾರೆ. ಅಂದ್ರೆ ಆ ಪರಮನ ಗುರಿಯನ್ನ, ಅಂದ್ರೆ
ಅವರ ಒಂದು ಧಾಮಕ್ಕೆ ಅವರು ವಾಪಸ್ ಹೋಗ್ತಾರೆ ಅನ್ನೋದನ್ನಲ್ಲಿ ಈ ಒಂದು ಅಧ್ಯಾಯದ ಮೂಲಕ ನಾವು ತಿಳ್ಕೊತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಅಧ್ಯಾಯದ ಉದ್ದೇಶವನ್ನ ಈ ರೀತಿ ಹೇಳಿದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪ್ರಕೃತಿ ಪುರುಷ ಪ್ರಜ್ಞೆ ಎಂಬ 13ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯುತ್ತದೆ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಅಂದ್ರೆ ನಿಮ್ಗೆ ಡೌಟ್ಸ್ ಇದ್ರು ಕೇಳಿ, ಮತ್ತೆ ಏನೂ ಅರ್ಥ ಆಗಿಲ್ಲ ಅಂದ್ರೂ ಕೂಡ ದಯವಿಟ್ಟು ಕೇಳಿ. ಅಂದ್ರೆ ಇಲ್ಲಿಂದ ಸ್ವಲ್ಪ ಈ ಜ್ಞಾನದ ವಿಷಯವಾಗಿ ಬರುತ್ತೆ. ಅಂದ್ರೆ ನಮ್ಮನ್ನ ಹೇಗೆ ಈ ಪ್ರಕೃತಿಯ ವಿಚಾರ ಬರುತ್ತೆ, ನಮ್ಮ ದೇಹದ ಬಗ್ಗೆ. ಹರೇ ಕೃಷ್ಣ. ದಿನಾನು ಇದೇ ರೀತಿ 1 ಮುಕ್ಕಾಲು ಅವರ್ 2 ಅವರ್ ಮಾಡ್ತೀರಾ ಮಾತಾಜಿ? ಸಾರಿ ಪ್ರಭುಜಿ, ಅದು ಇಲ್ಲ ಏನು ಉಪಯೋಗ ಇಲ್ಲ ಮೇಡಮ್. ಆಗ್ತಿಲ್ಲ ಪ್ರಭುಜಿ. ಲಾಸ್ಟ್ 1/4 ಅವರ್ ಏನು ಅರ್ಥ ಆಗಿಲ್ಲ, ಏನು ಫಾಲೋ ಮಾಡಕ್ಕಾಗಿಲ್ಲ. ಹೀಗೆ ಆದ್ರೆ ಮೋಸ್ಟ್ಲಿ ಡಿಸ್ಕಂಟಿನ್ಯೂ ಮಾಡ್ಬೇಕಾಗತ್ತೆ ನಾವು. ಓಕೆ ಪ್ರಭುಜಿ. ಬೇಗ ಮುಗಿಸ್ಬೇಕು ಅಂತ ಮಾಡ್ತಾ ಇದೀರ ನೀವು. ಆದ್ರೆ ನಮ್ಗೆ ಸಮಯ Sorry. ಕಡಿಮೆನೆ ಕೊಟ್ಟಿದ್ದಾರೆ ಪ್ರಭುಜಿ. ಹೇಳ್ತಾ ಇರೋದು ಕಡಿಮೆ ಕೊಟ್ಟಿದ್ದಾರೆ ಅಂತ ಈ ತರ ಬೊಂಬಾರ್ಡ್ ಮಾಡಿದ್ರೆ ವಾಟ್ ಇಸ್ ದ ಯೂಸ್? ಯು ಆರ್ ಮೇಕಿಂಗ್ ಪೀಪಲ್ ಟು ಲೂಸ್ ಇಂಟ್ರೆಸ್ಟ್. ಓಕೆ. ಏನಿಲ್ಲ, ಸುಮ್ಮನೆ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದ್ದೀವಿ 1/4 ಗಂಟೆಯಿಂದ ಅಷ್ಟೇ. ಅಂದ್ರೆ ನಾನು ಹೆಚ್ಚು ಈಗ ಧನ್ಯವಾದಗಳು ಮಾತಾಜಿ, ಹೊರಡ್ತೀನಿ. ಸರಿ ಪ್ರಭುಜಿ, ನಾಳೆಯಿಂದ ನಾ ಬರ್ತಿಲ್ಲ, ನೀವು ಕಂಟಿನ್ಯೂ ಮಾಡಿ. ಬರ್ತಿಲ್ಲ ನಾಳೆಯಿಂದ ಅಲ್ಲ, 1 ಮುಕ್ಕಾಲು ಅವರ್ 2 ಅವರ್. ಓಕೆ, ಎನಿವನ್ ಸಿಟ್ ಅಂಡ್ ಫಾಲೋ ಎನಿ ಸಬ್ಜೆಕ್ಟ್. ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಓಕೆ ಓಕೆ ಪ್ರಭುಜಿ. ರೀನಾ ಮಾತಾಜಿ ಮೇಲೆ ತಗೋತಾರೆ. ಯಾರಾದ್ರೂ ತಗೊಳ್ಳಿ. ನೀವು ಕಂಟಿನ್ಯೂ, ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ. ನನ್ನಿಂದ ಅಪ್ಸೆಟ್ ಆಗ್ಬೇಡಿ ದಯವಿಟ್ಟು. ಯಾರಿಂದ ಅಪ್ಸೆಟ್ ಇಲ್ಲ. 1 ಅವರ್ ನಲ್ಲಿ ಕುತ್ಕೊಳಕ್ ಆಗಲ್ಲ. ಓಕೆ ಸರಿ ಪ್ರಭುಜಿ, ನಾನು ಅವ್ರಿಗೆ ಹೇಳ್ತೇನೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ಮಾತಾಜಿ ನಿಮ್ಗೆ 9:30ಗೆಲ್ಲ ಮುಗಿಸ್ಬಿಡ್ತಿದ್ರ ಮಾತಾಜಿ? 8:30 ಹರೇ ಕೃಷ್ಣ. 9:30ಗೆ ಮಾಡ್ತಿರ್ಲಿಲ್ಲ ಮಾತಾಜಿ. ಪ್ರಭುಜಿ ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ಪ್ರಭುಜಿ, ನೀವು ಹೇಳಿದ್ದು ನನಗೆ ಕೇಳಿಸಿಲ್ಲ. 9:30 ಯಾರು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲರದು 10 o'clock ಆಗ್ಬಿಡ್ತಿತ್ತ ಪ್ರಭುಜಿ? ಮಾತಾಜಿ ಹಾ ಪ್ರಭುಜಿ ಕೇಳಿಸ್ತಿದೆ. ಕೇಳಿಸ್ತಿತ್ತ? ಹಾ ಪ್ರಭುಜಿ ಎಲ್ಲರದ್ದು ಕೇಳಿಸ್ತಿದೆ. 9:00ವರೆಗೆ ಮುಗಿಸ್ತಾ ಇರ್ಲಿಲ್ಲ, ಎಕ್ಸ್ಟೆಂಡ್ ಆಗ್ತಾ ಇತ್ತು ಮಾತಾಜಿ. ಇವತ್ತು ಜಾಸ್ತಿ ಆಯ್ತು ಅಂತನಾ? ಇಲ್ಲ, ಅವರು ಮಾತಾಜಿ ಹಂಗೇನಿಲ್ಲ ಮಾತಾಜಿ. ಸ್ವಲ್ಪ ವಿಷಯ ನೀವ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಮಾತಾಜಿ. ಅದ್ರಿಂದ ನಮ್ಗೆ ತಾನೇ ಅನುಕೂಲ. ಹೌದು ಮಾತಾಜಿ. ನಮ್ಗೆ ಇಂಟ್ರೆಸ್ಟ್ ಇದ್ರೆ, ನಮ್ಗೆ ಅದು ವಿಷಯ ತಿಳ್ಕೊಬೇಕು ಅಂದ್ರೆ ಮಾತಾಜಿ, ನಮ್ಮಿಂದ ನಿಮ್ಗೇನು ಅನುಕೂಲ ಇಲ್ಲ ಅಲ್ವಾ? ನಿಮ್ಮಿಂದ ತಾನೇ ನಮ್ಗೆ ಎಲ್ಲ ತಿಳ್ಕೊಬೇಕು ವಿಷಯ. ಇರ್ಲಿ ಬಿಡಿ ಮಾತಾಜಿ, ಏನು ಮಾಡಕ್ಕಾಗಲ್ಲ. ಬೇಜಾರ್ ಅಲ್ಲ ಮಾಡ್ಕೋಬೇಕು. ನನಗೆ ಅದು ಏನ್ ಬೇಜಾರಿಲ್ಲ ಮಾತಾಜಿ, ಆದ್ರೆ ಡಿಸ್ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೆ ನನಗೆ ಆಮೇಲೆ ಬೇಜಾರಾಗಿತ್ತು. ಇಲ್ಲ ಮಾತಾಜಿ, ಇನ್ನೂ ಅರ್ಧ ಗಂಟೆ ಮಾಡಿದ್ರು ನಮಗ್ ಕೇಳ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಅದು ಪಾಪ ಅವ್ರಿಗೂ ಏನಂತ ಗೊತ್ತಿಲ್ಲ ಮಾತಾಜಿ. ನಮ್ಗಿನ್ನು ಹೇಳ್ತಾ ಇದ್ರೆ ಇನ್ನು ಹೊಸ ಹೊಸ ವಿಷಯ. ಜಾಸ್ತಿ ಹೇಗೆ ಇನ್ನೂ ಜಾಸ್ತಿ ಆದಂಗ ಮತ್ತೆ ತಲೆಯಲ್ಲಿ ಹೋಗಲ್ಲ, ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಒಮ್ಮೆ. ಓಕೆ ಪ್ರಭುಜಿ. ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಕ್ಲಾಸ್ ಅದರ ಅಲ್ಲ ಜ್ಞಾನ ಪ್ರಭು, ವಿಷಯ ಐತಲ್ಲ ಅವ್ರಿಗೂ ಮಾತಾಜಿ, ಇಷ್ಟು ಟೈಮ್ ಅಲ್ಲಿ ಇಷ್ಟೇ ಕ್ಲಾಸ್ ಮಾಡ್ಬೇಕು ಅಂತ ಮಾತಾಜಿಗೂ ಹೇಳಿರ್ತಾರಲ್ಲ ಪ್ರಭು, ಅಷ್ಟು ವಿಷಯ ಅವರು ಮಾಡ್ಲೇಬೇಕಲ್ವಾ? ಆ ಕಾರಣದಿಂದಲೇ ಸ್ವಲ್ಪ ಫಾಸ್ಟ್ ಆಯ್ತು ಹೌದು ಪ್ರಭುಜಿ ಮಾತಾಜಿ. ಅಷ್ಟೇ. ನಮ್ಗೆ ಅರ್ಥ ನನಗೆ ಮಾಡ್ಕೋಬೇಕು ಅಂದ್ರೆ ಮತ್ತೆ ನಾವು ಸ್ವಲ್ಪ ಬುಕ್ ರೆಫರ್ ಮಾಡ್ಬೇಕು.
ಅದೇ ಇದೆ ಮಾತಾಜಿ. ಆದ್ರೆ ಭಕ್ತಿಶಾಸ್ತ್ರೀಯದ ಉದ್ದೇಶ ಅದೇನೆ. ಅಂದ್ರೆ ನೀವು ಓದಿ ಬರ್ಬೇಕು, ಮಾತಾಜಿ ಮತ್ತೆ ನೀವ್ ಇನ್ನೊಂದ್ಸತಿ ಎಷ್ಟು ನಮ್ದು ಸಲ ಕೇಳಿದ್ಮೇಲೆ ಹೇಳ್ತಾ ಮತ್ತೆ ಇದ್ರು ನಾವ್ ಓದ್ಬೇಕು. ಕೇಳ್ತಾ ಇರ್ತೀವಿ, ಅವಾಗ ಅರ್ಥ ಆಗುತ್ತೆ ಮಾತಾಜಿ. ಮತ್ತೆ ನಮ್ಗೆ ಆ ವಿಷಯ ಏನು ಅಂತ ಗೊತ್ತಾಗಲ್ಲ. ಮತ್ತೆ ಅರ್ಥ ಆಗ್ಬೇಕಂದ್ರೆ ನಾವ್ ಮತ್ತೆ ಬುಕ್ ಓದ್ತಾನೆ ಇರ್ಬೇಕು ಮಾತಾಜಿ. ಮತ್ತೆ ಅವಾಗ ನೀವ್ ರೆಕಾರ್ಡಿಂಗ್ಸ್ ಹೇಳಿದ್ದು ರೆಕಾರ್ಡ್ ಬೇರೆ ಕಳ್ಸಿರ್ತೀರಲ್ಲ ಮಾತಾಜಿ, ಅದನ್ನ ರೆಫರ್ ಮಾಡ್ಬೇಕು ಮಾತಾಜಿ. ರೆಫರ್ ಮಾಡ್ತಾ ಇರ್ಬೇಕು. ಪಾಪ ನೀವು ನಮ್ಗೋಸ್ಕರ ಇಷ್ಟೊತ್ತು ಕುತ್ಕೊಂಡ್ ಮಾಡಿದ್ ನಿಮ್ಗೋಸ್ಕರ ಅಲ್ವಲ್ಲ ಮಾತಾಜಿ, ನಮ್ಗೋಸ್ಕರ ಅಲ್ವಾ. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಅಂದ್ರೆ ಮಾತಾಜಿ, ಹರೇ ಮಾತಾಜಿ ಕೃಷ್ಣ. ಮಾತಾಜಿ ಕೆಲವರು ವರ್ಕ್ ಡ್ಯೂಟಿ ಮುಗಿಸ್ಕೊಂಡ್ ಬಂದಿರ್ತಾರಲ್ಲ, ಹೌದು ಅವರಿಗೆ ಪ್ರಭುಜಿ, ಒಂದ್ ಸ್ವಲ್ಪ ಹೆವಿ ಜಾಸ್ತಿ ಅನ್ಸುತ್ತೆ. ಹೆವಿ ಅದಕ್ಕೋಸ್ಕರ ಆಗಿದೆ. ಅವ್ರಿಗೂ ಸ್ವಲ್ಪ ಆದ್ರೆ ಬಿಸಿ ಸ್ಟ್ರೈನ್ ಆಗಿರುತ್ತೆ, ಇರ್ತಾರಲ್ಲ ಮೆಂಟಲಿ ಪ್ರಭುಗಳು. ಸ್ಟ್ರೆಸ್ ಆಗಿರ್ತಾರೆ. ಹಾ ಮೆಂಟಲಿ ಸ್ಟ್ರೆಸ್ ಪ್ರಭು ಆಗಿರ್ತಾರೆ, ಈ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ. ಓಕೆ ಪ್ರಭುಜಿ, ನಾನು ಅದು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಕೇಳ್ಬೋದು ಅಂದ್ರೆ ಏನೋ ಓದ್ಕೊಂಡು ಹೋಗ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಂತ ಕೇಳ್ಬೋದು. ಕೆಲವ್ರಿಗೆ ಮೆಂಟಲ್ ಸ್ಟ್ರೆಸ್ ಆಗಿರ್ತಾರೆ, ಬಾಡಿ ಪೇನ್ ಆಗಿರುತ್ತೆ, ಕುತ್ಕೋಬೇಕು ಅಂದ್ರೆ ಅದ್ರಿಂದನ ಕಷ್ಟ ಆಗುತ್ತೆ. ಅದ್ರಿಂದ ಅವ್ರು ಅಂದಿದ್ದಾರೆ ಮತ್ತೆ ಜಾಸ್ತಿ. ಹ್ಮ್. ಬೇಜಾರಾಗ್ಬೇಡಿ ಮತ್ತೆ. ಇಲ್ಲ ಪ್ರಭುಜಿತ, ಅಂದ್ರೆ ನೀ ಕಮೆಂಟ್ ಮಾಡಿದಾಗ ನನ್ಗೆ ಅವ್ರ ಗೊತ್ತಾಗುತ್ತೆ, ಇಲ್ಲ ಅನಿಸಿಕೆ ಅಂತಂದ್ರೆ ಅವ್ರು ಹೇಳಿದ್ದಾರೆ ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ. ಮಾಡಕ್ಕಾಗಲ್ಲ. ಓಕೆ 9:30ಗೆ ವೈಂಡ್ ಅಪ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಂದ್ರೆ. ಸರಿ ಮತ್ತೆ. ಇಲ್ಲ ಮಾತಾಜಿ, ಆಯ್ತು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಮತ್ತೆ ಅಟೆಂಡೆನ್ಸ್ ಲಿಂಕ್ ಹಾಕಿಲ್ಲ ಇವತ್ತು. ಪ್ರಭುಜಿ ಅದು ನನ್ಗೆ ಅವ್ರು ಕೊಟ್ಟಿಲ್ಲ ಪ್ರಭುಜಿ. ಸ್ಕ್ರೀನ್ ಶಾಟ್ ತಗೋಬಿಡಿ ಮತ್ತೆ. ಹಾ ಪ್ರಭುಜಿ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ.